ಗೋಪಾಲ ಕೃಷ್ಣ ಬಾರೋ ನಮ್ಮ ಮನೆಗೆ. ಶ್ರೀಕೃಷ್ಣ ಲೋಕದ ಮೆರವಣಿಗೆ ಸಭಾಂಗಣವನ್ನ ಪ್ರವೇಶಿಸ್ತಾ ಇದೆ. ಕೃಷ್ಣ ರಾಧ ವೇಷಧಾರಿ ಪುಟಾಣಿಗಳು ಶ್ರೀಕೃಷ್ಣನ ಲೋಕವನ್ನ ಈ ಸಭಾಂಗಣದಲ್ಲಿ ನಮಗೆಲ್ಲರಿಗೂ ಅನಾವರಣಗೊಳಿಸ್ತಾ ಇದ್ದಾರೆ. ಕೃಷ್ಣಂ ವಂದೇ ಜಗದ್ಗುರುಂ, ಕೃಷ್ಣಂ ವಂದೇ ಜಗದ್ಗುರುಂ, ಕೃಷ್ಣಂ ವಂದೇ ಜಗದ್ಗುರುಂ. ಹರಿ ಓಂ ಹರಿ ಓಂ. 26ನೇ ವರ್ಷದ ಶ್ರೀಕೃಷ್ಣ ಲೋಕ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಭಕ್ತಾದಿಗಳನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಕೃಷ್ಣ ಮತ್ತು ರಾಧೆಯರ ವೇಷಧಾರಿಯಾಗಿ ಆಗಮಿಸಿರತಕ್ಕಂಥ ಎಲ್ಲ ಪುಟಾಣಿಗಳಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬೆಣ್ಣೆ ಚೋರ ಮಾಡಿದ ತುಂಟಾಟಗಳು ಅಪಾರ. ಅಂತಹ ಬೆಣ್ಣೆ ತಿನ್ನಿಸುವ ಕ್ಷಣವಿದು. ಕಂದ ಕನ್ನನಿಗೆ ಬೆಣ್ಣೆ ತಿನ್ನಿಸುವವರು ಮೇಘನಾ ಪಾನಾಜೆ. ತೂಗಿರೆ ಕೃಷ್ಣನ, ತೂಗಿರೆ ಅಚ್ಯುತಾನಂದನ. ಇದೀಗ ನಂದ ಕಿಶೋರ ಪವಡಿಸಿದ ತೊಟ್ಟಿಲ ತೂಗಲಿರುವವರು ಮಾತೃಭಾರತೀಯ ಶ್ರೀಮತಿ ಯಕ್ಷಿತಾ, ಶ್ರೀಮತಿ ಸಹನಾ, ಶ್ರೀಮತಿ ಶ್ಯಾಮಲಾ ಇವರೇ. ಬ್ರಹ್ಮ ವರುಣೇಂದ್ರ ರುದ್ರ ನರಕಃ ಕುರ್ವಂತಿ ದಿವ್ಯೇಸ್ತವೈ ವೇದೈ ಸಾಂಗ ಪದಕ್ರಮೋಪನಿಷದೈ ವಾರ್ಯಂತಿ ಯೋಗ ಸಾಮಗ.
ಧ್ಯಾನಾವಸ್ಥಿತ ತದ್ಗತೇನ ಮನಸ ಪಶ್ಯಂತಿ ವೇದಿನ ಯಸ್ಯಾಂತಂ ನವಿದು ಸುರಾಸುರದೇವಾಯ ತಸ್ಮೈ ನಮಃ. ಯಾರನ್ನು ಬ್ರಹ್ಮ ವರುಣ ಇಂದ್ರ ರುದ್ರ ಮಾಡುವರು, ಯಾರನ್ನು ಸಾಮ ಗಾನ ಪದ ಕ್ರಮ ಅಂತಾರೋ, ಯಾರ ಅಂತ್ಯವನ್ನು ದೇವತೆಗಳ ಸಮೂಹವೇ ತಿಳಿಯಲಾದ ದೇವ ಭಗವಾನ್ ಶ್ರೀಕೃಷ್ಣನಿಗೆ ನಮಸ್ಕಾರ ಸಲ್ಲಿಸುತ್ತಾ ಶ್ರೀ ಬಾಲಕೃಷ್ಣನ ಕೊಟ್ಟಿನ ಸಂಪನ್ನಗೊಳಿಸುತ್ತಿದ್ದೇನೆ. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಆಶ್ರಯದಲ್ಲಿ ರಾಷ್ಟ್ರೀಯ ವಿಚಾರಧಾರೆಯೊಂದಿಗಿನ ಭವಿಷ್ಯದ ಸತ್ಪ್ರಜೆಯನ್ನು ರೂಪಿಸುವ ನಿಟ್ಟಿನಲ್ಲಿ ಸಾವಿರಗೊಂಡಿರುತ್ತದೆ. ಈ ಶಿಶು ಮಂದಿರದಲ್ಲಿ ಮಗುವಿನ ಅಭಿರುಚಿ ಆಸಕ್ತಿಗಳಿಗೆ ಮಕ್ಕಳ ದೈಹಿಕ ಮತ್ತು ಮಾನಸಿಕ ವಿಕಸನಕ್ಕಾಗಿ ಆಟಕ್ಕೆ ಸುಂದರವಾದ ಹೊರವಾದ ಶಿಕ್ಷಣ ಹಾಗೂ ಮಧ್ಯಾಹ್ನದ ಭೋಜನವನ್ನು ನೀಡಲಾಗುತ್ತದೆ. ಈ ಶಿಶು ಮಂದಿರದ ಆಶ್ರಯದಲ್ಲಿ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲು ಸಾರ್ವಜನಿಕರ ಸಹಯೋಗದೊಂದಿಗೆ ವರ್ಷಗಳಿಂದ ನಡೆಸಿಕೊಂಡು ಬಂದಿರುತ್ತೇವೆ. ಸಾರ್ವಜನಿಕರಿಗೆ ಶ್ರೀಕೃಷ್ಣ ರಾತ್ರಿಯ ದರ್ಶನಕ್ಕಾಗಿ ಸಾರ್ವಜನಿಕರ ಹೃದಯ ಮನಗಳಿಗೆ ಪ್ರಸ್ತುತ ವಿವೇಕಾನಂದ ಶಿಶು ಮಂದಿರವು ಪುತ್ತೂರಿನ ನಮ್ಮ ಕ್ಷಣಗಳಲ್ಲಿ ವಿವೇಕಾನಂದ ಶಿಶು ಮಂದಿರ ಇಲ್ಲಿಂದ ಹೊರಟು ಮಹಾಗೋಪಾಲ ಶ್ರೀಮಂತ ಅದ್ಭುತ ಶೋಭಾಯಾತ್ರೆಯ ಎಲ್ಲರಿಗೂ ಕೊಳಲು ಸ್ಮೈಲ್
ಅದರ ಹಿಂದೆ ಶೋಭಾಯಾತ್ರೆಯಲ್ಲಿ ಶಿಸ್ತುಬದ್ಧರಾಗಿ ಬರಬೇಕಾಗಿ ಎಲ್ಲರಲ್ಲಿ ಸವಿನಯ ವಿನಂತಿಯನ್ನ ವಿವೇಕಾನಂದ ಶಿಶು ಮಂದಿರದ ಪರವಾಗಿ ಮಾಡಿಕೊಳ್ತಾ ಮಾಜಿ ಶಾಸಕರಾದ ಶ್ರೀಯುತ ಸಂಜೀವ ಮಠಂದವರು ಹೇಳಿದ್ದಾರೆ. ಅವರು ಈಗ ತೆಂಗಿನಕಾಯಿಯನ್ನು ಒಡೆದು ಶೋಭಾಯಾತ್ರೆಗೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ. ಹಾಗೆ ನಮ್ಮೆಲ್ಲರ ಈ ಭಾಗದ ಜನರ ಎಲ್ಲರ ಪ್ರೀತಿಗೆ ಪಾತ್ರರಾದಂತ ಈ ಭಾಗದ ಪುರಸಭಾ ಸದಸ್ಯರ ಶ್ರೀಮತಿ ವಿದ್ಯಾಕ ಇದ್ದಾರೆ. ಅವರು ಭಗವದ್ಧ್ವಜವನ್ನು ಹಸ್ತಾಂತರ ಮಾಡಲಿಕ್ಕಿದ್ದಾರೆ. ಹಸ್ತಾಂತರಿಸ್ತಾ ಇದ್ದೇನೆ. ಆವರಣೀಯ ವಿವೇಕಾನಂದ ಶಿಶು ಮಂದಿರ ಮಹಾಲಿಂಗೇಶ್ವರ ದೇವಸ್ಥಾನ ಇದರ ಜಂಟಿ ಆಶ್ರಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಲುವಾಗಿ 26ನೇ ವರ್ಷದ ಶೋಭಾಯಾತ್ರೆಯು ವಿವೇಕಾನಂದ ಶಿಶು ಮಂದಿರದಿಂದ ಹೊರಟು
ಕನಕರೂಪದೇ ಸ್ವಾಮಿನಿ ಸಂಗರೂಪದೇ ಶರಣು ಬೆದಕಲೇ ಕನಕರೂಪದೇ ಸ್ವಾಮಿನಿ ಸಂಗರೂಪದೇ ಶರಣು ಅಂಬನ ಪ್ರೀತಿ ಪುತ್ರನೇ ಶರಣು ಅಂಬನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಆ ಶರಣು ಬೆನಕಲೇ ಕನಕರೂಪದೇ ಸ್ವಾಮಿನಿ ಸಂಗರೂಪದೇ ಶರಣು ಬೆನಕಲೇ ಕನಕರೂಪದೇ ಮಾಜಿ ಶಾಸಕರಾದ ಸಮಸ್ತ ಸಾರ್ವಜನಿಕ ಶ್ರೀ ಮಹತೋಬರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಶ್ರೀಕೃಷ್ಣ ಜನ್ಮಾಷ್ಟಮಿ ಕೃಷ್ಣನ ವೇಷಧಾರಿ ಪುಟಾಣಿಗಳೊಂದಿಗೆ ಬೃಹತ್ ಶೋಭಾಯಾತ್ರೆ ಬರುತ್ತದೆ. ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ, ವಿವೇಕಾನಂದ ಶಿಶು ಮಂದಿರ, ಮಹತೋಬರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಇವರ ಜಂಟಿ ಆಶ್ರಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಲುವಾಗಿ 26ನೇ ವರ್ಷದ ಶ್ರೀಕೃಷ್ಣ ನಾಟ ಕಾರ್ಯಕ್ರಮ ಅಲ್ಲಿ ಹಿಡ್ಕೊಳ್ಳಿ ಎರಡು ಯಾರು Shri Krishna Bhagavad Gita
ಬದಿಯಲ್ಲಿ ಹೋಗಿ ಸ್ಟಾರ್ಟ್ ಮಾಡ್ತೀವಿ. ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ, ವಿವೇಕಾನಂದ ಶಿಶು ಮಂದಿರ ಹಾಗೂ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಇವುಗಳ ಸಹಯೋಗದೊಂದಿಗೆ ಇಂದು ವಿವೇಕಾನಂದ ಶಿಶು ಮಂದಿರ ವಿಶೇಷವಾಗಿ 26ನೇ ವರ್ಷದ ಶ್ರೀಕೃಷ್ಣ ಲೋಕ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿದ್ದೇವೆ. ಬಂದಿರುವಂಥ ಎಲ್ಲ ಬಂಧುಗಳಲ್ಲಿ ವಿನಂತಿ, ಯಾರಾದರೂ ನೋಂದಾವಣೆಯನ್ನು ಮಾಡಿಕೊಳ್ಳದೇ ಇದ್ದಲ್ಲಿ ಈ ಸಭಾಂಗಣಕ್ಕೆ ಒಳಕ್ಕೆ ಬರುವಂಥ ಪ್ರವೇಶ ದ್ವಾರದ ಬದಿಯಲ್ಲಿ ನೋಂದಾವಣೆಗೆ ವ್ಯವಸ್ಥೆ ಇದೆ. ತಾವುಗಳೆಲ್ಲ ತಮ್ಮ ಮಕ್ಕಳನ್ನು, ಕೃಷ್ಣರಾದ ವೇಷಧಾರಿಗಳನ್ನು ನೋಂದಾವಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಬಂದಂಥ ಎಲ್ಲರಿಗೂ ಕೂಡ ಆಸನದ ವ್ಯವಸ್ಥೆ ಇದೆ. ಸಭಾಂಗಣದ ಒಳಗಡೆ ಮಧ್ಯದಲ್ಲಿ ಕೆಲವೊಂದು ಆಸನಗಳು ಹಾಗೆ ಖಾಲಿಯಾಗಿದ್ದಾವೆ. ದಯವಿಟ್ಟು ಮುಂದಕ್ಕೆ ಬನ್ನಿ, ಆ ಆಸನಗಳಲ್ಲಿ ಕೂತ್ಕೊಳ್ಳಿ. ಒಂದು ವಿನಂತಿ, ತಮ್ಮ ಮಕ್ಕಳನ್ನು ಇಂದು ಯಶೋದೆಯಂತೆ ಸಂಭ್ರಮಿಸಿ ತಮ್ಮ ಮಡಿಲಲ್ಲಿ ಕೂತುಕೊಳ್ಳಿಸಿ. ಉಳಿದವರಿಗೆ ಕೂತ್ಕೊಳ್ಳುವ ವ್ಯವಸ್ಥೆಯೂ ಆಗ್ತದೆ. ಈ ದಿನ ನಾವೆಲ್ಲರೂ ಯಶೋದೆಯಂತೆ ಸಂಭ್ರಮಿಸೋಣ. ಬಂದಂಥ ಎಲ್ಲರಿಗೂ ಕೂಡ ಆಸನದ ವ್ಯವಸ್ಥೆ ಇದೆ. ವೇದಿಕೆಯಲ್ಲಿ ಚೆಂಡೆ ವಾದನವನ್ನು ಮಾಡಿರುವಂಥ ಗೋವಿಂದ ಪಾಲೆಚೌರವರ ಶಿಷ್ಯ ವೃಂದದವರಿಗೆ, ಇವರೆಲ್ಲರೂ ಕೂಡ ಚೆಂಡೆ ವಾದನವನ್ನು ಕಲಿಯುತ್ತಾ ಇರುವಂಥ ಮಕ್ಕಳು. ಅವರಿಗೆ ಒಳ್ಳೆಯ ಭವಿಷ್ಯ ಸಿಗಲಿ, ಮಾಲಿಂಗೇಶ್ವರನವರಿಗೆ ಸಂಪೂರ್ಣವಾಗಿ ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿಕ್ಕಿದ್ದೇವೆ. ಆಗಮಿಸಿರತಕ್ಕಂಥ ಎಲ್ಲ ಬಂಧುಗಳು ಕೂಡ ಇರುವಂತಹ ಆಸನಗಳಲ್ಲಿ ಆಸನವನ್ನು ಸ್ವೀಕರಿಸಬೇಕು ಅಂತ ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.
ಕಳೆದ 26 ವರ್ಷದಿಂದ ವಿವೇಕಾನಂದ ಶಿಶು ಮಂದಿರ ಶ್ರೀಕೃಷ್ಣ ಲೋಕವನ್ನ ಅತ್ಯಂತ ವೈಭವದಿಂದ ಆಚರಿಸ್ತಾ ಬರ್ತಾ ಇರುವುದನ್ನು ಪುತ್ತೂರಿನ ಜನತೆ ನಾವೆಲ್ಲ ನೋಡಿದ್ದೇವೆ. ಆರಂಭದ ದಿನಗಳಲ್ಲಿ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ತೊಟ್ಟಿಲಿನಲ್ಲಿ ಶ್ರೀಕೃಷ್ಣನಿಗೆ ಅಲ್ಲಿ ಪೂಜೆ ಆಗ್ತಾ ಇದ್ದಂಥದ್ದು ಮುಂದಿನ ದಿನಗಳಲ್ಲಿ ಇಂದು ಈ ಮಹಾಲಿಂಗೇಶ್ವರ ದೇವಳದ ಆವರಣದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಪುತ್ತೂರಿನ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆಯಲ್ಲಿ ಶ್ರೀಕೃಷ್ಣರಾದ ವೇಷಧಾರಿಗಳು ಬಂದು ಈ ಶ್ರೀಕೃಷ್ಣ ಲೋಕವನ್ನು ನಮ್ಮೆಲ್ಲರಿಗೆ ಅನಾವರಣ ಮಾಡಿ ಕೊಡ್ತಾ ಇರುವುದನ್ನು ನಾವೆಲ್ಲ ಗಮನಿಸಿದ್ದೇವೆ. ಭಗವದ್ಗೀತೆಯಲ್ಲಿ ಒಂದು ಮಾತು ಉಲ್ಲೇಖವಾಗ್ತದೆ, ಯಾರು ಯಾರನ್ನೂ ಉದ್ಧಾರ ಮಾಡುವುದಕ್ಕೂ ಆಗುವುದಿಲ್ಲ, ಯಾರನ್ನ ಹಾಳು ಮಾಡುವುದಕ್ಕೂ ಆಗುವುದಿಲ್ಲ. ಅವರವರ ಯೋಚನೆಯೇ ಅವರ ಉದ್ಧಾರಕ್ಕೂ ಅವನತಿಗೂ ಮೂಲ ಕಾರಣ. ಹಾಗಾಗಿ ನಮ್ಮ ನಡೆ ನುಡಿಗಳು ಎಲ್ಲವೂ ನಮ್ಮ ವ್ಯಕ್ತಿತ್ವದ ಪ್ರತಿಬಿಂಬವಾಗಿರುವುದರಿಂದ ಒಳ್ಳೆಯ ಆಲೋಚನೆಗಳು, ಸದ್ವಿಚಾರಗಳು, ಸಚ್ಚಿಂತನೆಗಳು ಎಲ್ಲ ಕಡೆಯಿಂದ ಹರಿದು ಬಂದಾಗ ಪರಮಾತ್ಮನ ಸಾನ್ನಿಧ್ಯದ ಅರಿವು ಸಾಮಾನ್ಯರಾದ ಮನುಜರಿಗೆ ಸಾಧ್ಯ ಎಂಬುದನ್ನು ಲೋಕಕ್ಕೆ ತೋರಿಸಿಕೊಟ್ಟವನು ಭಗವಾನ್ ಶ್ರೀಕೃಷ್ಣ. ಅಂತಹ ಶ್ರೀಕೃಷ್ಣನ ಜನ್ಮ ಅಷ್ಟಮಿಯನ್ನು ಇಂದು ನಾವೆಲ್ಲ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ಬಂದಿರುವಂಥ ಎಲ್ಲ ಭಗವದ್ಭಕ್ತರನ್ನ, ಎಲ್ಲ ಸಮಾಜ ಬಂಧವರನ್ನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಇನ್ನೇನು ಸ್ವಲ್ಪವೇ ಹೊತ್ತಿನಲ್ಲಿ ಆರಂಭಿಸುವವರಿದ್ದೇವೆ. ಆತ್ಮೀಯ ಆದರಣೀಯ ಭಗವದ್ಭಕ್ತರೇ, ವಿವೇಕಾನಂದ ಶಿಶು ಮಂದಿರದ ವತಿಯಿಂದ ನಡೆಯುವಂತಹ ಈ ಶ್ರೀಕೃಷ್ಣ ಲೋಕ ಕಾರ್ಯಕ್ರಮದ ಸಂಪೂರ್ಣವಾಗಿ ಈ ಕಾರ್ಯಕ್ರಮದಲ್ಲಿ ಏನು ಸಂಗ್ರಹವನ್ನು ನಾವು ಮಾಡ್ತೇವೆ ಅದರಲ್ಲಿ ಉಳಿತಾಯದ ಮೊತ್ತವನ್ನು ಶಿಶು ಮಂದಿರದ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟದ ವ್ಯವಸ್ಥೆಗೆ ಮಾಡಲಿಕ್ಕೆ ಇರುವಂಥ ಉದ್ದೇಶ ಇದೆ. ನಮ್ಮ ವೇದಿಕೆಯ ಎಡಭಾಗದಲ್ಲಿ ಸಂಗ್ರಹದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಯಾರಾದರೂ ದೇಣಿಗೆಯನ್ನು ನೀಡುವವರಿದ್ದರೆ ದೇಣಿಗೆ ಸಂಗ್ರಹಿಸುವಂಥ ಕೌಂಟರ್ನಲ್ಲಿ ತಮ್ಮ ಇಚ್ಛಾನುಸಾರವಾಗಿ ದೇಣಿಗೆಯನ್ನು ನೀಡಬಹುದಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅತಿಥಿಗಳೆಲ್ಲರೂ ಕೂಡ ಆಗಮಿಸಿದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಾವು ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿಕ್ಕಿದ್ದೇವೆ. ಭಗವದ್ಗೀತೆಯ ಒಂದು ಸಂದೇಶವೇ ಹೀಗಿದೆ: ಯಾರಿಗೋ ಏನನ್ನೋ ಕೊಟ್ಟೆ ಎಂದು ಅಹಂಕಾರ ಪಡಬೇಡ. ಯಾರಿಗೆ ಗೊತ್ತು ನೀನು ಕೊಡುತ್ತಿರುವೆಯೋ ಅಥವಾ ಹಳೆಯ ಜನ್ಮದ ಸಾಲ ತೀರಿಸುತ್ತಿರುವೆಯೋ. ಹಾಗಾಗಿ ಕೊಡಬೇಕು ಅನ್ನುವ ಮನಸ್ಸಿದ್ದಂತಹ ಎಲ್ಲ ಬಂಧುಗಳು ವೇದಿಕೆಯ ಪ್ರವೇಶ ದ್ವಾರದ ಬಳಿ ಅನ್ನಪೂರ್ಣ ಯೋಜನೆಗೆ ಜೊತೆಗೆ ಶಿಶು ಮಂದಿರದ ಅಭಿವೃದ್ಧಿ ಯೋಜನೆಗೆ ಬಳಸಲಾಗುವಂತಹ ದೇಣಿಗೆಯನ್ನು ನೀಡಬಹುದು. ಭಗವಾನ್ ಶ್ರೀಕೃಷ್ಣ ಹೇಳಿದಂತೆ ಯಾರಿಗೋ ಏನನ್ನು ಕೊಟ್ಟೆ ಎನ್ನುವಂಥ ಅಹಂಕಾರ ನಮಗೆ ಬೇಡ. ಬದುಕಿನ ಕೊಡಬೇಕಾದಂತಹ, ತೀರಿಸಬೇಕಾದಂತಹ ಸಾಲ ಇದೆ ಅಂದುಕೊಂಡು ತೀರಿಸೋಣ. ಬೆಳಗ್ಗೆ 9 ಗಂಟೆಗೆ ವಿವೇಕಾನಂದ ಶಿಶು ಮಂದಿರ, ಶಿವಪೇಟೆ, ಪರ್ಲಡ್ಕ ಇಲ್ಲಿ ಶ್ರೀ ಬಾಲಕೃಷ್ಣನನ್ನ ತೊಟ್ಟಿಲಿಗೆ ಹಾಕಿ ಸಂಭ್ರಮಿಸಿ, ತದನಂತರ ಮೆರವಣಿಗೆಯ ಮೂಲಕ ಪುತ್ತೂರಿನ ಮುಖ್ಯ ರಸ್ತೆಯನ್ನು ಸಾಗಿ ಬಂದಂತಹ ಶ್ರೀಕೃಷ್ಣ ರಾಧಾ ಲೋಕ ಈ ವೇದಿಕೆಯ ಮುಂಭಾಗದಲ್ಲಿ ನಮ್ಮೆಲ್ಲರನ್ನ ಸೇರಿಕೊಂಡಿದೆ. ಅತಿಥಿ ಅಭ್ಯಾಗತರು ನಮ್ಮ ಜೊತೆಗೆ ಇದ್ದಾರೆ.
ಇನ್ನೇನು ಸ್ವಲ್ಪವೇ ಕ್ಷಣದಲ್ಲಿ ನಾವು ಕಾರ್ಯಕ್ರಮವನ್ನು ಆರಂಭಿಸುವವರಿದ್ದೇವೆ. ಮಗದೊಮ್ಮೆ ಎಲ್ಲರಲ್ಲಿ ವಿನಂತಿ, ನೋಂದಾವಣೆಯನ್ನು ಮಾಡಿಕೊಳ್ಳದೇ ಇರುವಂತಹ ಯಾರಾದರೂ ಹೆತ್ತವರು ಇದ್ದಲ್ಲಿ ಸಭಾಂಗಣದ ಪ್ರವೇಶ ದ್ವಾರದಲ್ಲಿ ನೋಂದಾವಣೆಯ ವ್ಯವಸ್ಥೆ ಇದೆ, ಮಾಡಿಕೊಳ್ಳಿ. ಅದೇ ರೀತಿ ಆಸನದ ವ್ಯವಸ್ಥೆ ಬೇಕಾದಷ್ಟು ಇದೆ, ತಾವೆಲ್ಲ ಸ್ವೀಕರಿಸಬೇಕು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಆರಂಭಿಸುವವರಿದ್ದೇವೆ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ. ವಿವೇಕಾನಂದ ಶಿಶುಮಂದಿರದ 26ನೇ ವರ್ಷದ ಶ್ರೀಕೃಷ್ಣ ಲೋಕ ಸಭಾ ಕಾರ್ಯಕ್ರಮಕ್ಕೆ ನಾವೆಲ್ಲ ಈ ಮಹಾಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಸೇರಿದ್ದೇವೆ. ಇಂದಿನ ಈ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಾಡಿ ಉದ್ಘಾಟನೆ ಮಾಡಲಿರುವಂತಹ ಶ್ರೀ ನವೀನ್ ಭಂಡಾರಿ, ಆಡಳಿತ ಅಧಿಕಾರಿಗಳು, ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು. ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವಂತಹ ಶ್ರೀ ಬಿ ಮಿಥುನ್ ಶೆಣೆ, ಉದ್ಯಮಿಗಳು, ಬೆಳ್ಳಾರೆ. ಮುಖ್ಯ ಅತಿಥಿಗಳಾದಂತಹ ಶ್ರೀ ಗೋಪಾಲಕೃಷ್ಣ ಕುಲಾಲ್ ವಾಂತಿಚಾಲ್, ಪ್ರಧಾನ ಕರ್ಮಿ ಶ್ರೀ ಮಂತ್ರಮೂರ್ತಿ ಗುಳಿಗೆ ಸನ್ನಿಧಿ ಉಪ್ಪೇರಿ. ಅದೇ ರೀತಿ ದಿಕ್ಸೂಚಿ ಭಾಷಣವನ್ನು ನೀಡಲಿರುವಂತಹ ಶ್ರೀಮತಿ ಅರ್ಪಿತಾ ಪ್ರಶಾಂತ್ ಶೆಟ್ಟಿ ಕಟಪಾಡಿ, ಸಹ ಪ್ರಾಧ್ಯಾಪಕರು, ಉಡುಪಿ ಸಮೂಹ ಶಿಕ್ಷಣ ಸಂಸ್ಥೆಗಳು, ಮಣಿಪಾಲ. ಇವರನ್ನು ನಮ್ಮ ಈ ಕಾರ್ಯಕ್ರಮದ ಗೌರವಾಧ್ಯಕ್ಷರಾಗಿರುವಂಥ ಶ್ರೀಮತಿ ರಾಜಿ ಬಲರಾಮ್, ಅದೇ ರೀತಿ 26ನೇ ವರ್ಷದ ಕೃಷ್ಣಲೋಕದ ಅಧ್ಯಕ್ಷರಾಗಿರುವಂತಹ ಸಂತೋಷ್ ಕುಮಾರ್ ರೈ, ವಿವೇಕಾನಂದ ಶಿಶುಮಂದಿರದ ಅಧ್ಯಕ್ಷರಾಗಿರುವಂತಹ ಶ್ರೀ ರಾಜಗೋಪಾಲ್ ಭಟ್ ಅಧ್ಯಕ್ಷರು, ಇವರೆಲ್ಲರೂ ನಮ್ಮ ಅತಿಥಿಗಳನ್ನು, ಜೊತೆಗೆ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಮೇಘನಾ ಪಾಣಾಜೆ, ಜೊತೆಗೆ ಸಂಚಾಲಕರಾಗಿರುವಂತಹ ಅಕ್ಷಯ್ ಕುಮಾರ್ BS, ಜೊತೆಗೆ ಕೋಶಾಧಿಕಾರಿಗಳಾಗಿರುವಂಥ ಕಿಶನ್ ಕುಮಾರ್ KS, ಇವರೆಲ್ಲರೂ ಅತಿಥಿಗಳನ್ನು ವೇದಿಕೆ ಮುಂಭಾಗದಲ್ಲಿರುವಂಥ ಶ್ರೀಕೃಷ್ಣನ ಪಟಕ್ಕೆ ಪುಷ್ಪಾರ್ಚನೆಯನ್ನು ಗೈದು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀಕೃಷ್ಣನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಗೈದು ಎಲ್ಲ ಅತಿಥಿ ಅಭ್ಯಾಗತರು ನಮ್ಮ ಜೊತೆಗೆ ವೇದಿಕೆಯಲ್ಲಿ ಆಸನವನ್ನು ಸ್ವೀಕರಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ. ವಿವೇಕಾನಂದ ಶಿಶುಮಂದಿರದ ವಿದ್ಯಾರ್ಥಿಗಳಾಗಿರುವಂತಹ ಮನಸ್ವಿ, ಕಾರುಣ್ಯ, ದಿಶಾನಿ, ನೇಹ, ಆದ್ಯ NK, ಗೌರವ್ ಮತ್ತು ದೀತ್ಯ ಇವರು ಕೃಷ್ಣ ಕೃಷ್ಣ ಓಡಿಬಾ ಎನ್ನುವ
ಪ್ರಾರ್ಥನೆಯನ್ನ ಇದೀಗ ವಿವೇಕಾನಂದದ ಶಿಶು ಮಂದಿರದ ವಿದ್ಯಾರ್ಥಿಗಳು ನಡೆಸಿಕೊಡ್ಲಿಕ್ಕಿದ್ದಾರೆ. ವಿವೇಕಾನಂದ ಶಿಶು ಮಂದಿರದ ಪುಟಾಣಿಗಳಿಂದ ಪ್ರಾರ್ಥನೆ. ಮುಂದಕ್ಕೆ ಭಗವದ್ಗೀತೆಯ ಪಠಣ ನಡೆಸಿಕೊಡಲಿದ್ದಾರೆ ವಿವೇಕಾನಂದ ಶಿಶು ಮಂದಿರದ ಪುಟಾಣಿಗಳಾದ ಪ್ರಣವ್, ಅದಿತಿ, ಶ್ರೀತಿಕ್, ಸನಿಹಾ, ಸಪ್ತ್, ಆಯುಷ್, ಯಶ್ವಿ, ಚಶ್ವಿ, ರಿಷಾ, ವೇದಿಕಾ, ಕುಶಾನಿ, ಯಶ್ವಿನ್, ಜಿಯಾನ್ಸ್, ಶಿವಾಜಿ, ಗನಿಷ್ಕ, ಅಗಸ್ತ್ಯ ಕೃಷ್ಣವಿ, ಅದ್ವೈರಾಮ್, ಸುದೀಪ್ತಿ, ಶ್ರೀಧ್ವನಿ ಭಟ್ ಹಾಗೂ ಹಂಸಿಕಾ.
ಕೃಷ್ಣಂ ವಂದೇ ಜಗದ್ಗುರುಂ. ಮುಂದಕ್ಕೆ ಬಂದಿರುವಂಥ ಎಲ್ಲರನ್ನ ಗೌರವದಿಂದ ಪ್ರೀತಿಯಿಂದ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಯನ್ನು ಆಡಲಿಕ್ಕಿದ್ದಾರೆ 26ನೇ ವರ್ಷದ ಶ್ರೀಕೃಷ್ಣ ಲೋಕ ಇದರ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಸಂತೋಷ್ ಕುಮಾರ್ ರೈ ಇವರು. ಆರಾಧ್ಯ ದೇವರಾದಂಥ ಹತ್ತೂರು ಒಡೆಯನಾದ ಮಹತೋಬರ ಶ್ರೀ ಮಾಳಿಂಗೇಶ್ವರನಿಗೆ ಸಾಷ್ಟಾಂಗ ವಂದಿಸುತ್ತಾ, ಕಳೆದ 35 ವರ್ಷಗಳಿಂದ ನಮ್ಮ ಹಿರಿಯರೆಲ್ಲ ಸೇರಿ ವಿವೇಕಾನಂದ ಶಿಶು ಮಂದಿರ, ವಿವೇಕಾನಂದ ವಿದ್ಯಾವರ್ಧಕದ ಸಂಘದ ಅಡಿಯಲ್ಲಿ ರೂಪಿಸುವಲ್ಲಿ ರಾಷ್ಟ್ರೀಯ ವಿಚಾರಣೆಧಾರಣೆಯೊಂದಿಗೆ ಭವಿಷ್ಯದ ಸತ್ಪ್ರಜೆಯನ್ನು ರೂಪಿಸುವೊಂದಿಗೆ 1987ರಲ್ಲಿ ರಾಧಾಕೃಷ್ಣ ಮಂದಿರ ರಸ್ತೆಯ ಬಳಿ ಪ್ರಾರಂಭಗೊಂಡಿರುತ್ತದೆ. ಈ ಶಿಶು ಮಂದಿರದಲ್ಲಿ ಮಗುವಿನ ಅಭಿರುಚಿ ಆಸಕ್ತಿಗಳನುಸಾರವಾಗಿ ಮಾತೃಭಾಷೆಯಲ್ಲಿ ಶಿಕ್ಷಣ ಮತ್ತು ಮಕ್ಕಳ ದೈಹಿಕ ಮತ್ತು ಮಾನಸಿಕ ವಿಚಾರಕ್ಕಾಗಿ ಆಟಕ್ಕೆ ಸುಂದರವಾದ ಹೊರಾಂಗಣವನ್ನು ಆಟದ ಮೂಲಕ ಪಾಠ, ಮಗುವಿನ ಪಂಚೇಂದ್ರಿಯಗಳ ಬೆಳವಣಿಗೆ ಪೂರಕವಾದ ಶಿಕ್ಷಣ ಹಾಗೂ ಮಧ್ಯಾಹ್ನದ ಭೋಜನ ನೀಡುತ್ತಾ ಬರ್ತಿದ್ದೇವೆ. ಅದೇ ರೀತಿ ಎಲ್ಲರನ್ನೂ ಸೇರಿಕೊಂಡು ಇಲ್ಲಿ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿಯನ್ನು ರೂಪಿಸಿ ಅದರೊಟ್ಟಿಗೆ ನಮ್ಮ ಮಕ್ಕಳನ್ನು ಕೃಷ್ಣ ರಾಧೆಯರ ರೂಪದಲ್ಲಿ ನೋಡಬೇಕೆಂಬ ಆಶೆಯೊಂದಿಗೆ ಶ್ರೀಕೃಷ್ಣ ಲೋಕ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಕಳೆದ ವರ್ಷ ನಾವು ಬಹಳ ವಿಜೃಂಭಣೆಯಿಂದ ಬೆಳ್ಳಿ ಹಬ್ಬವನ್ನು ಆಚರಿಸಿ ಈ ವರ್ಷ 26ನೇ ವರ್ಷವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಬೆಳಿಗ್ಗೆ ನಾವು ಭಜನೆಯೊಂದಿಗೆ ಪ್ರಾರಂಭಿಸಿ ಪುಟ್ಟ ಕಂದನ ಮಗುವನ್ನು ತೊಟ್ಟಿಲಲ್ಲಿ ಮಲಗಿಸುವುದರೊಂದಿಗೆ ಕಂದನ ತಾಯಿಗೆ ಬಾಗಿನ ಕೊಟ್ಟು ಮಡಿಲು ತುಂಬಿಸಿ ಅದರೊಟ್ಟಿಗೆ ಪುಟ್ಟ ಕಂದುವಿಗೆ ಬೆಣ್ಣೆಯನ್ನು ಕೊಟ್ಟು ಜೋಗಳವನ್ನು ಆಡಿ ನಾವು ಅಲ್ಲಿಂದ ಮೆರವಣಿಗೆ ಮುಖಾಂತರ ಸುಮಾರು 1500ಕ್ಕಿಂತ ಅಧಿಕ ರಾಧಾಕೃಷ್ಣೆಯರ ಶೋಭಾಯಾತ್ರೆಯೊಂದಿಗೆ ನಾವು ಮಾಳಿಂಗೇಶ್ವರನ ಈ ಒಟ್ಟಾರಕ್ಕೆ ಬಂದು ಸೇರಿದ್ದೇವೆ. ಈ ಕಾರ್ಯಕ್ರಮ ಮಹತೋಬರ ಶ್ರೀ ಮಾಳಿಂಗೇಶ್ವರನ ದೇವಸ್ಥಾನದ ಸಂಯೋಗದೊಂದಿಗೆ ಆಗುವಂಥ ಕಾರ್ಯಕ್ರಮ. ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಅದೇ ರೀತಿ ಈ ಸಭಾ ಕಾರ್ಯಕ್ರಮ ವೇದಿಕೆಯಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮದ ಸಭೆಯ ದೀಪ ಪ್ರಜ್ವಲನೆ ಮೂಲಕ ಬೆಳಗಲಿಸಲಿದ್ದಾರೆ ನಮ್ಮ ಮಾಳಿಂಗೇಶ್ವರ ದೇವಸ್ಥಾನದ ಆಡಳಿತ ಅಧಿಕಾರಿಯಾದಂಥ ನನ್ನ ಊರಿನವರೇ ಆದಂಥ ನಮ್ಮ ಗುರುಗಳ ಮಗ ನವೀನ್ ಭಂಡಾರಿ ಅವರನ್ನು ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಮಿತಿಯ ಉಪಾಧ್ಯಕ್ಷರಾದ ಚಂದ್ರಶೇಖರ್ ರವರು ತಾಂಬೂಲವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸಭಾಧ್ಯಕ್ಷೆಯನ್ನು ವಹಿಸಿದಂಥ ಮಾಳಿಂಗೇಶ್ವರನ ಪರಮ ಭಕ್ತ, ಸದ್ದಿಲ್ಲದೆ ಸೇವೆಯನ್ನು ಮಾಡುತ್ತಾ ಬರುವಂಥ ವ್ಯಕ್ತಿತ್ವ, ದೇವರ ಕೊನೆಯ ದಿವಸ ಏನು ನಾವು ವೀರಮಂಗಲಕ್ಕೆ ಹೋಗ್ತೇವೋ ಅಂಥ ಸಂದರ್ಭದಲ್ಲಿ ಸಂಜೆ 6 ಗಂಟೆಯಿಂದ ಮರುದಿವಸ ಮುಂಜಾನೆ 3:30ವರೆಗೆ ನಿರಂತರವಾಗಿ ಪಾನೀಯದ ತಿಂಡಿಯ ವ್ಯವಸ್ಥೆ ಮಾಡುತ್ತಾ ಬಂದ ಎಲ್ಲ ಸರ್ವ ಬಂಧುಗಳಿಗೂ ಭಗವದ್ಭಕ್ತರಿಗೂ ನೀಡುತ್ತಾ ಬರುವಂಥ ವ್ಯಕ್ತಿತ್ವ. ಅವರು ಖ್ಯಾತ ಉದ್ಯಮಿಗಳು,
ಕೊಡುಗೈ ದಾನಿಗಳು ಅವರು ನಮ್ಮ ಈ ವೇದಿಕೆಯಲ್ಲಿ ಈ ಸಭಾಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಶ್ರೀಯುತರಾದ ಬಿ ಮಿಥುನ್ ಶೆಣೈ ಉದ್ಯಮಿಗಳು ಬೆಳ್ಳಾರೆ ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ನಮ್ಮ ಸಮಿತಿಯ 2024ನೇ ವರ್ಷದ ಅಧ್ಯಕ್ಷರಾದಂತಹ ಉಪೇಂದ್ರ ಬಲ್ಯಾಯರವರು ತಾಂಬೂಲವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಮುಖ್ಯ ಅತಿಥಿಯಾಗಿ ನಮ್ಮೊಟ್ಟಿಗಿದ್ದಾರೆ. ಸಾಂಸ್ಕೃತಿಕವಾಗಿ ಹಲವಾರು ಕಾರ್ಯಕ್ರಮದಲ್ಲಿ ಗುರುತಿಸಿಕೊಂಡವರು, ಸಾಮಾಜಿಕವಾಗಿ ತನ್ನನ್ನು ತಾನಾಗಿ ತೊಡಗಿಸಿಕೊಂಡು ಶ್ರೀ ಮಂತ್ರಮೂರ್ತಿ ಗುಳಿಗ ಸನ್ನಿಧಿ ಉಪ್ಳೇರಿ ಬದಿಯಡ್ಕ ಇಲ್ಲಿಯ ಪ್ರಧಾನ ಕರ್ಮಿ ನನ್ನ ಆತ್ಮೀಯರು ಶ್ರೀ ಗೋಪಾಲಕೃಷ್ಣ ಕುಲಾಲ್ ವಂತಿಚಲ್ ಅವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕೋಶಾಧಿಕಾರಿಗಳಾದ ಕಿಶನ್ ರವರು ಅವರಿಗೆ ಒಂದು ತಾಂಬೂಲವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ದಿಕ್ಸೂಚಿ ಭಾಷಣ ಮಾಡಲಿರುವವರು ನಮ್ಮ ಕಟಪಾಡಿಯವರು. ವೃತ್ತಿಯಲ್ಲಿ ಉಡುಪಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಉಪ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವವರು, ಎಲ್ರಿಗೂ ಪರಿಚಿತರು ಶ್ರೀಮತಿ ಅರ್ಪಿತಾ ಪ್ರಶಾಂತ್ ಶೆಟ್ಟಿ ಕಡಪಾಡಿ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಮಾರ್ಗದರ್ಶಕರಾದಂತಹ ಡಾಕ್ಟರ್ ಸುಧಾರಾವ್ ಅವರು ತಾಂಬೂಲವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮ ಯಶಸ್ಸಿಗೆ ಯಾರಾದರೂ ಒಬ್ಬರು ನೇತೃತ್ವ ವಹಿಸಿರಬೇಕಾಗುತ್ತದೆ. ಈ ಸಮಿತಿಯ ಎಲ್ಲ ನೇತೃತ್ವವನ್ನು ವಹಿಸಿ ನಮಗೆ ಯಾವ ರೀತಿಯಲ್ಲಿ ಯಾವ ಕಾರ್ಯಕ್ರಮ ಯಾವಾಗ ಆಗಬೇಕಂತ ಹೇಳುವ ಸೂಚನೆಗಳೊಂದಿಗೆ ನಮ್ಮಿಂದ ಆಗದಂಥ ಎಲ್ಲ ಕೆಲಸವನ್ನು ತಾವೇ ವಹಿಸಿಕೊಂಡು ಮಾಡುತ್ತಾ ಬರುವಂಥ ನಮ್ಮ ಹಿರಿತಾಯಿಯಾದಂಥ ಶ್ರೀಮತಿ ರಾಜಿ ಬೆಲ್ರಾಮ್ ಆಚಾರ್ಯ ಅವರಿದ್ದಾರೆ. ನಮ್ಮ ಸಮಿತಿಯ ಗೌರವಾಧ್ಯಕ್ಷರನ್ನು ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಕುಮಾರಿ ಮೇಘನಾ ಪಾನಾಜೆ ನಿರಂತರ ನಗುಮುಖದೊಂದಿಗೆ ನಮ್ಮೊಟ್ಟಿಗೆದ್ದು ಸಹಕರಿಸ ಬರುವಂಥವರು, ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಸಮಿತಿಯ ಖಜಾಂಜಿ ಅವರು ನಿರಂತರವಾಗಿ ನಮ್ಮೊಟ್ಟಿಗೆ ಇದ್ದುಕೊಂಡು ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಿಕೊಂಡು ನಮ್ಮ ವೇದಿಕೆಯಲ್ಲಿ ಈ ಕಾರ್ಯಕ್ರಮದಲ್ಲಿದ್ದಾರೆ. ಕಿಶನ್ ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಶಿಶು ಮಂದಿರದ ಆಡಳಿತ ಸಮಿತಿ ಅಧ್ಯಕ್ಷರಾದಂಥ ಹಿರಿಯರು ಶ್ರೀ ರಾಜಗೋಪಾಲ್ ಭಟ್ ಅವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಶಿಶು ಮಂದಿರದ ಕಾರ್ಯದರ್ಶಿಗಳಾದಂಥ ಅಕ್ಷಯ್ ಕುಮಾರ್ ಅವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ನೆರೆದಂಥ ಕೃಷ್ಣ ರಾಧೆಯರ ವೇಷವನ್ನು ಧರಿಸಿದಂಥ ಪುಟಾಣಿಗಳೇ, ಅವರನ್ನು ಇಲ್ಲಿಗೆ ಕರೆದುಕೊಂಡು ಬಂದಂಥ ಪಾಲಕರೇ, ಮಾತೆಯರೇ, ಎಲ್ಲ ಊರಿನ ಬಂಧುಗಳೇ, ಸರ್ವ ಸಜ್ಜನರೇ, ಅದೇ ರೀತಿ ನಮ್ಮ ಶಿಶು ಮಂದಿರವನ್ನು ಸದಾ ಪ್ರೋತ್ಸಾಹಿಸ ಬರುವಂಥ ವಿವಿಧ ಸಂಘಟನೆಯಲ್ಲಿ ವಿವಿಧ ಸಂಸ್ಥೆಯಲ್ಲಿ ನಿರಂತರ ಸೇವೆ ಮಾಡುತ್ತಾ ನಮ್ಮನ್ನು ಪೋಷಿಸ ಬರುವಂಥವರು ಎಲ್ಲರೂ ಇದ್ದಾರೆ. ಇಲ್ಲಿ ಪ್ರತಿಯೊಬ್ಬರ ಹೆಸರನ್ನು ಎತ್ತಿ ಹೇಳುವಂಥ ಆಗಬೇಕಿದ್ರೆ ಒಂದು ದಿವಸ ಬೇಕಾದಿತ್ತು. ಆದ ಕಾರಣ ಎಲ್ಲರನ್ನು ಒಂದೇ ಮಾತಿನಲ್ಲಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಯಶಸ್ಸಿಗೋಸ್ಕರ ನಿರಂತರವಾಗಿ
ನಮ್ಮೊಟ್ಟಿಗಿದ್ದುಂಡು ಎಲ್ರಿಗೂ ನಮ್ಮ ಕಾರ್ಯಕ್ರಮದ ಬಗ್ಗೆ ವಿವರಗಳನ್ನು ನೀಡುವವರು ಮಾಧ್ಯಮ ಬಂಧುಗಳು. ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಕೂಡ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಎಲ್ರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಹೇಳಿಸ್ತಾ ವಿರಮಿಸ್ತಾ ಇದ್ದೇನೆ. ಅನನ್ಯ ಸಂಸ್ಥೆಗಳ ಅಧ್ಯಕ್ಷರು, ಸದಸ್ಯರು, ವಿವಿಧ ಧುರೀಣರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ರಾಜಕೀಯ ಹಾಗೂ ಸಾಮಾಜಿಕ ಕ್ಷೇತ್ರದ ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿ ಎಲ್ಲ ಶಾಲೆಯ ಮಕ್ಕಳು, ಪುಟಾಣಿಗಳು ನಮ್ಮೊಂದಿಗಿದ್ದಾರೆ. ಎಲ್ಲರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಪದಾಧಿಕಾರಿಗಳು ನಮ್ಮೊಂದಿಗಿದ್ದಾರೆ. ಎಲ್ಲರನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲಿಸಿ ಉದ್ಘಾಟನೆಯನ್ನು ಮಾಡಿಕೊಡಲಿದ್ದಾರೆ. ದೀಪ ಪ್ರಜ್ವಲನೆಯನ್ನು ನಡೆಸಿಕೊಡುವಂಥವರು ಶ್ರೀ ನವೀನ್ ಭಂಡಾರಿ, ಆಡಳಿತ ಅಧಿಕಾರಿಗಳು, ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಈ ಸಂದರ್ಭದಲ್ಲಿ ಅವರ ಜೊತೆಗೆ ಸೇರಿಕೊಳ್ಳಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಜಲ ತಿಳಿಯಾಗಲಿ, ನೆಲ ಹಸುರಾಗಲಿ, ಗಾಳಿ ಸುಗಂಧವ ಪಸರಿಸಲಿ, ಹೊಸ ಭಾವಗಳು ಉದಯಿಸಲಿ, ನಡೆ ನುಡಿಗಳು ಸಂಸ್ಕೃತಿಯನ್ನು ಅರಳಿಸಲಿ ಎನ್ನುವ ಸದ್ಭಾವನೆಯೊಂದಿಗೆ ಶ್ರೀಕೃಷ್ಣ ಲೋಕದ ಈ ದೀಪ ಪ್ರಜ್ವಲನೆಗೊಂಡಿದೆ. ಹಚ್ಚಿರುವ ಹಣತೆ ಸಹಸ್ರವಾಗಿ ನಿಮ್ಮೆಲ್ಲರ ಮನಗಳನ್ನು ಬೆಳಗಲಿ ಎನ್ನುವಂಥ ಸದಾಶಯದೊಂದಿಗೆ ಇದೀಗ ದೀಪ ಪ್ರಜ್ವಲನೆಯನ್ನು ಗೈದಂಥ ಶ್ರೀಯುತ ನವೀನ್ ಭಂಡಾರಿಯವರು ಉದ್ಘಾಟನೆಯ ನುಡಿಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ ಹಾಗೂ ವಿವೇಕಾನಂದ ಶಿಶು ಮಂದಿರ ಇದರ ವತಿಯಿಂದ ಶ್ರೀಕೃಷ್ಣ ಲೋಕ 26ನೇ ವರ್ಷದ ಒಂದು ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಅಧ್ಯಕ್ಷರೇ ಹಾಗೂ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರುವ ಎಲ್ಲ ಭಕ್ತಾಭಿಮಾನಿಗಳೇ, ಎಲ್ಲ ಪುಟಾಣಿ ಮಕ್ಕಳೇ, ಕಳೆದ 26 ವರ್ಷಗಳಿಂದ ಅತ್ಯಂತ ಅದ್ಧೂರಿಯಾಗಿ ಶ್ರೀ ಮಹಾಲಿಂಗೇಶ್ವರ ದೇವರ ವಠಾರದಲ್ಲಿ ಇದನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಬಹುಶಃ ಎಲ್ಲ ಮಾತೆಯರಿಗೆ ತಮ್ಮ ಮಕ್ಕಳನ್ನು ರಾಧಾಕೃಷ್ಣರಾಗಿ ನೋಡೋ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಪುಟಾಣಿ ಮಕ್ಕಳಿಗೂ ಮುಂದೆ ಫೋಟೋ ಇರ್ಬೋದು, ಯಾವುದೋ ಒಂದು ನೆನಪಿನ ಜೀವನದಲ್ಲಿ ಒಂದು ಉತ್ತಮವಾದ ನೆನಪಿನ ಒಂದು ಕ್ಷಣ ಅಂತ ಹೇಳಲಿಕ್ಕೂ ಬಯಸ್ತೇನೆ. ಹಾಗೆಯೇ ಭಗವಂತ ತನ್ನ 8ನೇ ಅವತಾರದಲ್ಲಿ ಶ್ರೀಕೃಷ್ಣ ಪರಮಾತ್ಮರಾಗಿ ಬಂದು ಲೋಕ ಕಲ್ಯಾಣಕ್ಕೋಸ್ಕರ ತಮ್ಮ ಗೀತಾಸಾರದಲ್ಲಿ ನಾವು ಮಾಡುವಂಥ ಜೀವನದಲ್ಲಿ ಕರ್ಮಗಳು, ಅದು ಒಳ್ಳೆಯದಿರ್ಬೋದು ಕೆಟ್ಟದಿರ್ಬೋದು, ನಮಗೆ ಸಲ್ಲುವಂತಹದ್ದು. ಆ ನಿಟ್ಟಿನಲ್ಲಿ ತಾವೆಲ್ಲರೂ ತಮ್ಮ ಭಗವದ್ಗೀತೆಯ ಸಾರಾಂಶವನ್ನು ತಿಳಿದುಕೊಂಡು ಜೀವನದಲ್ಲಿ ಪ್ರತಿಯೊಬ್ಬರೂ ಉತ್ತಮವಾದ ಕೆಲಸವನ್ನು, ದಾನ ಧರ್ಮ ಇರ್ಬೋದು, ಎಲ್ಲವನ್ನು ಮಾಡಿದರೆ ತಮಗೆ ಖಂಡಿತ ಶುಭ ಲಭಿಸ್ತದೆ ಅನ್ನೋ ಒಂದು ತತ್ವದೊಂದಿಗೆ ಇವತ್ತು ಪ್ರಪಂಚದಾದ್ಯಂತ ಪ್ರತಿಯೊಂದು ಕಡೆಯೂ ಕೃಷ್ಣಾಷ್ಟಮಿಯ ದಿವಸ ಬಹಳ ಒಂದು ವಿಜೃಂಭಣೆಯಲ್ಲಿ ಎಲ್ಲ ಕಡೆ ದಿನಪೂರ್ತಿ 2-3 ದಿವಸದಿಂದ ಚಟುವಟಿಕೆಗಳು ಆಗ್ತಾನೇ ಇದೆ.
ಆ ಒಂದು ಸಂಭ್ರಮದಲ್ಲಿ ಇಡೀ ಭಕ್ತಾಭಿಮಾನಿಗಳು ಸೇರಿಕೊಂಡು ಆಚರಣೆಯಲ್ಲಿ ಇರುವುದೇ ಒಂದು ನಮ್ಮ ಸಂತೋಷ. ಹಾಗೂ ಇದರಲ್ಲಿ ಪಾಲ್ಗೊಳ್ಳುವುದೇ ನಮಗೆ ಎಲ್ಲ ಒಂದು ಭಾಗ್ಯ. ಆ ನಿಟ್ಟಿನಲ್ಲಿ ಎಲ್ಲ ಮಾತೆಯರು ತಮ್ಮ ಮಕ್ಕಳನ್ನು ಇವತ್ತು ಅತ್ಯಂತ ಸಂಭ್ರಮದಲ್ಲಿ ಇವತ್ತು ಯಾವುದೇ ಅಲ್ಲ ಅವರ ಭಜನೆ ಇರ್ಬೋದು ಎಲ್ಲ ಕಾರ್ಯಕ್ರಮದಲ್ಲಿ ಸೇರಿಸಿಕೊಳ್ಳಿಸುವಂಥದ್ದು ತುಂಬ ವಿಶೇಷವಾದಂತಹ ಒಂದು ದಿವಸ. ಹಾಗೆಯೇ ಇವತ್ತಿನ ನಮಗೆ ನೋಡಿರ್ಬೋದು, ಇವತ್ತು ಅಲ್ಲಿಂದ ಶಿಶು ಮಂದಿರದಿಂದ ಇಲ್ಲಿ ಬರುವಾಗ ಮಳೆಯ ಸಂಪೂರ್ಣ ಅನುಗ್ರಹ ನಮಗಿತ್ತು. ಇಲ್ಲಿ ಬಂದ ಮೇಲೆ ಮತ್ತೆ ವರುಣನ ಅಬ್ಬರ ಮತ್ತೆ ಜೋರಾಯಿತು. ಅಂದರೆ ಇದರ ಶ್ರೀಕೃಷ್ಣನ ಸಂಪೂರ್ಣ ಸಹಕಾರ ನಮಗೆ ಇದರಲ್ಲಿ ಗೊತ್ತಾಗುತ್ತದೆ. ಆ ನಿಟ್ಟಿನಲ್ಲಿ ಈ ಕೃಷ್ಣ ಪರಮಾತ್ಮನ ಸಂದೇಶ, ಅವರ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿದರೆ ಮಾತ್ರ ನಮಗೆ ಆತ್ಮ ಮತ್ತು ಪರಮಾತ್ಮನೊಟ್ಟಿಗೆ ನಾವು ವಿಲೀನವಾಗುವಂಥ ಸನ್ನಿವೇಶ ಬರ್ಬೋದು. ಆ ನಿಟ್ಟಿನಲ್ಲಿ ಅದನ್ನೆಲ್ಲ ತಿಳಿದುಕೊಳ್ಳಬೇಕಾದರೆ ಪ್ರತಿ ಮನೆಯಲ್ಲೂ ಸಹ ಭಗವದ್ಗೀತೆಯನ್ನು ಇರಿಸಿ ಅದನ್ನು ಮಕ್ಕಳಿಗೆ ತಿಳಿ ಹೇಳುವಂಥ ಕೆಲಸವೂ ಆಗಬೇಕು ಅಂತ ಹೇಳುತ್ತಾ ಈ ದೊಡ್ಡ ಕಾರ್ಯಕ್ರಮದಲ್ಲಿ ನನಗೂ ಉದ್ಘಾಟನೆಗೆ ಅವಕಾಶವನ್ನು ಕೊಟ್ಟಿದ್ದೀರಿ. ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನಮ್ಮ ಮುಖ್ಯ ಅತಿಥಿಗಳಾಗಿರತಕ್ಕಂಥ ಪ್ರಧಾನ ಕರ್ಮಿಗಳು ಶ್ರೀ ಮಂತ್ರಮೂರ್ತಿಗಳಿಗ ಸನ್ನಿಧಿ ಉಪ್ಲೇರಿ ಬದಿಯಡ್ಕ ಇವರು ಸಮಾಜ ಸೇವೆಗಳಲ್ಲಿ ದೈವಿಕ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಹಲವಾರು ದಾನ ಧರ್ಮಗಳನ್ನು ಉತ್ತಮವಾಗಿ ಕೈಂಕರ್ಯವನ್ನು ಮಾಡ್ತಾ ಇರುವಂಥ ಹತ್ತಿರದ ಬದಿಯಡ್ಕದ ಶ್ರೀ ಗೋಪಾಲಕೃಷ್ಣ ಕುಲಾಲ್ ವಾಂತಿಚಾಲ್ ತಮಗೆ ಇದೀಗ ವೇದಿಕೆ. ಶುಕ್ಲಾಂಬರಧರಂ ವಿಷ್ಣು ಚತುರ್ಭುಜಂ ಶಶಿವರ್ಣಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರ್ವಮಂಗಲಮಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮೂಡಾಯಿಟ್ ಪಶ್ಚಿಮಘಟ್ಟ, ಪಡ್ಡಾಯಿಟ್ ಅರಬಿಕಡಲು, ತೆನ್ಕಾಯಿಟ್ ರಾಮೇಶ್ವರ, ಬಡ್ಕಾಯಿಟ್ ಮುರುಡೇಶ್ವರ. ಇದು ತುಳುನಾಡ ಸೀಮಾ ಪರಿಧಿ. ಮೂಲು ಗುಂಡೊಡಿತ್ತಿನ ದೇವರಿ ಮಾಡೊಡಿತ್ತಿನ ದೈವಲು ಬನುಟ್ಟಿತ್ತಿನಂಚಿನ ನಾಗಬಮ್ಯ ದೇವರಿನ ಮನಸಾರೆ ಸುಗಿತ್ತೊಂದು. ಸತ್ಯದ ಮಣ್ಣು ಪುತ್ತೂರುಡು ಮೆರಿಪುನಂಚಿನ ಮಹಾಲಿಂಗೇಶ್ವರ ದೇವರೆಲ್ಲ ಅಪ್ಪೆ ಉಳ್ಳಾಲ್ತಿ ದಂಡನಾಯಕಲ್ಲ ಮನಸಾರೆ ಸುಗಿತ್ತೊಂದು. ಶ್ರೀಕೃಷ್ಣ ದೇವರಿನ ಪುಟ್ಟಿನ ದಿನ ಶ್ರೀಕೃಷ್ಣ ಜನ್ಮ ಅಟ್ಟೆಮಿ. ಈ ದಿನದ ಪೊರ್ಲುದ ಪವಿತ್ರವಾಗಿ ನಿಂಚಿನ ದಿನದ ವಿಶೇಷ ಕಾರ್ಯನು ಈ ಪುತ್ತೂರದ ಬಂಧುಲು ವಿವೇಕಾನಂದ ಆ ಹಿಂದೂ ಸಂಸ್ಕೃತಿನ ಒರಿಪಾವನಂಚಿನ ರೀತಿನ ಮನ್ಪುನಂಚಿನ ಈ ಕಜ್ಜ ರಾಧಾ ಕೃಷ್ಣ ದೇವರಿನ ಮೆರವಣಿಗೆ ಪೊರ್ಲುದ ಸಭೆ ಭಾರಿ ಮನಸ್ಸು ಉರ್ಕರಂದುಂಡು ದಾಯಪಂಡ ಉದೀಪನ ಮಂತನಂಚಿನ ನವೀನ ನಂಜಿ ಪಾತ್ರ ಪಂಡೇರಿ ಮೆರವಣಿಗೆ ಬಣ್ಣಗ ಬರ್ಸ ಉಂತುದಿತ್ತಂಡು ಕಾರ್ಯಕ್ರಮ ಆರಂಭಾನಗ ಬರ್ಸದ ಧೋ ಪನ್ಪುನಂಚಿನ ಸುರಿಮಳೆ ಬತ್ತಂಡು. ಕಾರಣ ಇತ್ತಿದೀಪು ಪ್ರಾರ್ಥನೆ ಪಣ್ಣೆ ಓಡಿ ಬಾ ಕೃಷ್ಣ ಅಂದು ಜೋಕ್ಲೆನ ಆ ಮೆರವಣಿಗೆನೆ ತೂನಗ ದಾಲ ತೊಂದರೆ ಕೊರಿಯರ ಬಲ್ಲಿ ಪನ್ಪುನಂಚಿನ ಆಜ್ಞೆ ಕೃಷ್ಣ ದೇವರೇ ಪ್ರಕೃತಿಗೆ ಕೊರ್ತಿಪ್ಪೇರೆ. ಓಡಿ ಬಾ ಕೃಷ್ಣ ಅಂದ ಪಣ್ಣಗ ಆ ಕೃಷ್ಣ ದೇವರೇ ಬರ್ಸದ ರೂಪಡು ಬಲ್ತೋಂದು ಬತ್ತದು ನಮ್ಮ ಮನಸ್ಸನ್ನೇ ಮುದ ಕೊರಿಯರಿ ಪನ್ಪುನಂಚಿನ ಪ್ರಕೃತಿಯೇ ನಂಗೆ ಮೂಲು ಗೊಂತಾತಂಡು. ವಿಶೇಷವಾಗಿ ನಿಂಚಿನ ಕಜ್ಜದ ಮೇಲ್ತಟ್ಟದ ಚಾವಡಿದ ಗುರ್ಕಾರ್ಮ ವಿಸನಾರು ತುಡರ್ಗೆ ಅರ್ಲಾತು ಕಾರ್ಯಕ್ರಮ ಲೇಸಿನ ಉದೀಪನ ಮಂತನಾರು ಇನ್ನಿತ ಕಜ್ಜದ ಪ್ರಧಾನ ಪಾತಿರನಾರು ಮಾಂತ ಭಿನ್ನೆರಿ ಎದುರುತ ಚಾವಡಿಡೆ ತೂನಗನೆ ಮನಸ್ಸು ಜಿಂಜೊಂದುಂಡು ಹಿರಿಯಾಕಲು ಅಪ್ಪೆನ ನಮ್ಮ ದೇವಿ ದುರ್ಗೆ ಎಂದು ಪನ್ಪ. ದುರ್ಗೆ ಪಂಡ ಕೋಟೆ ಎಂದು ಲೆಕ್ಕ, ನಮಕು ರಕ್ಷಣೆ ಕೊರ್ಪುನಾಲು ಎಂದು ಲೆಕ್ಕ. 9 ತಿಂಗಳು ಬಂಜಿಡು ದೀತಿ ಸಾಂಕದೆ ಮಲ್ಲೆ ಮಾಂತದು ಆ ಜೋಕ್ಲೆನ ಪೀಪಟಿಗಡೆ ತನ್ನ ಕಷ್ಟನು ದೂರ ಮಾಂತೊಂದು ಸುಖ ಕೊರ್ಪುನಂಚಿನ ಅಪ್ಪೆನ ಋಣನು ವಾ ಬಾಲೆಗಳ ಏಪಲ ಸಂದಾಯರ ಬಲ್ಲಿ
ಅಂಚಿನ ಅಪ್ಪೆ ನಂಗೆ ಸುರೂತ ದೇವೇರಿ ಆ ಅಪ್ಪೆ ನಮ್ಕು ವಿಶ್ವಾಸ ಸತ್ಯ ದಾನೆ ಪಂಡ ನಮಗ ನಿನ್ನ ಪೊಪ್ಪ ಅಂದು ಬೆರೆದು ಜಾತಿ ಪನ್ಪುನ ಏರು ಪಂಡ ಅಪ್ಪೆ ಆ ಬಾಲೆ ಗುಂತಿ ಪೂಜಿ ಪೊಪ್ಪ ಏರೆಂದು ಆ ಅಪ್ಪೆ ಪಂಡ ಪಾತ್ರೆನು ನಮ್ಮ ಒಪ್ಪುವ ನಂಬುವ ವಿಶ್ವಾಸ ಆರಂಭ ಆಪುಂಡು ಅವಳು ಅಕಾರ ಉಕಾರ ಮಕಾರ ಪಂಕನ ಓಂಕಾರದ ಸುರುವಾಪನ ಅಮ್ಮ ಪನ್ಪುನಂಚಿನ ಸುರೂತ ಶಬ್ದನೇ ಅಪ್ಪೆನ ಬಾಯಿಡ್ ಬರ್ಪನೆ ಬೇತೆ ವಾ ಶಬ್ದ ಎಲ್ಲ ಬರ್ಪುಜಿ ಅಂಚಿನ ಅಪ್ಪೆನಗಲ ಮೂಲ ಜಿಂಜುತುಲ್ಲಾರು 16 ವರ್ಷದ ಉಲಾಯಿದ ಜೋಗುಲು ಪಂಡ ನಿಷ್ಕಲ್ಮಶ ದೇವರಿಗೆ ಸಮಾನ ಅಂದ ಲೆಕ್ಕ ಅಕ್ಲ ಹೆಂಚಿನ ಮಾಂತಲ ಗೊಬ್ಬುಲ್ಲ ಅವು ಸಂತೋಷನಿ ರಡ್ಡು ಜೋಕುಲ ಮೂಲು ಎದುರು ಗೊಬ್ಬೊಂದುಲೇರು ಅವು ದೇವರೇನು ಪ್ರತ್ಯಕ್ಷ ತುಯಿನ ಲೆಕ್ಕ ಹಾಪುಂಡು ಅಂಚಿನ ಜೋಕುಲೆ ಇನ್ನಿತ ಕಾರ್ಯಕ್ರಮದ ಪದುಕೆರೆ ನಿಖಲಿಗೆ ಮಾಂತರಿಗಳ ಯಾನು ಸ್ವಲ್ಮೇನು ಸಂಧಾ ಒಂದುಲ್ಲೆ ಇನ್ನು ವಿಶೇಷವಾದ ಕಾರ್ಯಗಳು ಅತಿಥಿಯಾತಿಲೆತ್ತೇರು ಬತ್ತಿನ ಬಿನ್ನೆರು ಜಾಸ್ತಿ ಪಾತ್ರೆ ಬಲ್ಲಿಗೆ ದಯವಂಡ ನಮ್ಮ ಇಲ್ಲಡಿಗೆ ಜಾಸ್ತಿ ಆಯ ಪಾತ್ರೆ ನಡ ಆಗ ದಾನೋ ಸರಿ ಇಜ್ಜಿದ ಲೆಕ್ಕ ಇನ್ನು ಜಾಸ್ತಿ ಪಾತ್ರನಾರು ಕಟಪಾಡಿ ಹಿಡಿದು ದೂರದ ಊರುತ್ತಾರೆ ಬತ್ತುದುಲ್ಲೇರಿ ಅಂಚನ ಕಾರಣ ಇನ್ನಿತ ಕಾರ್ಯಕ್ರಮ ಬತ್ತನೆ ಲೆತ್ತನೆಗೆ ರಡ್ಡೆ ಪಾತ್ರೆ ಏನು ಪನ್ಪೆ ಇನ್ನು ಆತ್ಮೀಯರಾಯ ನಿಂಚಿನ ಸಂತೋಷಣೆ ಪಂಡೇರಿ ಇನ್ನೊಂಜಿ ಪುತ್ತೂರುಡೊಂಜಿ ಕಾರ್ಯಕ್ರಮ ಉಂಡು ಇರಿ ದಯದೀದು ಬರಡು ಪಂಡದು ದನಬಂಡ ಅಷ್ಟಮಿದ ಕಾರ್ಯಕ್ರಮ ಎಂಕ್ಲ ಕಾಸರಗೋಡು ಜಿಲ್ಲೆಡಿಗೆ ಅವಲೋಲು ಆವೊಂದುಂಡು ಇತ್ತನೆಯನ್ನ 4 ಕಾರ್ಯಕ್ರಮ ಆಂಡು ನನ್ನೆಲ್ಲ 7 ಕಾರ್ಯಕ್ರಮ ಏನು ಪಾಲು ಪಡೆಯರೋಲ್ಲೆ ಅಂಡ ಪುತ್ತೂರುದ ಮಹಾಲಿಂಗೇಶ್ವರನ ಮನ್ನಡಿಂಚಿನೊಂಜಿ ಕಾರ್ಯಕ್ರಮ ಆಪಣದ ಪಂಡ ಆ ಭಾಗ್ಯನು ಕಳೆಯೊಂಡ ಯಾನ ನತ್ತದೃಷ್ಟಿ ಅವೇ ಪಂಡದು ಯಾನು ಬತ್ತುದಲ್ಲೆ ಬಂದುಲೆ ಒಂಜಿ ರಡ್ಡಿ ಪಾತ್ರ ಯಾನ್ ಪನ್ಪೆ ದಯಪಂಡ ಜೋಕ್ಲಿಗೆ ಏತು ಪಂಡಲ್ಲ ಯಾನ್ ಪಂಡ ಅರ್ಥ ಆವಂದು ಅವು ಕರ್ಬದ ಕಡಲೆ ಅವು ಪಣಿ ಅಪ್ಪೆನಕಲಾರು ಆ ಅಪ್ಪೆನಕಲೆ ಜೋಕ್ಲಿಗೆ ದಾದಾಲ ಪಂಡದು ಕೊರ್ನಂದಾಂಡ ಎಲ್ಲವೂ ಗುಣಾವು ಒಂದು ಲೆಕ್ಕ ನಮ್ಮ ಒಂಜಿ ಮರಟ್ಟೆ ಎಡ್ಡೆ ಚಿಗುರಾತು ಕಾಯಿ ಆತು ಪರಂದಾತು ಪೂವಾತು ಪೊರ್ಲುಡವು ಬೆಳಗೊಡುಂಡಾಂಡ ಐನೊಂಜಿ ಬೇರುಂಡ ಆ ಬೇರಿಗೆ ತಾಯಿ ಬೇರು ಅಂತ ಪನ್ಪ ಆ ತಾಯಿ ಬೇರು ಸರಿಯಾದ ರೀತಿಯಲ್ಲಿ ಉಂಡನ ಮಾಂತ್ರೆ ಆ ಮರ ಎಡ್ಡೆ ಚಿಗುರು ಎಡ್ಡೆ ಪೂಕೊರು ಎಡ್ಡೆ ಕಾಯಾವು ಎಡ್ಡೆ ಪರಂದಾವು ತಾಯಿ ಬೇರಿಗೆ ಉದಲು ಬತ್ತಿನ ನಾಂಡ ಆ ಮರ ಕರಿಂಚಿದು ಪೋವು ಸನಾತನ ಹಿಂದೂ ಸಂಸ್ಕೃತಿದ ಮಾಂತ ವಿಷಯ ಜೋಕುಲು ಎಡ್ಡ ರೀತಿ ಆವಡು ನಾಂಡ ನಮ್ಮನ ಸಂಸ್ಕೃತಿ ಒರಿಯೋಡು ನಾಂಡ ಆ ತಾಯಿ ಪಂಡ ಇಲ್ಲಾರ್ಥ ಅಪ್ಪೆ ಪರಿಪೂರ್ಣವಾಗಿ ನಿಂಚಿನ ಬೋಧನೆಯನ್ನು ಜೋಕ್ಲಿಗೆ ಕೊರ್ನು ನಾಂಡ ಆ ಮರಾಂದ ಪನ್ಪುನಂಚಿನ ಬಾಲೆ ಎಡ್ಡ ರೀತಿ ಬೆಳಗು ಎಂಗೆ ಸಂತೋಷಣೆ ಅಪ್ಪಪ್ಪಗ ಓಡೆಗೆತ್ತೇರು ಗೋಪಾಲಣ್ಣ ಓಡೆಗೆತ್ತೇರು ಗೋಪಾಲಣ್ಣ ಅಂದು ಕೋಲಂ ಅಂತಂದುಲ್ಲೇರಿ ಯಾನೆ ವಿಟ್ಲದ ಆಪೇಡು ಒಂಚೂರು ಆಪೇಡೆ ಬಣ್ಣಗ ಒಂಜಿ ಘಟನೆ ನಡತ್ತಂಡೆ ಒಂಜಿ ರಿಕ್ಷಾ ಸೈಡ್ ಪಾರ್ಕಮ ಅಂತ ಉಂತಿತ್ತಂಡೆ ಬಡನಾಥ ಜಾಗತ್ತಿನ ಸೈಡ್ ಆ ಪೊತ್ತುಗು ದೂರದೊಂಜಿ ಕಾರು ಬತ್ತದು ರಿಕ್ಷಾಗ ರಾಂಗ್ ಸೈಡ್ ಬತ್ತದು ಗುದ್ದಿಂಡು ಟ್ರಾಫಿಕ್ದ ರೂಲ್ನ ತಪ್ಪಾಯಿನೇ ಕಾರುದಾಯಿ ಬತ್ತದ ಗುದ್ದಿನೇ ಕಾರುದಾಯಿ ಸೈಡ್ ಇತ್ತಿನ ರಿಕ್ಷಾ ಈ ಕಾರದ ಡ್ರೈವರ್ ರಿಕ್ಷಾದಾಯಾಗ ಬತ್ತದೆ ನೆರಿಯೇ ಮಾತ್ರ ತುಂಜಿ ಪೆಟ್ಟಿಲ್ಲ ಪಾಡಿ ಜನ ಸೇರಿಂಡು ಸುಮಾರು ಜನ ಸೇರಿ ತಾತ ಅನಗ ಆಯನ ಕಡೆ ಕೊಂಚೂರು ಜನ ಕಾರತಾಯನ ಕಡೆಗೆ ಜನ ಜಾಸ್ತಿ ಸೇರಿಯರು ಯಾನ್ ಗಾಡಿ ಹುಂತಾಯೆ ವಿಷಯ ಪೂರ ತೆರಿತಾದ ಅನಗ ಕಾರತಾಯನ ತಪ್ಪುಂದು ಗೊಂತಾತೆ ಆಯಗೆ ಕೈಡ್ದು ಕಾಸು ದೆಪ್ಪಾತು ಕೊರಿಯೆ ಯಾನ್ ಈ ಪಾತ್ರ ದಾಯ ಬಣ್ಣನೆ ಕೊಂಚ ಕತೆ ನೆನಪಾಂಡು ಬಾಲೆ ಜಾಲಡು ಗೊಬ್ಬೊಂದಿಪ್ಪುಂಡು ಅಪ್ಪೆ ಅಡಿಗೆ ಕೋನೆಡೆ ಕಾವಲಿಡಿ ದೋಸೆ ಮೆತ್ತೊಂದಿಪ್ಪುವಾಲೆ ಪನಿ ಪೊರ್ತಾನಗ ಗೊಬ್ಬೊಂದಿತ್ತಿನಂಚಿನ ಬಾಲೆ ಜಾಲಡು ಬೂಲ್ತ್ವೆ ಅಪ್ಪೆ ದನ್ನ ಗೊಬ್ಬುದು ಬೂಲ್ಪುನೆ ಪಂಡದಕ್ಕೆ ಮಲ್ಲ ಕೆವಿ ಕೊರ್ಪುಜಿ ಅಪ್ಪೆ ಬರ್ಪು ಜಲ ಪಂಡದೆ ಬಾಲೆ ಕುಡ ಗಟ್ಟಿ ಸೊರಟು ಬೂಲ್ತೊಂದುಂಡು ಕೂಡ ಬಾಲೆ ಬೂಲ್ಪನ ತಡೆಯರೆ ತೀರನಂಚಿನ ಅಪ್ಪೆ ಎಂದು ದಾದಪ್ಪ ಅಂದು ಪಂಡದು ಪಿದೈತುನಗ ಬಾಲೆ ಒಂಜಿ ಎಲ್ಲಿಯ ಕಲ್ಲು ಡಂಕದ ಬೂರುದು ಪನಿ ಬೇನೆ ಆತನ ನೆತ್ತೆರು ಬರೋಂದುಂಡು ಆ ಪೊರ್ತುಡು ಬಾಲೆ ಸಮಾಧಾನ ಅಪ್ಪೆ ಬಾಲೆನ ಸಮಾಧಾನ ಮಂತನು ಬುಲ್ಪುರ್ಚಿಮಗ ಅಂತ ಸಮಾಧಾನ ಮಂತನು ಅಂಡ್ಲ ಬಾಲೆ ಬುಲ್ಪು ನಾವು ಉಂತುಜಿ ಉಲೈ ದೋಸೆ ಕಾವೆಲಿಡಿ ಕರಿಂಚೊಂದುಂಡು ಬಾಲೆ ಬುಲ್ಪುನ ಉಂತಾಪುಜಿ ಅಪ್ಪೆಗೆ ನಿರ್ವಾಹ ಇಜ್ಜಿ ಅಪ್ಪೆ ದಾನೆ ಮಂತಲೆ ಪಂಡನಾಂಡ ಒಂಜಿ ಮಲ್ಲ ಕಲ್ಲನ್ನು ಕೊಂತುದು ಆ ಡಂಕದ ಬುರ್ನ ಎಲ್ಲಿಯ ಕಲ್ಲನ್ನು ಪೊಡಿ ಮಂತದು ಬಾಲೆಗೆ ಭಾರಿ ಖುಷಿ ಆಂಡು ದಾನೆ ಪಂಡ ಬಾಲೆಗೆ ಗೊಂತುಂಡು ಆ ಕಲ್ಲದ ತಪ್ಪಿಜ್ಜಿ ದಕ್ಕುನವತ್ತು ಆಂಡಲ ಆ ಬಾಲೆಗೆ ದುರಾಸೆ ನಪ್ಪೆ ಪುಟ್ಟಾವಲು ನಮಕ್ಕು ತಿಕ್ಕನ್ನವು ನಮಕು ದಕ್ಕನ್ನವು ನಮ್ಮ ತಿಕ್ಕುವ ಕೊರ್ಪ ಅಂತ ಪನ್ಪನಂಚಿನ ವಿಷಯ ಬಾಲೆಗೆ ಪ್ರಚೋದನೆ ಕೊರ್ನಾಂಡ ಅವಳು ಅಪ್ಪೆ ಕಲ್ಪವನಂಚಿನ ಆ ಬಾಲದ ದುಂಬದ ಭವಿಷ್ಯ ಎಂಚಾ ತಿಪ್ಪು ಒಂದು ಪನ್ಪುನ ರೀತಿಡಿ ಬಾಲದ ಮಾಂತ ಒಂಜಿ ಚಲನವಲನನು ಪರಿಪೂರ್ಣವಾತು 16 ವರ್ಷ ಬಾಲೆನ ಪ್ರೀತಿಡು ದೇವರ ಲೆಕ್ಕ ತೋಂಡು ನಾಂಡ
16 ವರ್ಷ ಕರೀತು 18 ವರ್ಷ ಮುಟ್ಟ ಬಾಲ್ಯನ ಸತ್ತು ಲೆಕ್ಕದು ಒಡಿಗೆ ಅಂಚಿನ ಆ ಅಪ್ಪೆ ಸನಾತನ ಸಂಸ್ಕೃತಿ ನಮಗೂ ಕಲಪಾದ ಕೊರಡು ಒಂಜಿ ಗುರುಸ್ಥಾನದ ವಿಷಯ ನಮ್ಮ ಒಂಜಿ ಪನ್ಪ ಇನ್ನು ಇಂಗ್ಲೀಷಿಡೊಂಜಿ ಪ್ರಸಿದ್ಧ ಕವಿ ತನ್ನ ಇಂಗ್ಲೀಷ್ದ ಲೇಖನಡೊಂಜಿ ಪಾತೆರನು ಪನ್ಪಿ ಸಾದಿ ಮಧ್ಯೆ ಈ ನಡತೊಂದು ಪೋವೊಂದಿಪ್ಪುನಗ ನಿಕ್ಕು ಒರೋನೆ ದೈವ ದೇವರು ಗುರು ಪ್ರತ್ಯಕ್ಷ ಆಪುನು ಎನ್ನುಕ ಯಾ ಮೂಜಿ ಶ್ರೇಷ್ಠರಡಿ ಏರೆಗೆ ನಿನ್ನ ಸುರೂತ ವಂದನೆ ಕೊರುವ ಆ ಪಂಡದು ಆ ಕವಿ ಕೆನ್ಪಿ ಆ ಕವಿ ಐಕ್ಕು ಉತ್ತರ ಕೊರ್ಪೆ ನನದುಂಬು ಯಾನು ನಡತೊಂದು ಪೋವೊಂದಿಪ್ಪುನಗೆ ಎಂಕು ಒರೋನೆ ದೈವ ದೇವರು ಗುರು ಪ್ರತ್ಯಕ್ಷ ಆನಂದಾಂಡ ಎನ್ನ ಸುರೂತ ವಂದನೆ ಗುರುಕ್ಕು ಬೊಕ್ಕ ದೈವ ದೇವರಿಗೆ ದಾಯ ಪಂಡ ದೇವರಿಗೆ ಪನ್ಪುನ ಒಂಜಿ ಸತ್ಯ ಉಂಡು ಒಂದು ತೋಜಾತು ಕೊರ್ಪುನೆ ಗುರುಕುಲು ದೈವ ಉಂಡು ಪನ್ಪುನಂಚಿನ ಶಕ್ತಿನ ತೋಜಾತು ಕೊರ್ಪುನೆ ಗುರುಕುಲು ಅಜ್ಞಾನ ಪನ್ಪುನಂಚಿನ ಅಂಧಕಾರೋರ್ದು ಜ್ಞಾನ ಅಂತ ಪನ್ಪುನಂಚಿನ ಬೊಲ್ಪುನು ತೋಜಾತು ಕೊರ್ಪುನಕಲು ಗುರುಕುಲು ಓ ಅನೀತಿ ಓ ನೀತಿ ಓ ಧರ್ಮ ಓ ಅಧರ್ಮ ಅಂತ ಪಂಡದು ತೋಜಾತು ಕೊರ್ಪುನಕಲು ಗುರುಕುಲು ಅಂಚಿನ ಗುರುಕು ನಮ್ಮ ಶ್ರೇಷ್ಠವಾಯಿನಿಂಚಿನ ಸುರೂತ ವಂದನೆ ಎಂದು ಪನ್ಪೇರಿ ಸಮಾಜಡು ಅಪ್ಪೆ ಅವೇಲೆಕ ಅಮ್ಮೇರೆ ಬುಕ್ಕ ಗುರು ಇಂದು ನಮ್ಗೆ ಶ್ರೇಷ್ಠ ಸಾಧಾರಣ ಕೊಂಚ ಅಪ್ಪೆ ಪನಿ ಕಷ್ಟ ಬಾನಗ ಬಾಲೆಡ ಬೂಲ್ತು ಪನ್ಪುಡು ನಿನ್ನನ್ನು ಯಾನು 9 ತಿಂಗಳು ಸಾಂಕದ ಮಲ್ಲೆ ಮಾಂತೆ ಅಂಚ ಮಾಂತೆ ಇಂಚ ಮಾಂತೆ ಅಪ್ಪೆ ಬೂಲ್ಪುಡು ಆಂಡ ಅಮ್ಮೆರೆಗೆ ಅವಳು ಬೂಲ್ಪೆರೆ ಗೊಂತುಜ್ಜಿ ದಾಯ ಪಂಡು ನಾನು ಎಲ್ಲಿ ಅದು ಮಲ್ಲೆ ಮಾನ್ಪುಣ ಒಟ್ಟ ಆ ಅಮ್ಮೆರೆ ಏತ್ ಕಷ್ಟ ಬರ್ಪೇರೆ ಪಂಡದು ನಿಂಗದೆ ಕುಲ್ಪೆ ಪ್ರೀತಿನ ತೋಜಾರೆ ಗೊಂತುಜ್ಜಿ ಅಂಚಿನ ಅಪ್ಪೆಲ ಅಮ್ಮೆಲ ಗುರುಲ ಏಪ ನಮಗೂ ಪರಿಪೂರ್ಣವಾಗಿ ನಿಂಚಿನ ರೀತಿಯಲ್ಲಿ ನಮ್ಮ ತೂಪನ ಆ ಬಾಲೆ ಭದ್ರ ಭವಿಷ್ಯದ ಭಾರತದ ಬುನಾದಿಯಾಗಿ ನಿಂಚಿನ ನಾಗರಿಗೆ ಆಪೆ ಎಂದು ಪನ್ಪುಣು ಸ್ಪಷ್ಟ ಇನ್ನೊಂಜಿ ಅಷ್ಟಮಿದ ಕಾರ್ಯಕ್ರಮ ಒಂಜಿ ರಸಪ್ರಶ್ನೆ ಇತ್ತಿಂಡು ಬೊಲ್ಪುಗೆ ಎಂಕಲ ಊರದ ಕಾರ್ಯಕ್ರಮಡು ಸಾಧಾರಣ 10 ಜೋಕುಲು ಆ ರಸಪ್ರಶ್ನೆ ಪಾಲು ಪಡೆದಿತ್ತೀರಿ ಸಂಘಟಕರು 25 ಪ್ರಶ್ನೆನೇ ಜೋಕುಲಿಗೆ ಕೇಂದ್ರದಿತ್ತೀರಿ ಆ 25 ಪ್ರಶ್ನೆ ಮಾಂತ ಜೋಕುಲ್ಲ 24 ಪ್ರಶ್ನೆಗಳ ಉತ್ತರ ಕೋರುತ್ತಿದ್ದೀರಿ 25ನೇ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಡ್ಯಾಶ್ ಪಂಡದು ಬರೆದಿದ್ದೀರಿ ಬೇತೆ ಬೇತೆ ಪೌರಾಣಿಕ ವಾಹಿನಿಂಚಿನ ಕಲಾತ್ಮಕ ವಾಹಿನಿಂಚಿನ ಕ್ರೀಡೆದ ಬೇತೆ ಬೇತೆ ಪ್ರಶ್ನೆಗಳನ್ನ ಸಂಘಟಕರು ಪಾಡದಿತ್ತೀರಿ ಕಡೆಯದ ಪ್ರಶ್ನೆ ಇಂಚಿನ ಪಂಡ 23ನೇ ಪ್ರಶ್ನೆ ಒಂದು ಪಂಡನಾಂಡ ಇಸ್ಲಾಂ ಧರ್ಮ ಮತದ ಪವಿತ್ರವಾದಂತಹ ಗ್ರಂಥ ಯಾವುದು ಪಂಡದೆ ಆ ಪ್ರಶ್ನೆ ಬರೆದಿತ್ತೀರಿ ಮಾಂತ ಜೋಕುಲ್ಲ ಕುರಾನ್ ಪನ್ಪುರಂಚಿನ ಉತ್ತರ ಇಟ್ಟಿತ್ತೀರಿ 24ನೇ ಪ್ರಶ್ನೆ ಕ್ರಿಶ್ಚಿಯನ್ ಮತದ ಪವಿತ್ರವಾದಂತಹ ಗ್ರಂಥ ಯಾವುದು ಪಂಡದೆ ಕೇಂದ್ರದಿತ್ತೀರಿ ಮಾಂತ ಜೋಕುಲೈಕೆ ಉತ್ತರ ಕೊಡ್ತಿದ್ದೀರಿ ಬೈಬಲ್ ಪಂಡದು 25ನೇ ಪ್ರಶ್ನೆ ಹಿಂದೂ ಧರ್ಮದ ಪವಿತ್ರವಾದಂತಹ ಗ್ರಂಥಗಳು ಯಾವುದು ಅಂತ ಎನ್ನಗ ಇತ್ತಿನ 5 ಜೋಕುಲಗಳ ಡ್ಯಾಶ್ ಗೊತ್ತಿಲ್ಲ ಪಂಡದು ಉತ್ತರ ಬರೆದಿತ್ತೀರಿ ನಮನ ಹಿಂದೂ ಜೋಕುಲಿಗೆ ಅನ್ಯ ಮತದ ಗ್ರಂಥಗಳು ಒಂದು ಗೊಂತುಂಡು ನಮನ ಹಿಂದೂ ಸಂಸ್ಕೃತಿಯ ಗ್ರಂಥಗಳು ಒಂದು ಪಂಡದು ಒಂಜಿ ಉತ್ತರ ಕೊರಿಯರೆ ನಮ್ಮ ಜೋಕುಲಿಗೆ ಆತಜ್ಜಿ 4 ವೇದಗಳುಂಡು 18 ಪುರಾಣಗಳುಂಡು 100 ಉಪನಿಷತ್ತುಗಳು ಉಂಡು ಮಹಾಭಾರತ ರಾಮಾಯಣ ಭಗವದ್ಗೀತೆ ಪನ್ಪುಂಚಿನ ಗ್ರಂಥಗಳುಂಡು ಕೇವಲ ಒಂಜೇ ವಾಕ್ಯದ ಉತ್ತರ ಕೊರ್ಪುನ ವತ್ತು ಸತ್ಯ ಆಂಡ ಒವ್ವಾಂಡ ಒಂಜಿ ಉತ್ತರನು ನಮ್ಮ ಹಿರಿಯಾಕ್ಲಗಳಿಗೆ ಕಲ್ಪಾತು ಕೊರ್ನ ಆಂಡ ನಮ್ಮನ ಸಂಸ್ಕೃತಿ ಎಂಚ ಈ ದುಂಬು ಪೋವು ಪನ್ಪುನಂಚಿನ ವಿಶೇಷ ನಮಕು ನಮ್ಮ ಕೂಟು ಕುಟುಂಬ ಸಂಸಾರ ಪನ್ಪುನಂಚಿನ ರೀತಿ ಇತ್ತಿನ ದುಂಬಾಂಡ ನನ್ನ ಒಂಜಿ ಇಲ್ಲಲು ಒಂಜಿ ಅಜ್ಜ ಅಜ್ಜಿ ಮಟ್ಟಲ್ತೆ ಮಾನಾತೆ ಬೋಡಾಯಿನಿಂಚಿನ ಕತೆ ಪನ್ಪುನಂಚಿನ ಕಾಲಘಟ್ಟ ಇತ್ತಿನ ಒಂಜಿ ಬಸ್ ಸ್ಟ್ಯಾಂಡ್ ನಮ್ಮ ಕೊಲ್ಲುದಿತ್ತಿನ ನಾಂಡ ಪುಡವರಿಯರೆ ಕೈತಾಲಿ ಇತ್ತಿನ ನಾಂಡ ನಮ್ಮ ಆಟ ಪರಿಚಯ ಒಂದಿತ್ತು ನನ್ನ ಈರೆಗೆ ದೂರ ಪೋವಡು ಒಂಚಿಗೆ ಪೋವಡು ಪರಿಚಯ ಹಾಕೊಂಡು ಕೈತಾಲು ಬಸ್ಟ್ ಸೀಟ್ ಇಟ್ಕೊಳ್ಳುದಿತ್ತಿನ ನಾಂಡ ನಮ್ಮ ಪರಸ್ಪರ ಪರಿಚಯ ಆಪ ಅಂಚಿನ ಒಂಜಿ ಬಾಂಧವ್ಯ ಜೀವಮಾನಟ್ಟ ಒರಿಯೊಂದಿತ್ತು ಇತ್ತು ನಮ್ಗೆ ಗೊತ್ತುಂಡು ಬಸ್ ಸ್ಟ್ಯಾಂಡ್ ಇಪ್ಪಡು ಅಷ್ಟು ಕೊಳ್ಳುದಿಪ್ಪಡು ಪರಸ್ಪರ ನಮ್ಮ ಮೊಬೈಲ್ನೇ ತಗೊಂದಿಪ್ಪುನೆ ತಂದೆ ಪರಸ್ಪರ ರಕ್ತ ಸಂಬಂಧ ಒಂಜಿ ಇಲ್ಲಲು ಒಂಜಿ ಅಪ್ಪೆ ಅಮ್ಮೆ ರಡ್ಡಿ ಜೋಕುಲು ಉಂಡು ನನ್ನ 4 ಜನ 4 ಮೂಲೆಟುಕೊಳ್ಳುದು 4 ಫೋನ್ ಬಚ್ಚಿರ వచ్చి ಸುಣ್ಣಗು ಪೂಜೆಲಕ್ಕೆ వచ్చుನೆತ್ತ ಅಂದೆ ನಮ್ಮನ ರಕ್ತ ಸಂಬಂಧನೆ ಇಜ್ಜಿಯಿಂದ ಪನ್ಪುಣಂಚಿನ ರೀತಿ ಉಂಡು ನಾಂಡ ಓವು ನಮಕು ಬೋಡು ಆತೆ ಮಿತೆಟ್ಟು ಬೋಡು ಪನ್ಪುಣಂಚಿನ ರೀತಿ ನಮಕು ಶ್ರೇಷ್ಠವಾಯಿನಿಂಚಿನ ಜನ್ಮನು ದೇವರಿ ಕೊಡ್ತೇರಿ 84 ದಶಲಕ್ಷ ಜೀವಿಡು ಉರಗಗಳು ಸರೀಸೃಪಗಳು ಪ್ರಾಣಿಗಳು ಪಕ್ಷಿಗಳು ಪೂರ ಉಂಡು ಐಟಿ ಶ್ರೇಷ್ಠವಾಯಿನಿಂಚಿನ ಜನ್ಮ ಓವು ಪಂಡ ಮನುಷ್ಯ ಜನ್ಮ ಪಾಕಿತಗಳ ಹಿಡ್ದು ವಿಶೇಷವಾದ ಪ್ರಾಣಿ ಪಕ್ಷಿಗಳಿಗೆಲ್ಲ ಪೊರ್ತುಗೂ ಬಡವಾಪುಂಡು ಮನುಷ್ಯಗಳ ಬಡವಾಪುಂಡು ಪ್ರಾಣಿ ಪಕ್ಷಿಗಳಿಗೆಲ್ಲ ಬಾಕಿತ್ತರ ಪೊರ್ತುಡು ಸತ್ರುನು ತೂನಗ ಭಯ ಆಪುಂಡು ನಿದ್ರೆ ಬರ್ಪುಂಡು ಮನುಷ್ಯಗಳಾಪುಂಡು ಬಾಕಿತ್ತಿನ ಪ್ರಾಣಿಗಳಿಗೆಲ್ಲ ಆಣು ಪುಂಡು ಪನ್ಪುಂಚಿನ ಲಿಂಗ ಪ್ರಭೇದದ್ದು ಕಾಮಾಸಕ್ತಿ ಆತು ಮೈಥುನ ಕ್ರಿಯೆ ಆತು ಸಂತಾನ ಕ್ರಿಯೆ ಆಪುಂಡು ಮನುಷ್ಯಗಳಾಪುಂಡು ಆಂಡ ಮನುಷ್ಯಗೊಂಜಿ ವಿಶೇಷ ಉಂಡು ಪಂಡ ಧರ್ಮ ನಮ್ಮ ವಾ ರೀತಿ ಬದುಕೊಡು ವಾ ರೀತಿ ಜೀವನ ಮನ್ಪಡು ಪನ್ಪುಣಂಚಿನ ರೀತಿ ಇದು ತೆರೆಯೊಂದು
ಮನುಷ್ಯ ಧರ್ಮ ಮಂತಂದಾಂಡ ಜೀವನ ಮಂತಂದಾಂಡ ಅವು ಆಯನ ಶ್ರೇಷ್ಠ ಜೀವನ. ಪುರಂದರ ದಾಸರಂಜಿ ಪದ್ಯ ಪಂತೇರಿ ಮಾನವ ಜನ್ಮ ದೊಡ್ಡದು ಹಾಳು ಗೆಡಹ ಬೇಡಿ ಉಚ್ಚಪ್ಪಗಳಿರ. ಇಂಚಿನ ಶ್ರೇಷ್ಠವಾಯಿನಿಂಚಿನ ಜನ್ಮಡು ತೆರಿನಗಳೊಂಜಿ ಪಾತ್ರ ಪಂಡರಿಗೆ ಅಸ್ಥಿ ಭಸ್ಮ ಗಂಗೆ ಪಾಲಾಯಿತು, ಮಗ ಬಿಟ್ಟ ಪಿಂಡ ಕಾಗೆ ಪಾಲಾಯಿತು, ಪೂಜಾರಿ ಹೇಳಿದ ಮಂತ್ರ ಗಾಳಿ ಪಾಲಾಯಿತು, ನಾ ಕೂಡಿಟ್ಟ ಆಸ್ತಿ ಅನ್ಯರ ಪಾಲಾಯಿತು, ಪಾಪಕರ್ಮಗಳು ನನ್ನ ಹಿಂದೆ ಬಂತು ಒಂದು. ನಮ್ಮ ಮಂತ್ರನಂಚಿನ ಪಾಪಕರ್ಮಗಳು ಮಾತ್ರ ನಮ್ಮನ ಪಿರಾವು ಬರ್ಪಣೆ ಅಂಚಾಯನ ಕಾರಣ ಮನುಷ್ಯ ಅಂತ ಬಂದ್ಪಣ ರೀತಿಡು ಉಪ್ಪು ಕೈಪೆ ಖಾರ ಕಣೆರೆ ಪುಳಿರು ತಿನ್ನಗ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ನಮ್ಮ ಶರೀರದ ಉಂಡಾಪುರಿ ಸತ್ಯ. 30 ಕೋಟಿ ದೇವತೆಗಳು ಇತ್ತಿನ 60 ಅಜ್ಪತಾಜಿ ಅಸುರ ಶಕ್ತಿಗಳಿಪ್ಪು ಅಂಚಿನ ಅಸುರ ಶಕ್ತಿ ನಮ್ಮೊಟ್ಟು ಬರಿಯರಬಲ್ಲಿ ದೇವತಾ ಶಕ್ತಿ ಬರಡೋ ಪನ್ಪುಣಂಚಿನ ರೀತಿಗೆ ನಮ್ಮ ಇಂಚಿನ ದೇವರನ್ನ ಆರಾಧನೆ ಮನ್ಪ ಐಟ್ಲ ತುಳುನಾಡಿಡಿ ಕೃಷ್ಣಾಷ್ಟಮಿ ಪನ್ಪುನ ತುಳುನಾಡದ ಆರಾಧನೆದ ಮೂಜನೇ ಪರ್ವ ನಾಗರ ಪಂಚಮಿ ವರಮಹಾಲಕ್ಷ್ಮಿ ದಿನ ಇಂದು ಕೃಷ್ಣಾಷ್ಟಮಿ. ಈ ಕೃಷ್ಣಾಷ್ಟಮಿ ನಮ್ಮ ಬೇತೆ ಬೇತೆ ರೀತಿ ಆಚರಣೆ ಮನ್ಪ ಕೃಷ್ಣೇ ಪಂಡ ಮಾಂತರಿಗಳ ಪ್ರೀತಿ, ಮಾಂತರಿಗಳ ವಿಶ್ವಾಸ, ಮಾಂತರಿಗಳ ಭಕ್ತಿ. ಆಯೆ ಅಣ್ಣ ಮೆಗ್ದಿಗೆ ಅಣ್ಣೆ ಆತಿ ವಾರೀತಿ ಪ್ರೀತಿ ಕೊರತೆ ಪನ್ಪುಣವು ನಮಗೂ ದ್ರೌಪದಿ ವಸ್ತ್ರಾಪಹರ ಹೊಟ್ಟುಕೊಂತುಂಡು. ಎಲ್ಲ ಬಾಲೆ ಆತಿ ಪುನಃ ಒಡನಾಡಿಗಳಿಗೆ ವಾರೀತಿ ರಕ್ಷಣೆ ಕೊರತೆ ಎಂದು ಕತೆ ಇಟ್ಟು ನಮ್ಗೆ ಗೊಂತಿಪ್ಪುಂಡು. ಇಲ್ಲೇ ಜವಂತ ಪೊಣ್ಣುಗಳಿಗೆ ಮನರಂಜನೆ ಎಂಚ ಕೊರತೆ ಎಂದು ಪಂಡುದು ನಮ್ಗೆ ಗೋಪಿಕೃಷ್ಣನ ರಾಧೇಕೃಷ್ಣನ ಕದೆಟ್ಟು ನಮ್ಗೆ ಗೊಂತಾಪುಂಡು. ಅವೇ ಒಟ್ಟಿಗೆ ಇತ್ತು ನಂಚಿನ ಸ್ನೇಹಿತ ಏನಂಚಿನ ಸುಧಾಮಗ ವಾರೀತಿ ಆಶ್ರಯ ಕೊರತೆ ಎಂದು ಪನ್ಪುಣಂಚಿನ ವಿಷಯ ಗೊಂತುಂಡು. ಯುದ್ಧಕ್ಕೆ ಒಟ್ಟಿಗೆ ಬಂದಾಗ ಅರ್ಜುನಗ ವಾರೀತಿ ಆಯೆ ಉಪದೇಶನ ಕೊರತೆ ಎಂದು ಪನ್ಪುಣಂಚಿನ ಕತೆ ಗೊಂತುಂಡು. ನಮ್ಮ ರಾಜಕೀಯಟು ಶ್ರೇಷ್ಠ ಏರಿ ಪಂಡ ಚಾಣಕ್ಯ ಎಂದು ಪನ್ಪ ಚಾಣಕ್ಯದಲ್ಲ ಶ್ರೇಷ್ಠವಾಯಿನಿಂಚಿನ ರಾಜಕಾರಣ ಮಂತ್ರನಂಚಿನ ಧರ್ಮ ರಾಜಕಾರಣ ಮಂತ್ರನಂಚಿನ ವ್ಯಕ್ತಿ ಏರಿಕೆ ಎಂಡ ಪಂಡ ಅವು ಕೃಷ್ಣದೇವರಿ ಅಂಚಿನ ಕೃಷ್ಣದೇವರಿ ಮಾಂತ ರೀತಿ ಇಟ್ಲ ನಮಗೂ ಪೊರ್ಲು ಬಳಿಗೆದ ಒಂಜಿ ಸಂದೇಶನ ಕೊಡ್ತೇರಿ. ನಮ್ಮ ಮಾಂತ ಅಪ್ಪೆನಾಯ್ಕಲ ಸಂದೇಶನು ಪಾಲಿಸುಕ ಪ್ರತಿಯೊಂಜಿ ಇಲ್ಲಲ್ಲ ಒಂಜಿ ಭಗವದ್ಗತಿ ದೀಲೆ ಇನಿ ಮಾಂತೆಲ್ಲ ನಮ್ಮ ಅಕ್ಕ ಪನ್ಪುರಂಜಿನ ಪಾತ್ರಡು ಎಂಚಿನ ಸತ್ಚಿಂತನೆಗಳುಂಡು ಐನು ಏಪಲ ಜೀವನಡು ಅಳವಡಿಸುಂದು ನಮ್ಮ ಒಂಜಿ ಎಡ್ಡೆ ನಾಗರಿಕ ಪ್ರಜೆಯರೆ ನಮ್ಮ ತೂಕ ಪಂಡದು ಇನಿ ಕಜ್ಜೊಗೆಂಗೆ ಪಾಲು ಪಡೆಯರೆ ಅವಕಾಶ ಕೊನ್ನಂಚಿನ ಸಂಘಟನೆಗೆ ಸಾರ ಸಾರ ಸೊಲ್ಮೆನು ಸಂದಾಯಿತ ಮಂತಂದು ಎನ್ನ ಪಾತ್ರೆಗೂ ಮುಗಿತ ದಲದ ಚುಕ್ಕಿದೀಪೆ ಜೈದುಲೋಕ. ಪ್ರೀತಿಯ ಜೊತೆಗೆ ಪ್ರಜ್ಞೆಯನ್ನು ಜಾಗೃತಗೊಳಿಸುವಂತಹ ಮಹತ್ತರವಾದ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅನ್ನುವ ಮಾತುಗಳಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಒಂದು ಸೂಚನೆ ಇದೆ. ಒಂದು ಬಿಳಿ ಬಣ್ಣದ ಬ್ರೇಜಾ KA 21 MA 1627 KA 21 MA 1627 ದೇವಳದ ಮುಂಭಾಗದಲ್ಲಿ ಸ್ವಲ್ಪ ಸಂಚಾರಕ್ಕೆ ಅಡಚಣೆಯನ್ನು ಉಂಟು ಮಾಡ್ತಾ ಇದೆ. ದಯವಿಟ್ಟು ಅದನ್ನು ತೆರವುಗೊಳಿಸಬೇಕು ಅಂತ ಮಾಲಕರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೀಗ ದಿಕ್ಸೂಚಿ ಭಾಷಣವನ್ನು ಮಾಡಲಿದ್ದಾರೆ. ಬಾಲ್ಯದಿಂದಲೇ ಯಕ್ಷಗಾನ, ನಾಟಕ, ಏಕಪಾತ್ರ ಅಭಿನಯ ಹಲವಾರು ಕ್ಷೇತ್ರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಇವರೋರ್ವೆ ಉತ್ತಮ ನಿರೂಪಕಿ. ನಮ್ಮ ಟಿವಿ ಮತ್ತು ಮುಕ್ತ ಟಿವಿ ಎಂಬ ಟಿವಿಗಳಲ್ಲಿ ನಿರೂಪಕರಾಗಿ ಕೆಲಸ ಮಾಡಿ ಅತ್ಯಂತ ಉತ್ತಮ ಮಾತುಗಾರರು, ಸಮಾಜ ಸೇವೆಯಲ್ಲೂ ತನ್ನನ್ನು ತೊಡಗಿಸಿಕೊಂಡವರು. ಸುಮಾರು ವರ್ಷದಲ್ಲಿ 10 ಮೆಡಿಕಲ್ ಕ್ಯಾಂಪ್ ರಕ್ತದಾನ ಶಿಬಿರವನ್ನು ಮಾಡುವ ಮೂಲಕ ಒಂದು ವರ್ಷದಲ್ಲಿ ಸುಮಾರು 500ಕ್ಕೂ ಹೆಚ್ಚು ರಕ್ತದ ಯೂನಿಟ್ಗಳನ್ನು ಬೇಕಾದವರಿಗೆ ಕೊಡಿಸುವಂತಹ ಓರ್ವ ಸಮಾಜ ಸೇವಕಿ. ಇದೀಗ ಶ್ರೀಮತಿ ಅರ್ಪಿತಾ ಪ್ರಶಾಂತ್ ಶೆಟ್ಟಿ ಕಡಪಾಡಿ, ಸಹ ಪ್ರಾಧ್ಯಾಪಕರು ಉಡುಪಿ ಸಮೂಹ ಶಿಕ್ಷಣ ಸಂಸ್ಥೆಗಳು ಮಣಿಪಾಲ, ಇವರಿಂದ ದಿಕ್ಸೂಚಿ ಭಾಷಣ. ಕ್ಷೇತ್ರವನ್ನು ಕಣಸೀಮೆಯಲ್ಲಿ ಕಾಪಿಟ್ಟುಕೊಂಡು ಬಂದಂತಹ ಸ್ಥಳ ಸಾನ್ನಿಧ್ಯದ ಶಕ್ತಿ ದೇವರುಗಳಿಗೆ ವಂದನೆಯನ್ನು ಮಾಡುತ್ತಾ, ಕ್ಷೇತ್ರನು ಮಟ್ಟೆಲ್ಡು ಮಾನವನು ಬತ್ತಿನ ಚಿತ್ತಿನ ಸತ್ತೆಲುಗು ಪುಡ್ಯನ ಪಾಡವೊಂದು ಏರಿನಾಯನ ತಗ್ಗಾದು ತಗ್ಗಿನಾಯನ ಏರಾದು ಸುರ್ಕಿನಾಯನ ಸಿರ್ಕಾದು ಸಿರ್ಕಿನಾಯನ ಸುರ್ಕಾದು ಯಾನು ಪನ್ಪುನಾಯಗ ಇಡ ಕೊರಂದೆ ಸ್ವಾಮಿ ಪನ್ಪುನಾಯನ ತರಕಾತೊಂದು ಬತ್ತಿನ ಚಿತ್ತಿನ ಆ ರಾಜಾಂಗಣಡು ಉಪ್ಪುನಂಚಿತ್ತಿನ ಪಂತಿ ಕೊಡಿನಂಚಿತ್ತಿನ ಸಂದರ್ಭಡು ಉಂಡಾಯಿನಂಚಿತ್ತಿನ ಸತ್ಯ ಪಂಜುರ್ಲಿ ಸಹ ಪರಿವಾರಗೂ ಪುಡ್ಯನ ಪಾಡೊಂದು ವೇದಿಕೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಸಭೆಯ ಸಭಾಧ್ಯಕ್ಷರಿಗೆ, ಎಲ್ಲ ಅಭ್ಯಾಗತರಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ವರೆಣ್ಯರಿಗೆ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ.
ಭಾಳ ಖುಷಿ ಆಯಿತು. ಯಾವಾಗಲೂ ಇದು ಸ್ವಲ್ಪ ಉದ್ದ, ನಾನು ಸ್ವಲ್ಪ ಗೆಡ್ಡ. ಬಹುಶಃ ನನ್ನ ಕೊರತೆಯನ್ನು ಅಣ್ಣ ಕಾಣಿಸಿಕೊಂಡಿದೆ. ಯಾವಾಗಲೂ ಹೇಳೋದುಂಟು, ನೀನು ಭಾಷಣ ಮಾಡುವಾಗ ನಿನ್ನ ಮಂಡೆ ಮಾತ್ರ ಕಾಣೋದು, ದೇಹ ಕಾಣೋದಿಲ್ಲ ಅಂತೇಳಿ. ಆದ್ದರಿಂದ ನನಗೆ ಮನೆಯನ್ನು ವ್ಯವಸ್ಥೆ ಮಾಡಿದಂಥ ಅಗ್ರಜರಿಬ್ಬರಿಗೂ ಕೂಡ ಧನ್ಯವಾದಗಳು. ಒಂದು ಮನೆ ಹೆಚ್ಚಾಯಿತು ಕಾಣಬೇಕು. ಇವತ್ತೆಲ್ಲ ಹೇಳ್ತಾರೆ ಅವಳು ಒಂದು ಅಷ್ಟು ಉದ್ದ ಹೇಗಾದ್ಲು, 5.4 ಇದ್ದವಳು ಅಂತ ಹೇಳಿ. ಭಾಳ ಖುಷಿ ಆಯಿತು ನನಗೆ. ಹತ್ತೂರಿನಿಂದ ಪುತ್ತೂರಿನ ಕಡೆಗೆ ಬರುವಾಗ ಒಂದು ಯೋಚನೆಯನ್ನು ಮಾಡಿಕೊಂಡು ಬಂದೆ. 2-3 ಕಿಲೋಮೀಟರ್ ದೂರ ಇರ್ಬೋದು. ಮಳೆ ಬಂದರೆ ನಡೆಯುವುದಾದರೂ ಹೇಗೆ, ಅಥವಾ ಅಲ್ಲಿನ ಪರಿಸ್ಥಿತಿಗಳು ಹೇಗಿರ್ಬೋದು, ಅಥವಾ ಕ್ಲಬ್ದ ಸಮಯದಲ್ಲಿ ಕಾರ್ಯಕ್ರಮಗಳು ಪ್ರಾರಂಭ ಆಗಬಹುದಾ ಅಂತೇಳಿ ಅಣ್ಣನಿಗೆ ಮಾತು ಕೊಟ್ಟಿದ್ದೆ. 8:55ಕ್ಕೆ ನಿಮ್ಮ ಸನ್ನಿಧಾನದಲ್ಲಿ ನನ್ನ ಸನ್ನಿಧಾನ ಇರ್ತದೆ, ನಾನು ಬರ್ತೇನೆ ಅಂತ ಹೇಳಿ. ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ. ಕೃಷ್ಣ ಅಂತ ಹೇಳಿದರೆ ಪರಮ ಆಪ್ತ ನನಗೆ. ಯಾಕೆ ಕೃಷ್ಣ ಅಂತ ಹೇಳಿದರೆ ಆಪ್ತ ಅಂತ ಕೇಳಿದರೆ, ಅಥವಾ ಎಲ್ಲೋ ಒಂದು ಕಡೆ ಮುದ್ದುಕಂದ ಸ್ಪರ್ಧೆಗೆ ನನ್ನನ್ನು ಕರೆದಾಗ ನಾನು ಯಾವತ್ತೂ ಹೋಗ್ತಾ ಇರಲಿಲ್ಲ. ಒಂದು ತಾಯಿ ಒಂದಷ್ಟು ನಂತರ ಆದವಳಿಗೆ ಮದುವೆಯನ್ನು ಆಗಿ ಒಂದಷ್ಟು ಸಮಯದ ಕಾಲ ಮಗುವಿಗಾಗಿ ತವಕಿಸುವಂಥ ಹೆಣ್ಣಿಗೆ ಗೊತ್ತಿರ್ತದೆ, ಯಾರದೋ ಕೈಯಲ್ಲಿ ಪುಟ್ಟ ಕಂದನನ್ನು ಕಂಡಾಗ ಅನ್ನಿಸಿ ಬಿಡ್ತದೆ, ನಂಗೆ ಯಾಕೆ ಕೃಷ್ಣ ಅನುಗ್ರಹವನ್ನು ಮಾಡಲಿಲ್ಲ ಅಂತೇಳಿ. ಅಂತೂ ಕೊನೆಗೂ ನನ್ನ ಧ್ವನಿ ಅವನಿಗೆ ಕೇಳಿತೋ ಗೊತ್ತಿಲ್ಲ, ನಂಗೊಬ್ಬ ಕೃಷ್ಣ ಬಂದ. ಎಲ್ಲ ಮಕ್ಕಳಲ್ಲಿ ನೋಡುವಾಗ ಆ ಕೃಷ್ಣನನ್ನೇ ಕಾಣ್ತೇವೆ ನಾವು. ಯಾಕೆ ಹೇಳಿದ್ರೆ ಜಗತ್ತೆಲ್ಲ ಬಂಜೆ ಅಂತ ಕರೆದಾಗ ಕೃಷ್ಣನೊಬ್ಬನೇ ಹೇಳುವಂಥದ್ದು. ಎಲ್ಲ ಅಮ್ಮಂದಿರ ಪಾಲಿಗೆ ಕಂದನಾಗುವವನು ಕೃಷ್ಣ. ಇಡೀ ಪ್ರಪಂಚದಲ್ಲಿ ರಾಮದೇವರಿಗೆ ಬೇಕಾದಷ್ಟು ಮಂದಿರಗಳಿರ್ಬೋದು, ಆದರೆ ನನ್ನ ಲೆಕ್ಕಾಚಾರದ ಪ್ರಕಾರ ಕೃಷ್ಣನಿಗೆ ಭಕ್ತರು ಹಲವಾರು ಮಂದಿ. ಅಷ್ಟಮಿ ಬಂತು ಅಂತ ಹೇಳಿದಾಗ ಎಲ್ಲ ಮಕ್ಕಳನ್ನ ಕೃಷ್ಣ ವೇಷ ಹಾಕಿಸಿಕೊಂಡು ಆ ಮಕ್ಕಳಲ್ಲಿ ಕೃಷ್ಣನನ್ನು ಕಾಣುವಂತಹ ತವಕ ಅದು ಹೆತ್ತಬ್ಬಗಿರ್ತದೆ. ಯಾಕೆ ಕೃಷ್ಣನನ್ನು ಆ ಮಕ್ಕಳ ಮುಖದಲ್ಲಿ ನೋಡ್ತೇವೆ ಅಂತ ಹೇಳಿದರೆ, ಬೆಳಗ್ಗೆ ಒಂದು ನೀವು ಶಿಶು ಮಂದಿರದಲ್ಲಿ ಮಗುವನ್ನು ಹಾಕಿದಾಗ, ಆ ತೊಟ್ಟಿಲಲ್ಲಿ ಹಾಕಿದಾಗ ಎಲ್ಲೋ ಪುರಂದರದಾಸರು ಹಾಡಿದಂತಹ ಹಾಡು ನೆನಪಾಯಿತು. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ, ಕಂದನ ಬಿಗಿದಪ್ಪಿಕೊಳ್ಳುವಾಗ ಕೃಷ್ಣ ಎನಬಾರದೆ. ಆ ಪುಟ್ಟ ಕಂದನನ್ನು ಆ ತೊಟ್ಟಿಲಲ್ಲಿ ಹಾಕಿ ಅವನಿಗೆ ಬೆಣ್ಣೆಯನ್ನು ಕಿರು ಬೆರಳಲ್ಲಿ ಇಡುವಾಗ ಅವನ ಮುಗ್ಧ ನಗು ಒಂದು ಸಲ ಹಾಗೆ ಅನಿಸಿಬಿಟ್ಟಿತು. ಆ ಮಗು ಬೆಳೀತಾ 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 12 ವರ್ಷಗಳ ತನಕ ಆ ಮುಗ್ಧತೆ ಇರ್ತದೆ. ಅದು ಒಂದು ಹಂತದ್ದು. ಆ ಬಿಂದುವಿನಿಂದ ನಾವು ಬಂದವರು. ಆನಂತರವಾಗಿ ಈ ಜಗದ ಕಪಟಗಳನ್ನೆಲ್ಲವನ್ನ ಪ್ರಪಂಚ ಕಲಿಸಿಕೊಡ್ತದೋ ಆ ಮಗು ಕಲ್ತುಕೊಂಡು ಬರ್ತದೋ. ಇನ್ನೊಂದು ಮುಖವನ್ನು ನಾವು ಯಾವಾಗ ನೋಡ್ತೇವೆ ಹೇಳಿದರೆ, ಐಕ್ಯ ಆಗುವಂಥ ಸಂದರ್ಭದಲ್ಲಿ ಮತ್ತದೇ ಮುಗ್ಧತೆಯನ್ನು ಕಾಣುತ್ತೇವೆ. 80ರ ಹರೆಯದ ಹಿರಿಜೀವಗಳನ್ನು ಕಂಡಾಗ, ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು, ಮನೆಯಲ್ಲಿ ಮಕ್ಕಳಿರಬೇಕು, ಮನೆಯಲ್ಲಿ ಹಿರಿಯರಿರಬೇಕು ಅಂತ ಹೇಳಿ. ಆ ಹಿರಿಯರು ಮತ್ತು ಕಿರಿಯರು ಯಾಕಿರಬೇಕು ಎನ್ನುವಂಥದ್ದು. ನಾವೆಲ್ಲ ಬೇರೆ ಬೇರೆ ವೇಷಗಳನ್ನು ಹಾಕ್ತೇವೆ. ಒಂದು ಜೀವನವನ್ನು ಸಾಗಿಸಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ವೇಷಗಳನ್ನು ಹಾಕ್ತೇವೆ. ಕೃಷ್ಣ ವೇಷವನ್ನು ಹಾಕಿಕೊಂಡು ಸಂಭ್ರಮ ಪಡ್ತೇವೆ. ಆ ಕೃಷ್ಣ, ಆ ಮಗುವಿನಲ್ಲಿ ಕೃಷ್ಣನನ್ನು ಕಾಣುವಂಥ ತವಕ ನಮಗೆಲ್ಲರಿಗಿರ್ತದೆ, ತಾಯಿಯಾದವಳಿಗೆ. ಆದರೆ ವೇಷ ಹಾಕುವಾಗ ಒಂದಷ್ಟು ವಿಚಾರಗಳನ್ನು, ಆ ವೇಷ ಯಾವ ರೀತಿಯಲ್ಲಿ ನಮ್ಮ ಮೇಲೆ ಪ್ರಭಾವ ಬೀರ್ತದೆ ಅಂತೇಳಿ. ನೀವೆಲ್ಲ ರಾಮಾಯಣ ಸೀರಿಯಲನ್ನು ನೋಡಿರ್ಬೋದು. ಆ ರಾಮಾಯಣ ಧಾರಾವಾಹಿಯನ್ನು ನೋಡುವಂಥ ಸಂದರ್ಭದಲ್ಲಿ ರಾಮನ ಪಾತ್ರಧಾರಿಯಾಗಿರ್ತಕ್ಕಂತಹ ಅರುಣ್ ಗೋವಿಲ್ ಅವರು ಸರಿಸುಮಾರು 70ರ ಹರೆಯ ಕಾಣಬೇಕು. ಈಗ ಇವತ್ತಿಗೂ ಅವರು ವಿಮಾನ ನಿಲ್ದಾಣಕ್ಕೆ ಬಂದಾಗ ಯಾರೋ ಒಬ್ಬರು ನೋಡಿದಾಗ ಕಾಲಲ್ಲಿದ್ದಂತಹ ಅವರ ಚಪ್ಪಲಿಯನ್ನು ಬದಿಗಿಟ್ಟುಕೊಂಡು ಅವರಿಗೆ ನಮಸ್ಕಾರವನ್ನು ಮಾಡ್ತಾರೆ. ಯಾಕೆ ಮಾಡ್ತಾರೆ ಕೇಳಿದರೆ, ರಾಮನ ವೇಷವನ್ನು ಧರಿಸಿ ಆ ಪರದೆಯಲ್ಲಿ ಬಂದಾಗ ಎಲ್ಲ ಜನರ ಮನದಲ್ಲಿ ಅವರು ರಾಮನಾಗಿ ಕಂಡಿದ್ರು. ಒಂದು ಯಾವುದೋ ಒಂದು ಇಂಟರ್ವ್ಯೂ ಅಲ್ಲಿ ಅವರು ಹೇಳ್ತಾರೆ, ನಾನು ಒಂದು ಕಡೆ ಕೆಫೆಟೇರಿಯಾದಲ್ಲಿ ಕುಳಿತುಕೊಂಡು ಕಾಫಿಯನ್ನು ಸವಿಯುವಂಥ ಸಂದರ್ಭದಲ್ಲಿ ನನ್ನ ಕೈಯಲ್ಲಿ ಸಿಗರೇಟನ್ನು ಹೊತ್ತಿಸಿ ಕೂತಿದ್ದೆ. ದೂರದಲ್ಲಿ ಇದ್ದಂತಹ ಯಾರೋ ವ್ಯಕ್ತಿಗಳು ಬಂದು ಕೇಳಿದ್ರು,
ನಾವು ನಿಮ್ಮನ್ನ ಯಾವ ದೃಷ್ಟಿಕೋನದಿಂದ ನೋಡ್ತಾ ಇದ್ದೇವೆ, ನಿಮ್ಮ ಕೈಯಲ್ಲಿ ಸಿಗರೇಟು ಅಂತ ಹೇಳಿ. ಯಾಕಿದನ್ನು ಹೇಳ್ತಾ ಇದ್ದೇನೆ ಕೇಳಿದ್ರೆ, ಯಾರೋ ಒಬ್ಬ ಕೃಷ್ಣ ವೇಷಧಾರಿ ಹಾಕಿದವ, ಎಳೆಯ ಮಕ್ಕಳಲ್ಲಿ ಅಂತಹ ಭಾವನೆಗಳು ಬರುವುದಿಲ್ಲ, ಅವುಗಳಿಗೆ ಪ್ರಪಂಚ ಜ್ಞಾನ ಏನು ಅಂತೇಳಿ ಈಗ ಅವುಗಳಿಗೆ ಗೊತ್ತಿಲ್ಲ. 12 ವರ್ಷ ಯಾವುದೋ ಒಂದು, ನಾನು ಯಕ್ಷಗಾನವನ್ನು ದೂರುವಂಥದ್ದಲ್ಲ, ಯಾವುದೋ ಒಬ್ಬ ಕಲಾವಿದ, ಅದು ನಾಟಕ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಅವನು ಎಲ್ಲ ಒಂದು ಚೌಕಿಯ ಹೊರಗಡೆ ಬಂದು ಸಿಗರೇಟನ್ನು ಸೇದಬೇಕು ಅಂತ ಹೇಳಿದ್ರೆ ಬಣ್ಣ ಹಾಕಿದ ಕಲಾವಿದನ ಹೆಸರಲ್ಲಿ ಕರೆಯುವುದಿಲ್ಲ, ಅಲ್ಲ ಕೃಷ್ಣೇ ಸಿಗರೇಟ್ ಹೋಯ್ತು ಒಂದುಳ್ಳೆ ಮಾರಾಯ ಅಂತೇಳಿ. ಹೌದು ಅಲ್ವಾ? ಅದನ್ನು ಆಲೋಚನೆ ಮಾಡಬೇಕು. ಬಹುಶಃ ನೀವು ರಾಮಾಯಣವನ್ನು ಅವಲೋಕಿಸಿದಾಗ ಕತೆ ಬಹಳ ಉದ್ದ ಇದೆ, ಸಮಯ ನನ್ನ ಪಾಲಿಗಿಲ್ಲ. ಸೀತೆಯನ್ನು ಅಪಹರಿಸಿಕೊಂಡು ಅಶೋಕವನದಲ್ಲಿ ಇರಿಸಿದ್ದ ರಾವಣ ಸೀತೆಯನ್ನ ತಾನು ವಶಪಡಿಸಿಕೊಳ್ಳಬೇಕು, ನಾನಾ ವಿಧದ ಪ್ರಯತ್ನವನ್ನ ಮಾಡ್ತಾನೆ. ನಾನಾ ವಿಧದ ಪ್ರಯತ್ನವನ್ನ ಮಾಡಿದಾಗ ಸೀತೆ ಒಲಿಯುವುದಿಲ್ಲ. ಹಾಗಿರುವಂಥ ಸಂದರ್ಭದಲ್ಲಿ ಒಂದು ದಿವಸ ರಾವಣ ಏನು ಮಾಡ್ತಾನೆ ಕೇಳಿದ್ರೆ, ರಾಮನ ವೇಷವನ್ನು ಧರಿಸಿಕೊಂಡು ಸೀತೆ ಇರುವಲ್ಲಿಗೆ ಬಂದನಂತೆ. ಸೀತೆ ಇರುವಲ್ಲಿ ಬಂದಾಗ ಯಾವ ಕಾಮಭಾವದಿಂದ ಅವನು ಅವಳನ್ನು ಆಲೋಚಿಸ್ತಾ ಇದ್ದೇನೋ, ಅವಳ ಹತ್ತಿರ ಬರುವಾಗ ಅವಳಲ್ಲಿ ತಾಯಿ ಭಾವನೆ ಬರ್ತದೆ, ಅಲ್ಲಿಂದ ಅವನು ನಿರ್ಗಮಿಸ್ತಾನಂತೆ. ಇದನ್ನು ನೀವು ಪುರಾಣದಲ್ಲಿ ಕೇಳಿರ್ಬೋದು. ಅದೇ ರಾಮಾಯಣದಲ್ಲಿ ಒಂದು ಕತೆ ಬರುತ್ತೆ. ಯಾಗ ಮಾಡುವಂತಹ ಸಂದರ್ಭದಲ್ಲಿ ದುಷ್ಟ ದಾನವರು ಉಪಟಳವನ್ನು ಕೊಟ್ಟಾಗ ಗುರುಗಳು ರಾಮ ಲಕ್ಷ್ಮಣರನ್ನ ಬರಮಾಡಿಕೊಳ್ತಾರೆ. ರಾಮ ಆ ದಾನವರ ಸೇನೆಯನ್ನು ಓಡಿಸುವಂಥ ಸಂದರ್ಭದಲ್ಲಿ ಮರೀಚಿ ಎನ್ನುವಂಥ ಒಬ್ಬ ರಾಕ್ಷಸ, ಒಬ್ಬ ಸನ್ಯಾಸಿಯ ವೇಷದಲ್ಲಿ ಬಂದಿರ್ತಾನೆ. ಆವಾಗ ಅವನನ್ನು ಹತ ಮಾಡುವುದಿಲ್ಲ, ರಾಮ ಬಾಣ ಪ್ರಯೋಗ ಮಾಡಿ ಅವನನ್ನು ಇಂತಿಷ್ಟು ದೂರ ಅಂತ ಹೇಳಿ ಚೆಲ್ಲಿಬಿಡ್ತಾನೆ. ಬಾಣ ಪ್ರಯೋಗ ಆದಾಗ ವೇಷ ಧರಿಸಿದಂತಹ ಮರೀಚಿ ಮನದೊಳಗಾಗುತ್ತಂತೆ. ವಿಶ್ಲೇಷಣೆಯನ್ನು ಕೊಡ್ತಾರೆ. ನಾನು ಓರ್ವ ಸನ್ಯಾಸಿಯ ವೇಷವನ್ನು ಧರಿಸಿದಾಗ ನನಗಾದಂತಹ ಬದಲಾವಣೆ, ನಿಜವಾಗಲೂ ನಾನು ಸನ್ಯಾಸಿ ಆದರೆ ನನಗೆಂತಹ ಭಾಗ್ಯ ಲಭಿಸಿತು ಅಂತೇಳಿ ಕೊನೆಗೆ ಬಂಗಾರದ ಜಿಂಕೆಯಾಗಿ ರಾಮನ ಕೈಯಿಂದ ಹತನಾಗುವ ತನಕ ಅವನು ರಾಮನನ್ನ ಸ್ತುತಿಸ್ತಾ ಇರ್ತಾನಂತೆ. ಹಾಗಾಗಿ ಕೃಷ್ಣ ವೇಷವನ್ನು ಹಾಕುವುದು ಸುಲಭ ಅಲ್ಲ. ಆ ಕೃಷ್ಣನ ತತ್ವಗಳನ್ನು, ಆ ಕೃಷ್ಣನ ಆ ಸತ್ಯಗಳನ್ನು, ಸಂದೇಶಗಳನ್ನು ನಮ್ಮ ಮಕ್ಕಳು ಪಾಲಿಸಿಕೊಳ್ಳಬೇಕು. ಕೃಷ್ಣ ಅವನೊಬ್ಬ ಸಂಗೀತ ಕಲಾವಿದ. ಅವನನ್ನು ಬಣ್ಣಿಸಲಿಕ್ಕೆ ಮಾತುಗಳು ಸಾಕಾಗುವುದಿಲ್ಲ. ತುಳುವಲ್ಲಿ ಹೇಳ್ತಾರೆ, ಸಾರ ನಾಲಿದ ಶೇಷ ಯಾವಂದ ಆಯನ ಪುಗರ್ರೆ ಅಂತ ಹೇಳಿ. 1000 ನಾಲಿಗೆಯಲ್ಲಿ ಅವನನ್ನು ಬಣ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ನಂದಗೋಪನಾಗಿ, ಯಶೋಧಿ ಕಂದನಾಗಿ ಅವನು ಬೆಳೆದಂತಹ ರೀತಿ, ಎಳವೆಯಿಂದಲೇ ರಾಕ್ಷಸರನ್ನು ಸಂಹಾರ ಮಾಡಿಕೊಂಡು ಬಂದವ. ಅವನೋರ್ವ ರಾಜಕೀಯ ಧುರೀಣನೂ ಹೌದು, ದ್ವಾರಕಾಧೀಶನೂ ಹೌದು. ಅವನ ಆ ಸಂದೇಶವನ್ನು ನಾವೇನು ಬದುಕಲ್ಲಿ ಪಾಲಿಸಿಕೊಳ್ಳಬಹುದು ಅಂತ ಹೇಳಿದರೆ, ಎಲ್ಲವನ್ನ ಇದ್ದೂ ಕೂಡ ಎಲ್ಲವೂ ಇಲ್ಲದ ಹಾಗೆ ಬದುಕುವುದು ಹೇಗೆ ಅಂತ ಹೇಳಿ ಆ ಕೃಷ್ಣನ ಸಂದೇಶದಲ್ಲಿ ನಾವು ಕಲಿಬಹುದು. ಕೃಷ್ಣ ಹೇಗೆ ಒಲಿತಾನೆ ಅಂತ ಕೇಳಿದ್ರೆ, ಅವನಿಬ್ಬರಿಗೆ ಬಹಳ ಅದ್ಭುತವಾಗಿ ಒಲಿದು ಬಂದಿದ್ದಾನೆ. ಒಂದು ದಿವಸ ಆ ಮಣ್ಣನ್ನು ತಿಂತಾ ಇರಬೇಕಿದ್ರೆ, ಏನು ಮಣ್ಣು ತಿಂತಿದ್ಯಾ ಅಂತ ಹೇಳಿ ಕಿವಿಯನ್ನು ಹಿಂಡಿದಾಗ ಬಾಯಿ ತೆರೆದು ಇಲ್ಲಮ್ಮ ಅಂತ ಹೇಳಿ ಬ್ರಹ್ಮಾಂಡವನ್ನು ತಾಯಿಗೆ ತೋರಿಸಿದವ. ಅಲ್ಲಿ ಒಂದು ಮುಗ್ಧತೆಗೆ ಭಗವಂತ ಒಲಿತಾನೆ. ಇನ್ನೊಂದು ಅಂತ ಹೇಳಿದರೆ, ರಣಾಂಗಣದಲ್ಲಿ ಎದುರಿರುವಂಥದ್ದು ನನ್ನ ಒಡಹುಟ್ಟು, ಅವರು ನನ್ನ ದಾಯಾದಿಗಳಲ್ಲ, ನನ್ನ ಒಡಹುಟ್ಟು. ಅವರನ್ನು ನಾನು ಹೇಗೆ ಕೊಲ್ಲಲಿ ಕೃಷ್ಣ, ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿ ಧನುಸ್ಸನ್ನು, ಬಿಲ್ಲನ್ನು ಕೆಳಗಿಟ್ಟಂತಹ ಅರ್ಜುನನಿಗೆ ಅವನು ಗೀತೋಪದೇಶವನ್ನು ನೀಡಿ ಅವನಿಗೆ ವಿಶ್ವರೂಪ ದರ್ಶನವನ್ನು ಕೊಡ್ತಾನೆ. ಕೃಷ್ಣ, ಈ ಕಣ್ಣಲ್ಲಿ ನನಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಒಂದು ಅಂತ ಹೇಳಿದರೆ ಸಂಪೂರ್ಣ ಶರಣಾಗತಿ, ಇನ್ನೊಂದು ಅಂತ ಹೇಳಿದರೆ ಮುಗ್ಧತೆ. ಅದು ಎರಡಕ್ಕೆ ಭಗವಂತ ಒಲಿತಾನೆ. ನೀವು ಅವನ ಲೀಲೆಗಳನ್ನು ಓದ್ತಾ ಇರಬೇಕಿದ್ರೆ ಒಂದಂತೂ ಸ್ಪಷ್ಟ ಆಗುತ್ತೆ. ನಾವು ಮಾತನಾಡುವಾಗ ಹೇಳುತ್ತೇವೆ, ಇಲ್ಲೊಂದು ಘಟನೆ ನಡೆಯಿತು. ಭಗವದ್ಗೀತೆಯನ್ನು ಓದಿದಾದ ಮೇಲೆ ಎಲ್ಲ ಮಕ್ಕಳನ್ನು ಅವರ ತಾಯಿಯಂದರು ಇಳಿಸಿದ್ರು, ಒಂದು ಹೆಣ್ಣು ಮಗು ಅಲ್ಲೇ ನಿಂತುಕೊಂಡಿತ್ತು. ಆ ಕೃಷ್ಣ ಇಲ್ಲೆಲ್ಲ ಇರಬೇಕು.
ಅವ ಬಂದು ರಾಧೆಯ ವೇಷವನ್ನು ಧರಿಸಿದಂಥ ಆ ಹೆಣ್ಣು ಮಗುವನ್ನು ಇಳಿಸಿಕೊಂಡು ಈಚೆ ಹೋದ. ಅವನು ಯಾರು ಅಂತ ಗೊತ್ತಿಲ್ಲ ನನಗೆ. ಇಳಿಸಿಕೊಂಡು ಹೋದ. ಬೇಕಿದ್ರೆ ಒಂದ್ಸಲ ವಿಡಿಯೋವನ್ನು ರೀಪ್ಲೇ ಮಾಡಿ ನೋಡಿ. ನಾನು ಯಾವಾಗಲೂ ಹೇಳುತ್ತೇನೆ, ಕೃಷ್ಣನಂತ ಒಬ್ಬ ಅಣ್ಣ ಇರಬೇಕು, ಕೃಷ್ಣನಂತ ಒಬ್ಬ ಅಣ್ಣ ಇರಬೇಕು ಅಂತೇಳಿ. ಯಾಕೆ ಅಂತ ಹೇಳಿದ್ರೆ, ಒಂದು ನೂಲಿನ ದಾರಕ್ಕೆ ಅಕ್ಷಯಾಂಬರವನ್ನು ಕೊಟ್ಟವನು ಯಾರು ಅಂತ ಹೇಳಿದ್ರೆ ಕೃಷ್ಣ. ನಾವೆಲ್ಲ ಮಕ್ಕಳಿಗೆ ಕಥೆಯನ್ನು ಹೇಳ್ತಾ ಇರಬೇಕಿದ್ರೆ ನಂಗೊಂದು ಹೆಚ್ಚು ಅಭ್ಯಾಸ ಇದೆ. ನೇರವಾಗಿ ನನ್ನ ಧರ್ಮವನ್ನು, ನನ್ನ ಸಂಸ್ಕೃತಿಯನ್ನು ಅಧಪತನದ ಹತ್ರ ಹೋಗ್ತಾ ಇರಬೇಕಿದ್ರೆ ಒಂದಷ್ಟು ಸಾಂಸಾರಿಕ ಬಂಧಗಳು, ನಾನು ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ನಾನೊಂದು ಹೆಣ್ಣು ಮಗಳು 10 ಜನರ ಪ್ರಶ್ನೆಯನ್ನು ನಾನು ಪ್ರಶ್ನಿಸಬೇಕಾಗ್ತದೆ. ಕೊಟ್ಟಂಥ ದೇಹ ಭಗವಂತ ಕೊಟ್ಟದ್ದು ಅವನಿಗೆ, ನನ್ನ ಹೆಸರಿರುವಾಗ ಅವನಿಗೆ ಯಾವಾಗ ಅರ್ಪಿತ ಆಗುತ್ತೋ ಅದು ನನಗೆ ಖುಷಿ. ಆದರೆ ಒಂದಷ್ಟು ನನ್ನ ಸಂಬಂಧಗಳನ್ನು ಉಳಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಒಂದಷ್ಟು ನೇರವಾಗಿ ಇಳಿದು ರಣರಂಗಕ್ಕೆ ಇಳಿದು ಕಾದಾಡುವಂಥ ಒಂದು ದುಷ್ಟಶಕ್ತಿಗಳ ಎದುರುಗಡೆ ನಾನು ಅಸಹಾಯಕಳು, ಒಪ್ಪಿಕೊಳ್ಳುತ್ತೇನೆ ತುಂಬಿದ ವೇದಿಕೆಯಲ್ಲಿ. ಆದರೆ ನನ್ನಲ್ಲಿ ಆಗುವಂಥ ಸಾಧ್ಯ ಕೆಲಸ ಏನು ಅಂತ ಹೇಳಿದ್ರೆ, ಆದಿತ್ಯವಾರದ ದಿವಸ ಒಂದಷ್ಟು ನನ್ನ ನೆರೆಹೊರೆಯ ಮಕ್ಕಳನ್ನು ಸೇರಿಸಿಕೊಂಡು ನಾನು ಒಂದಷ್ಟು ಹೊತ್ತು ನನಗೆ ಸಮಯ ಇದ್ದಾಗ ಅವರನ್ನೆಲ್ಲ ಕೂರಿಸಿಕೊಂಡು ಒಂದಷ್ಟು ಕಥೆಗಳನ್ನು ಹೇಳುತ್ತೇನೆ. ಆವಾಗ ಒಬ್ಬಳು ಹುಡುಗಿ ಕೇಳಿದ್ಲು ಒಂದು ರಕ್ಷಾಬಂಧನದ ಕಥೆಯನ್ನು ಹೇಳುವಾಗ, ಅದ್ಯಾಕೆ ಕೃಷ್ಣ ಅಷ್ಟು ತಡವಾಗಿ ಬಂದ? ತುಂಬಿದ ಸಭೆಯಲ್ಲಿ ವಸ್ತ್ರಾಪರಣ ಆಗುವಂಥ ಸಂದರ್ಭದಲ್ಲಿ ಕೃಷ್ಣನಿಗೆ ಗೊತ್ತಿತ್ತು ಮುಂದೇನು ಆಗುತ್ತದೆ ಎನ್ನುವಂಥ ಸತ್ಯ ಅವನಿಗೆ ಗೊತ್ತಿತ್ತು. ಆದರೂ ಕೂಡ ಆ ಕೃಷ್ಣೆಯನ್ನ ಉಳಿಸಿಕೊಳ್ಳಿಕ್ಕೆ ಕೃಷ್ಣ ಯಾಕೆ ಬರಲಿಲ್ಲ ಅಂತ ಹೇಳಿ ಎಲ್ಲೋ ಒಂದು ಕಡೆ ಅದನ್ನು ವಿಶ್ಲೇಷಣೆ ಮಾಡುವಾಗ ಅದ್ಭುತವಾಗಿ ವಿವರಿಸಿಕೊಂಡು ಹೋಗ್ತಾರೆ. ತುಂಬಿದ ಸಭೆಯಲ್ಲಿ ಚದುರಂಗದ ಆಟದಲ್ಲಿ ಪಂಚಪಾಂಡವರು ಸೋತಾಗ ಅವಳನ್ನೇ, ದ್ರೌಪದಿಯನ್ನೇ ಪಣಕ್ಕಿಟ್ಟಂತಹ ಸಂದರ್ಭ, ರಜಸಲ್ವೆಯಾಗಿ ಒಳಗಿದ್ದಂತಹ ಹೆಣ್ಣು ಮಗಳು ನಾನು ಬರುವುದಿಲ್ಲ ಅಂತ ಹೇಳಿದರೆ ನೀನು ಪುಷ್ಪವತಿ ಆಗಿದ್ದೀಯಾ, ನನ್ನ ಅಣ್ಣನಿಗೆ ಫಲವತಿ ಆಗು ಅಂತೇಳಿ ತುಂಬಿದ ಸಭೆಗೆ ಎಳಕೊಂಡು ಬರುವಾಗ ಎಲ್ಲರನ್ನ ಪರಿತಪಿಸಿಕೊಳ್ತಾಳೆ, ಎಲ್ಲರನ್ನ ಅಪಾಪಿಸಿಕೊಳ್ತಾಳೆ, ಯಾರು ಬರುವುದಿಲ್ಲ. ಕೊನೆಗೆ ಕೃಷ್ಣ ನೀನು ನನ್ನನ್ನು ಕೈ ಬಿಡ್ತೀಯ ಅಂತ ಹೇಳಿ ಅವಳು ಅಳ್ತಾಳೆ. ಕೃಷ್ಣ ಬರುವುದಿಲ್ಲ, ನೇರವಾಗಿ ಅವನು ಬರುವುದಿಲ್ಲ. ಅವಳ ಸೀರೆಯನ್ನ ಎಳೆಯುತ್ತಾ ಇರಬೇಕಿದ್ರೆ ಒಂದು ಕೈ ಅವಳ ಸೆರಗನ್ನ, ಆ ಸೊಂಟದಲ್ಲಿರ್ತಕ್ಕಂಥ ಸೀರೆಯ ನೆರಿಗೆಯನ್ನ ಗಟ್ಟಿಯಾಗಿ ಇಟ್ಕೊಳ್ತಾಳಂತೆ. ಅವಳಿಗೆ ಭಾಸ ಆಗ್ತಾ ಇದೆ, ಇನ್ನು ಎಳೆದ್ರೆ ನನ್ನ ಸಂಪೂರ್ಣ ಸೀರೆ ಹೋಗ್ತದೆ ಅಂತ ಹೇಳಿದಾಗ, ಹುಟ್ಟಿಸಿದವ ನೀನು, ಬದುಕಿಸುವವ ನೀನು, ಎಲ್ಲವೂ ಕೃಷ್ಣ ನಿನಗೆ ಅಂತ ಹೇಳಿ ಶರಣಾಗತಿ ಆದಾಗ ಕೃಷ್ಣ ಅವಳಿಗೆ ಅಕ್ಷಯಾಂಬರವನ್ನು ಕೊಡ್ತಾನಂತೆ. ಪ್ರಶ್ನಿಸ್ತಾಳಂತೆ ಅಲ್ಲಿ, ಯಾಕೆ ಕೃಷ್ಣ ನೀನು ಬರಲಿಲ್ಲ ನಾನಷ್ಟು ಕರೆದಾಗ? ನಿನ್ನನ್ನು ನೀನು ಉಳಿಸಿಕೊಳ್ತಿ ಅಂತ ಹೇಳಿ ಧೈರ್ಯ ಇತ್ತಲ್ಲ, ಅಲ್ಲಿವರೆಗೆ ನಾನು ಬರಲಿಲ್ಲ, ನನ್ನಿಂದ ಸಾಧ್ಯ ಇಲ್ಲ, ಎಲ್ಲವೂ ನಿನಗೆ ಅರ್ಪಿತ ಅಂತ ಹೇಳಿ ಕೃಷ್ಣ ಅಂತ ಕರೆದಿಯಲ್ಲ, ಆವಾಗ ನಾನು ಬಂದೆ ಅಂತ ಹೇಳಿ. ಮಕ್ಕಳು ಪ್ರಶ್ನೆ ಮಾಡ್ತಾ ಇಲ್ಲ ಒಂದು ಸಲ, ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಪ್ರೇಮಿಗಳು. ಪ್ರೇಮಕ್ಕೆ ವ್ಯಾಖ್ಯಾನವನ್ನ ಬರೆದವರು ಯಾರು ಹೇಳಿದ್ರೆ ರಾಧಾಕೃಷ್ಣ. ಅವರಿಗಿಂತ ದೊಡ್ಡ ವ್ಯಾಖ್ಯಾನ ಸಿಗುವುದಿಲ್ಲ ನಿಮಗೆ. ಓದಿ ಒಂದ್ಸಲ ಪುರ್ಸೊತ್ತಿದ್ರೆ ಗೀತಾ ಗೋವಿಂದಮನ್ನ, ಅಥವಾ ರಾಧೆಯ ಸಲಾಪದ ಬಗ್ಗೆ, ಪ್ರೇಮದ ಬಗ್ಗೆ ಬೇಕಾದಷ್ಟಿದೆ ಕವನಗಳನ್ನು ಓದಿ. ಆದರೆ ಪ್ರೇಮ ಎನ್ನುವಂಥದ್ದು ಏನು ಅಂತ ಹೇಳಿದ್ರೆ ವಿರಕ್ತತೆಯಲ್ಲಿ ಇರುವಂಥದ್ದು ಪ್ರೇಮ, ಮೀರನ ಪ್ರೇಮ. ಹಾಗಾದರೆ ಯಾರೋ ನಮಗೆ ಸಿಗಲಿಲ್ಲ ಅಂತ ಹೇಳಿದಾಗ ಜೀವನವನ್ನು ಅಂತ್ಯ ಮಾಡುವುದಲ್ಲ ಎನ್ನುವಂಥ ಸತ್ಯ. ಬಿಟ್ಟು ಕೊಡುವುದರಲ್ಲಿ ಇರುವಂತಹ ಸುಖ ಕಟ್ಟಿಕೊಡುವುದರಲ್ಲಿ ಇಲ್ಲ. ಕೃಷ್ಣನಂತ ಒಬ್ಬ ಗೆಳೆಯ ಇರಬೇಕು ನಮಗೆ. ಸುಧಾಮ ಎನ್ನುವಂಥವನು ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ಒಬ್ಬ ಬಡ ವ್ಯಕ್ತಿ. ಆದರೆ ಕೃಷ್ಣನಿಗೆ ಅವನ ಒಳಗಡೆ ಗೆಳೆತನವನ್ನು ಮಾಡಬೇಕು ಅಂತ ಹೇಳಿದ್ರೆ ಶ್ರೀಮಂತಿಗೆ ಅಥವಾ ಬಡತನ ಅಡ್ಡಿ ಬರಲಿಲ್ಲ. ಅಂಥ ಕೃಷ್ಣ ಬೇಕು ನಮಗೆ. ನಮ್ಮಲ್ಲೆಲ್ಲ ಸಂಪತ್ತು ಇದ್ರೆ ಬೇಕಾದಷ್ಟು ಗೆಳೆಯರು ಬರ್ತಾರೆ. ನಮ್ಮಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ನಮ್ಮನ್ನು ಬಿಟ್ಟು ಹೋಗುವವರು ತುಂಬ ಜನ ಇರ್ತಾರೆ. ಕೆಲವೊಂದು ಬಾರಿ ನಮಗೆ ಅನ್ನಿಸಿ ಬಿಡ್ತದೆ,
ನನಗೆ ಯಾರು ಇಲ್ಲ, ಈ ಪ್ರಪಂಚದಲ್ಲಿ ನಾನೊಬ್ಬ ಒಂಟಿ ಅಂತ ಹೇಳಿ ಒಂಟಿಯಾದಾಗ ಭಗವದ್ಗೀತೆಯನ್ನು ಓದಿಬಿಡಿ. ಬಾಲ್ಯದಲ್ಲಿ ಹೆತ್ತಪ್ಪೆಯನ್ನು ಬಿಟ್ಟು ಯಾರದೋ ಮಡಿಲಲ್ಲಿ ಅವನು ಬೆಳೆಯುತ್ತಾನೆ. ಕರ್ಣ ಒಂದು ಕಡೆ ಹೇಳುತ್ತಾನೆ, ಕರ್ಣ ಸಂಧಾನ ಆಗುವಂಥ ಸಂದರ್ಭದಲ್ಲಿ ನನಗೆ ಯಾರಿರಲಿಲ್ಲ ಕೃಷ್ಣ ಅಂತೇಳಿ. ಕೃಷ್ಣ ಅಲ್ಲಿ ಉತ್ತರವನ್ನು ಕೊಡ್ತಾನೆ. ಕರ್ಣನನ್ನು ಒಂದು ಕಡೆ ಹೊಗಳ್ತಾನೆ, ಇನ್ನೊಂದು ಕಡೆ ಕರ್ಣನನ್ನು ಮಾನಸಿಕವಾಗಿ ಹೊಡೆಯುತ್ತಾನೆ. ಕೃಷ್ಣ ಅವನ ರಾಜನೀತಿ ನಮಗಿರಬೇಕು. ಒಬ್ಬ ವ್ಯಕ್ತಿಯನ್ನು ಅವನು ಚಾಣಕ್ಯ ಎನ್ನುವಂಥವನು ಒಬ್ಬ ರಾಜಕೀಯವನ್ನು ಧುರೀಣ ಅಂತ ಹೇಳಿದ್ರೆ ಕೃಷ್ಣನಷ್ಟು ಆ ನೈಪುಣ್ಯತೆಯನ್ನು ಹೊಂದಿದವನು ಯಾರಿಲ್ಲ. ಕೃಷ್ಣ ಕರ್ಣನಿಗೆ ಹೇಳುತ್ತಾನೆ, ನಿನ್ನ ಗೆಳೆತನದ ಆಯ್ಕೆ ತಪ್ಪಿತ್ತು ಕರ್ಣ, ನನಗೂ ಯಾರು ಇರಲಿಲ್ಲ. ನೀನು ಯಾರನ್ನ ದುಷ್ಟರ ಸಂಘವನ್ನ ನೀನು ಮಾಡಿದ್ರಿಂದ ನೀನೆಷ್ಟೇ ದೊಡ್ಡ ಪುಣ್ಯಾತ್ಮನಾಗಿದ್ರು ಕೂಡ ಅಲ್ಲಿ ನಿನ್ನ ತನವನ್ನ ಕಳ್ಕೊಂಡು ಬಿಟ್ಟೆ ಅಂತ ಹೇಳಿ. ಅದೇ ಕರ್ಣನನ್ನ ಕೃಷ್ಣ ಇನ್ನೊಂದು ಕಡೆ ಹೊಗಳ್ತಾನೆ ಅರ್ಜುನನಲ್ಲಿ. ಇಡೀ ಪ್ರಪಂಚದಲ್ಲಿ ಕರ್ಣನಷ್ಟು ದಾನವನ್ನು ಕೊಡುವವರು ಯಾರಿಲ್ಲ, ಅವನೇ ಶ್ರೇಷ್ಠ ಅಂತೇಳಿ. ಅರ್ಜುನನಿಗೆ ಅದು ಸಹಿಸುವುದಿಲ್ಲ. ಕೃಷ್ಣ ಈ ಮಾತನಲ್ಲಿ ಯಾಕೆ ಉಲ್ಲೇಖ ಮಾಡಿದೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ಧನಾತ್ಮಕವಾಗಿರ್ತಕ್ಕಂಥ ವಿಚಾರ ಆಗಿರ್ಬೋದು, ಋಣಾತ್ಮಕವಾಗಿರ್ತಕ್ಕಂಥ ವಿಚಾರ ಆಗಿರ್ಬೋದು, ಎರಡನ್ನೂ ಕೂಡ ನಾವು ಗೌರವಿಸಬೇಕು. ಒಂದು ಸಲ ಅರ್ಜುನನ ಅರಮನೆಗೆ ಓರ್ವ ಬ್ರಾಹ್ಮಣ ವಟುವಾಗಿ ಬರ್ತಾನೆ. ಯಜ್ಞವನ್ನು ಮಾಡಬೇಕು. ಯಜ್ಞವನ್ನು ಮಾಡುವಂತಹ ಸಂದರ್ಭದಲ್ಲಿ ನನಗೆ ಒಂದಿಷ್ಟು ವಸ್ತುಗಳು ಬೇಕು ಅಂತ ಕೇಳಿದಾಗ, ಹೋಗಿ ಅಲ್ಲಿ ಸೇವಕರಿದ್ದಾರೆ, ಅವರಲ್ಲಿ ಕೇಳಿಕೊಳ್ಳಿ ನಿಮಗೆ ಬೇಕಾದನ್ನು ಅಂತ ಹೇಳ್ತಾನೆ. ಅವನಿಗೆ ಅಲ್ಲಿ ಬೇಕಾದ ವಸ್ತುಗಳು ಸಿಗುವುದಿಲ್ಲ. ಇದು ಕೃಷ್ಣ ಮಾಡಿದಂಥ ಒಂದು ಪರೀಕ್ಷೆ. ಕರ್ಣ ಅರ್ಜುನನಿಗಿಂತ ಶ್ರೇಷ್ಠ ಹೇಗೆ ಅಂತ ಹೇಳಿ ಕರ್ಣನಲ್ಲಿಗೆ ಬರ್ತಾನೆ ಅದೇ ಬ್ರಾಹ್ಮಣ. ಕರ್ಣ ಹಿಂದು ಮುಂದೆ ಆಲೋಚನೆಯನ್ನ ಮಾಡುವುದಿಲ್ಲ. ಅವನ ಮನೆಯ ಕಿಟಕಿ ದ್ವಾರ ಬಾಗಿಲಿಗೆ ನಿಂತು ಶ್ರೀಗಂಧದಿಂದ ಮಾಡಿರುವಂಥದ್ದು ಅವುಗಳನ್ನು ಬಾಣ ಪ್ರಯೋಗ ಮಾಡಿ ಕಿತ್ತುಕೊಂಡು ಬಿಡ್ತಾನೆ. ಅವನು ಹೇಳ್ತಾನೆ, ಬಲಗೈಯಲ್ಲಿ ಕೊಟ್ಟದ್ದು ಎಡಗೈಗೆ ಗೊತ್ತಾಗಬಾರ್ದು, ಇಟ್ಕೊಂಡು ಹೋಗು, ಅಥವಾ ನಾನು ದಾನ ಕೊಡುವಂಥ ಚಿಂತನೆ ಮರೆತು ಹೋಗಬಹುದು ಅಂತೇಳಿ. ಮಕ್ಕಳು ಪ್ರಶ್ನೆ ಮಾಡ್ತಾರೆ. ಒಬ್ಬೊಬ್ಬ ಕವಿಗಳು ಒಬ್ಬೊಬ್ಬನನ್ನ ಕರ್ಣನನ್ನ ಆದರ್ಶ ಮಾಡಿಕೊಂಡು ಹೋದಾಗ, ಹಾಗಾದ್ರೆ ನಾನು ಕೃಷ್ಣನನ್ನ ಆದರ್ಶ ಮಾಡಬೇಕಾ ಕರ್ಣನನ್ನ ಆದರ್ಶ ಮಾಡಬೇಕಾ ಅಂತೇಳಿ. ಪೂರ್ಣವಾಗಿ ಎರಡನ್ನ ಅಧ್ಯಯನ ಮಾಡಿದಾಗ ನಿಮಗೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರಗಳು ಸಿಗ್ತದೆ. ಕರ್ಣ ಯಾಕೆ ಶ್ರೇಷ್ಠನಾಗಿದ್ರು ಕೂಡ ಅವನಿಗೆ ಅಂತಹ ಸಾವು ಬಂತು ಅಂತೇಳಿ. ಮನಸ್ಸು ಸಾವಿಗೆ ಬಹಳಷ್ಟು ಅಲುಗಾಡ್ತದೆ. ಯಾವಾಗ ನಮ್ಮ ಆಪ್ತರನ್ನ ಕಳ್ಕೊಳ್ತೇವೋ ಬಹಳ ದುಃಖ ಆಗತ್ತೆ. ಆವಾಗ ಸಾಂತ್ವನ ಯಾವುದು ಅಂತ ಕೇಳಿದ್ರೆ ಇದೇ ಭಗವದ್ಗೀತೆ. ನೀವು ರಣಾಂಗಣದಲ್ಲಿ ವೀರಾಗ್ರಣಿಯಾಗಿ ಹೋರಾಡಿದಂತಹ ಅಭಿಮನ್ಯುವನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ದುರ್ಯೋಧನ ಅಳತಾನೆ. ಸಾವು ಬಂದ್ರೆ ಅದು ನಿನ್ನಂತಹ ಸಾವು ಬರಬೇಕು ಅಂತ ಹೇಳಿ. ಅಭಿಮನ್ಯುಗೆ ಅಂತಹ ಸಾವು ಬರ್ತದೆ ಎನ್ನುವಂಥ ಸತ್ಯ ಯಾರಿಗೆ ಗೊತ್ತಿತ್ತು? ಒಬ್ಬನಿಗೆ. ಸುಭದ್ರೆ ತುಂಬು ಗರ್ಭಿಣಿಯಾದವಳು ಹೊರಗಿದಾಗ ಚಕ್ರವ್ಯೂಹವನ್ನು ಪ್ರವೇಶ ಮಾಡುವಂಥದ್ದು, ಅದರ ಕಥೆಯನ್ನ ಕೃಷ್ಣ ಹೇಳ್ತಾ ಹೋಗ್ತಾನೆ. ಧ್ವನಿಯನ್ನ ಹೂ ಅಂತ ಹೇಳಿ ಹೂಂಕರಿಸುವಂಥದ್ದು ಸುಭದ್ರೆಯ ಧ್ವನಿಯಲ್ಲ, ಪ್ರವೇಶದ ಕಥೆಯನ್ನು ಹೇಳ್ತಾನೆ, ಹೊರಬರುವ ಕಥೆಯನ್ನು ಹೇಳೋದಿಲ್ಲ. ಯಾವುದು? ತ್ರಿಜನ್ಮ ಮೋಕ್ಷ ಯಕ್ಷಗಾನವನ್ನೆಲ್ಲ ನೀವೆಲ್ಲ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಅಭಿಮನ್ಯುವಿನ ಯಾವ ಜನ್ಮ ಆಗಿ ಬಂದಿತ್ತು ಅಂತ ಹೇಳಿ. ಒಂದು ರೀತಿಯಲ್ಲಿ ಅವನು ಮಾವನನ್ನು ಕೊಂದವನು ಹೌದು, ಒಂದು ರೀತಿಯಲ್ಲಿ ಅಳಿಯನ ಸಾವಿಗೂ ಕಾರಣ ಆದವನು. ಎಲ್ಲೋ ಒಂದು ಕಡೆ ಹೇಳುತ್ತಾನೆ, ಅಭಿಮನ್ಯುವಿನ ಸಾವಿದೆಯಲ್ಲ, ಎಂತಹ ಸಾವು ನಮ್ಮ ಎದುರಿಗೆ ಬಂದು ನಿಂತಾಗಲೂ ಕೂಡ ಧೈರ್ಯ ಕೊಡುವಂಥದ್ದು ಆ ಸಾವು. ಇಡೀ ಮಹಾಭಾರತ ಕಥೆಯನ್ನ ನಾವು ಓದಿದಾಗ ಎಲ್ಲ ಒಂದು ಕಡೆ ನಮಗೆ ಚೈತನ್ಯ ರಹಿತರಾಗಿ ಬದುಕೆ ಸಾಕು, ಇವತ್ತಿಗೆ ಇಡೀ ಜೀವನವನ್ನು ನಾನು ಮುಗಿಸಿ ಬಿಡ್ತೇನೆ ಅಂತ ಹೇಳಿ ನಿಂತಾಗ
ಮತ್ತೆ ಬದುಕಬೇಕು, ತುಳಿದಷ್ಟು ಚಿಗುರುವಂತಹ ಗರಿಕೆ ಹುಲ್ಲಿನ ಹಾಗೆ ನಾವು ಮತ್ತೆ ಬೆಳೆಯಬೇಕು ಎನ್ನುವಂಥದ್ದು ಒಂದು ನೀತಿ ಪಾಠವನ್ನು ನಮಗೆ ಕೊಡುವಂಥದ್ದು ಯಾವುದು ಅಂತ ಹೇಳಿದ್ರೆ ಇದೇ ಮಹಾಭಾರತ, ಇದೇ ಭಗವದ್ಗೀತೆಯನ್ನು ನಾವು ಓದಿದಾಗ ನಮಗೆ ಸಿಗುವಂಥ ಚೈತನ್ಯಗಳು. ಅಜ್ಜ ಇಂದ್ರ ಇದ್ದ, 3 ಲೋಕವನ್ನು ಗೆದ್ದಂತಹ ಅರ್ಜುನ ಅಪ್ಪನಾಗಿ ಇಡೀ ಜಗತ್ತನ್ನ ನಾಟಕದ ಸೂತ್ರಧಾರಿಯಾಗಿರ್ತಕ್ಕಂಥ ಮಾವ ಮಾಧವನಿದ್ರೂ ಕೂಡ ಅಭಿಮನ್ಯುವಿಗೆ ಏಕೆ ಬಂತು ಮರಣ ಎನ್ನುವಂಥದ್ದನ್ನು ನಾವು ವಿಶ್ಲೇಷಿಸಿಕೊಂಡಾಗ, ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದಾಗ ಎಂಥದೋ ಒಂದು ಅವಘಡ ಆಯಿತು ಅಥವಾ ಎಂಥದೋ ಒಂದು ಬದುಕಿನಲ್ಲಾಯಿತು, ಇಷ್ಟು ದಾನ ಧರ್ಮಗಳನ್ನು ನಾನು ಮಾಡಿಕೊಂಡು ಬಂದೆ, ನನಗೇನು ಸಿಕ್ಕಿತು ಅಂತ ಹೇಳಿದ್ರೆ ಕಳೆದ ಜನ್ಮದ ಪಾಪವನ್ನ ಚುಕ್ತ ಮಾಡಲಿಕ್ಕೆ ಬಂದಿರುವಂಥದ್ದು. ಯಾರಿಗೂ ನಾವು ಕೊಟ್ಟೆವು ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಹೇಳ್ತಾನೆ, ನಾನು ಕೊಟ್ಟೆ ಅಂತ ಹೇಳಿ ನೀನು ಹೆಚ್ಚು ಬೀಗಬೇಡ, ನೀನು ಬರುವಾಗ ತಂದದ್ದು ಏನೂ ಇಲ್ಲ, ಬಿಟ್ಟು ಹೋಗುವಂಥದ್ದು ಏನಿಲ್ಲ, ಎಲ್ಲವೂ ನಶ್ವರ. ಸಾವು ಬಂತು, ಸಾವು ಬರ್ತಾ ಇದೆ ಅಂತೇಳಿ ಹಪಾಪಿಸಬೇಡ. ಆತ್ಮಕ್ಕೆ ಯಾವತ್ತೂ ಸಾವಿಲ್ಲ. ಆತ್ಮ ಎನ್ನುವಂಥದ್ದು ಅದು ಹೇಗೆ ಅಂತ ಹೇಳಿದ್ರೆ ಅದು ಪರಮಾತ್ಮನಿಂದ ಬಂದದ್ದು, ಪರಮಾತ್ಮನಿಗೆ ಪುನಃ ಅರ್ಪಿತವಾಗುವಂಥದ್ದು. ಇದೆಲ್ಲ ಸಂದೇಶವನ್ನ ಅವನು ಹೇಳಿರುವಂಥದ್ದು. ಯಾಕೆ ಪುರಾಣಗಳನ್ನು ಮಕ್ಕಳಿಗೆ ಹೇಳಬೇಕು ಅಂತ ಕೇಳಿದ್ರೆ ಬಹುಶಃ ರಾಮಾಯಣದ ಒಂದು ಉಲ್ಲೇಖವನ್ನು ನಾನಿಲ್ಲಿ ಹೇಳಲೇಬೇಕು. ರಾವಣ ಹತನಾಗುವಂಥ ಸಂದರ್ಭದಲ್ಲಿ ಲಕ್ಷ್ಮಣನಲ್ಲಿ ರಾಮ ಹೇಳ್ತಾನೆ, ಹೋಗಿ ರಾಮನಲ್ಲಿ ಮಾತನಾಡಿಕೊಂಡು ಬಾ, ಜೀವನದ ಉದ್ದೇಶವನ್ನು ನೀನು ಕೇಳಿ ಬಾ ಅಂತ ಹೇಳಿ ಕಳಿಸಿಕೊಡ್ತಾನೆ ತಮ್ಮನನ್ನ. ರಾವಣನ ಬಳಿ ಬಂದು ಲಕ್ಷ್ಮಣ ಕೇಳ್ತಾನೆ, ಹಲವು ಗ್ರಂಥಗಳನ್ನು ಪಾರಾಯಣ ಮಾಡಿದವನು ನೀನು, ವಿದ್ಯೆಯನ್ನು ಪಡ್ಕೊಂಡವನು ನೀನು, ಜೀವನದ ಬಗ್ಗೆ ನನಗೆ ಸತ್ಯವನ್ನು ನೀನು ಹೇಳಬಹುದಾ ಅಂತ ಕೇಳಿದಾಗ, ಯಾವುದೇ ಒಂದು ಸಣ್ಣ ವಿಚಾರವನ್ನು ಕ್ಷುಲ್ಲಕ ಅಂತ ತಿಳ್ಕೊಳ್ಬಾರ್ದು. ಯಕಶ್ಚಿತ್ ಒಂದು ಮಂಗ ಏನು ಮಾಡ್ಬೋದು ಅಂತ ಅಂದುಕೊಂಡೆ, ಇಡೀ ಲಂಕವನ್ನು ನನಗೆ ದಹನ ಮಾಡಬಹುದು ಅಂತೇಳಿ ನನಗೆ ಗೊತ್ತಿರಲಿಲ್ಲ. ಹೆಣ್ಣಿನ ವ್ಯಾಮೋಹಕ್ಕೆ ಬೀಳಬಾರ್ದು, ಹೆಣ್ಣಿನ ಹಿಂದೆ ಹೋದೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಇಡೀ ವಂಶ ನಿರ್ವಂಶ ಆದೀತು ಎನ್ನುವುದಕ್ಕೆ ಉದಾಹರಣೆ ಕೊಡ್ತದೆ. ನಿನ್ನ ಗುಟ್ಟನ್ನು ಯಾರಿಗೂ ಬಿಟ್ಟು ಕೊಡಬೇಡ, ನಿನ್ನ ನ್ಯೂನತೆಯನ್ನು ಯಾರಿಗೂ ಬಿಟ್ಟು ಕೊಡಬೇಡ ಅಂತೇಳಿ ಇದು ಅಲ್ಲಿ ಸಿಗುವಂತಹ ಸಾರ. ರಾವಣನ ಮರಣ ಆಗುವಂಥ ಸಂದರ್ಭದಲ್ಲಿ ಕೂಡ ರಾಮ ಹೇಳ್ತಾನೆ, ಅವನು ಲಂಕಾಧೀಶ, ಸತ್ತ ಮೇಲೆ ಒಬ್ಬ ವ್ಯಕ್ತಿಯ ಮೇಲೆ, ಅವನ ಹೆಣದ ಮೇಲೆ ಯಾವತ್ತೂ ನಮಗೆ ದ್ವೇಷ ಇರಬಾರ್ದು, ಅವನನ್ನು ಗೌರವಪೂರ್ಣವಾಗಿ ಅವನ ಶವ ಸಂಸ್ಕಾರವನ್ನು ಮಾಡಬೇಕು ಅಂತ ಹೇಳಿ. ರಾವಣ ಗತಿಸಿ ಹೋದ ಎನ್ನುವಂತಹ ಸತ್ಯವನ್ನು ತಿಳಿದಂತಹ ಮಂಡೋದರಿ ಕೂದಲನ್ನು ಬಿಚ್ಚಿಕೊಂಡು ರಾಮನನ್ನ ನೋಡ್ಲಿಕ್ಕೆ ಬರ್ತಾಳೆ. ಇಡೀ ಗ್ರಂಥವನ್ನ ನೋಡಿದವನು, ಅವನಷ್ಟು ಪಾಂಡಿತ್ಯವನ್ನು ಪಡ್ಕೊಂಡವರ ಯಾರೂ ಇಲ್ಲ, ಶಿವನನ್ನ ಆರಾಧಿಸಿಕೊಂಡು ಬಂದವನು ಅಂತವ ಹೇಗೆ ರಾಮನಿಂದ ಒಬ್ಬ ಸಾಮಾನ್ಯ ಪ್ರಜೆಯಿಂದ ಹೇಗೆ ಹತನಾದ ಅಂತ ಹೇಳಿ. ರಾಮ ಧರಾಶಾಯಿಯಾಗಿ ಮಲಗಿದಾನೆ. ರಾಮ ಬಂಡೆಯ ಮೇಲೆ ತಿರುಗಿ ಕೂತಿದ್ದಾನೆ. ಅವನು ಕೂತ ಜಾಗದಲ್ಲಿ ಅವನಿಗೆ ನೆರಳು ಬೀಳುತ್ತದೆ. ನೆರಳು ಬಿದ್ದಾಗ 2 ಹೆಜ್ಜೆ ಮುಂದೆ ಹಾರಿ ಬೆಚ್ಚಿ ನಿಂತುಕೊಳ್ತಾನೆ. ಅಮ್ಮ ಬಂದಿಯಾ, ದಯವಿಟ್ಟು ನನ್ನನ್ನು ಕ್ಷಮಿಸು. ರಾಮನ ಬಳಿ ಬಂದದ್ದು ಮಂಡೋದರಿ, ನನ್ನ ಗಂಡನನ್ನ ನೀನು ಯಾಕೆ ಕೊಂದೆ, ನನ್ನ ಗಂಡ ಮಾಡಿದ ತಪ್ಪಾದರೂ ಏನು ಎನ್ನುವಂಥ ಪ್ರಶ್ನೆಗೆ ಅವಳು ಬಂದದ್ದು. ಅಲ್ಲಿ ಹೇಳಿಬಿಡ್ತಾಳೆ, ರಾಮ ನಿನ್ನಲ್ಲಿ ಕೇಳಲಿಕ್ಕೆ ಬಂದ ಪ್ರಶ್ನೆಗೆ ಉತ್ತರ ನಿನ್ನ ನಡತೆಯಲ್ಲಿ ನನಗೆ ಸಿಕ್ಕಿತು. ಯಾವ ಪರಸ್ತ್ರೀಯನ್ನ ನೀನು ತಾಯಿಯನ್ನಾಗಿ ನೋಡ್ತೀಯೋ ನಿನ್ನಿಂದ ಮತ್ತೆ ನನಗೆ ಉತ್ತರಗಳ ನಿರೀಕ್ಷೆ ಬೇಡ. ಕೈ ಮುಗಿದು ಅಲ್ಲಿಂದ ಹೊರಟು ಹೋಗ್ತಾಳಂತೆ. ಯಾಕೆ ಇದೆಲ್ಲ ಕಥೆಯನ್ನು ನಾನು ಉಲ್ಲೇಖ ಮಾಡಿದೆ ಅಂತ ಹೇಳಿದರೆ, ನಮ್ಮ ಮಕ್ಕಳಿಗೆ ನಾವು ಮಾತನಾಡುವಾಗ ಹೇಳುತ್ತೇವೆ, ನೀವು ನನ್ನ ಕಾಲೇಜಿನ ಒಬ್ಬಳು ಉಪನ್ಯಾಸಕಿ, ಗಂಡು ಮಕ್ಕಳು ಆಚೆ ಹೋದ್ರು ಅಂತ ಹೇಳಿದರೆ ಹುಡುಗರ ಕೈಯಲ್ಲಿ ರಕ್ಷೆ ಜಾಸ್ತಿ ಇದ್ರೆ ಅವ ನಮ್ಮ ಕಾಲೇಜಿನ ಕೃಷ್ಣ ಅಂತ. ನೀವು ನಂದಗೋಪನನ್ನು ಅರ್ಥೈಸಿಕೊಂಡು ಹೇಳಿದ್ದಲ್ಲ, ಯಾರೋ ಒಬ್ಬರು ಹೇಳಿದ್ದನ್ನು ನೀವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀರಿ. ಹೇಳಬೇಡಿ. 16,000 ನಾರಿಯರನ್ನ ಆ ಪಾತಾಳ ಲೋಕದಿಂದ, ಆ ದಾನವನಿಂದ ಬಿಡಿಸಿಕೊಂಡು ಬಂದಾಗ ರಕ್ಕಸನ ಅರಮನೆಯಲ್ಲಿ ಇದ್ದು ಬಂತಂತ ಹೆಣ್ಣು ಮಗುವಿಗೆ ಸಮಾಜ ಯಾವ ಉತ್ತರ ಕೊಡ್ತದೆ ಎನ್ನುವಂಥ ಸತ್ಯದ ಅರಿವಿದ್ದವ
ಸತ್ಯಭಾಮೆಯ ಒಪ್ಪಿಗೆಯನ್ನು ಪಡೆದುಕೊಂಡು ಅವಳ ಮಾರ್ಗದರ್ಶನದಂತೆ ದ್ವಾರಕೆಯಲ್ಲಿ ಅವರಿಗೆ ನೆಲೆಯನ್ನು ಕೊಟ್ಟವನು ಕೃಷ್ಣ. ಕೃಷ್ಣ ಅಂತ ಹೇಳಿದರೆ ಅದೊಂದು ಬದುಕಿನ ಸಾಕ್ಷಾತ್ಕಾರ. ನಮ್ಮ ದೇವರು ಅಥವಾ ನಮ್ಮ ಪುರಾಣ ಗ್ರಂಥಗಳಲ್ಲಿ ಹೇಳಿರುವಂಥದ್ದು ಅವನು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಮಕ್ಕಳ ತಲೆಯ ಮೇಲೆ ಇವತ್ತು ಕೃಷ್ಣ ವೇಷ ಹಾಕಿದಾಗ ಯಾವುದೋ ಒಂದು ಬಟ್ಟೆಯನ್ನು ಹಾಕಿದ್ರು ಕೂಡ ಅವರ ತಲೆ ಮೇಲೆ ಒಂದು ನವಿಲಗರಿಯನ್ನು ಇಟ್ಟರೆ ಕೂಡ ಸಾಕು. ಯಾಕೆ ನವಿಲಗರಿಯನ್ನು ಇಡ್ತಾರೆ ಹೇಳಿದರೆ ಶಾರದೆಯ ಪಕ್ಕದಲ್ಲೂ ನವಿಲಿರ್ತದೆ. ವಿಶೇಷ ಒಂದು ಪ್ರಾಣಿ ಪಕ್ಷಿ ಸಂಕುಲದಲ್ಲಿ ಒಂದು ಜೀವ ಚೈತನ್ಯ ಅಥವಾ ದೈವ ಸ್ವರೂಪಿಯಾಗಿರ್ತಕ್ಕಂಥದ್ದು. ಅದರ ವಿಶ್ಲೇಷಣೆ ಬಹಳಷ್ಟು ಉದ್ದ ಇದೆ. ಆ ನವಿಲಗರಿಯನ್ನ ಮುಡಿಗೇರಿಸಿಕೊಂಡವ ತನ್ನ ಜನಾಂಗದ ಪ್ರತೀಕವಾಗಿ ಅವನು ಹೇಳಿರಬಹುದು. ಅಥವಾ ಯದುವಂಶ ನಾಶವಾದಾಗ ಒಬ್ಬ ದೇವನಾದವನು ಮಾಧವನಾದವನು ಮಾನವನಾಗಿ ಜನ್ಮ ಬಂದಾದ ಮೇಲೆ ಅವನ ವಂಶವನ್ನು ಅವನು ಉಳಿಸಿಕೊಳ್ಳಿಕ್ಕಾಗಲಿಲ್ಲ ಅಂತ ಹೇಳಿದರೆ ಪ್ರತಿಯೊಂದು ಹುಟ್ಟಿಗೂ ಪ್ರತಿಯೊಂದು ಹುಟ್ಟಿದಂಥ ಯೋನಿಯಲ್ಲಿ ಹುಟ್ಟಿದಂಥ ಪ್ರತಿಯೊಂದು ವಸ್ತುವಿಗೂ ಮರಣ ಎನ್ನುವಂಥದ್ದು ನಿಶ್ಚಿತವಾಗಿರುವಂಥದ್ದು. ಇವೆಲ್ಲವನ್ನ ಸಂದೇಶವನ್ನು ಕೊಟ್ಟವನು. ಅವನ ಸಂದೇಶ ಆಗಲಿ ಅಥವಾ ಗುಣಗಾನವನ್ನಾಗಲಿ ನಮಗೆ ಅರ್ಧ ಗಂಟೆಯಲ್ಲಿ ಅದನ್ನು ಹೇಳಿಕೊಳ್ಳುವಂತಹ ಸಮಯ ಅಥವಾ ಸಂದರ್ಭ ನಮ್ಮ ಪಾಲಿಗಿರೋದಿಲ್ಲ. ಆದರೆ ಅಮ್ಮಂದಿರು ತುಂಬ ಜನ ಇದ್ದೀರಿ. ನಿಮ್ಮಲ್ಲಿ ಒಂದು ಭಿನ್ನಹ ತಾಯಿ. ಯಾಕೆ ನಾನು ಈ ಮಾತನ್ನು ಇಲ್ಲಿ ಉಲ್ಲೇಖಿಸ್ತಾ ಇದ್ದೇನೆ ಅಂತ ಕೇಳಿದರೆ, ಇಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ಭಾವಚಿತ್ರ ಇದೆ. ಎಲ್ಲ ವೇದಿಕೆಯಲ್ಲಿ ನಾನು ಹೇಳುತ್ತೇನೆ, ಒಬ್ಬ ಮಗು ಸತ್ಪ್ರತಿಯಾಗಿ ಸಮಾಜದ ಸಂಪತ್ತಾಗಿ ಹೊರಬರಬೇಕು ಅಂತ ಹೇಳಿದರೆ ಕಾರಣ ಅಮ್ಮ ಆಗ್ತಾಳೆ. ಬಾಲ್ಯದಲ್ಲಿ ಸ್ವಾಮಿ ವಿವೇಕಾನಂದರು ಅಂಗಳದಲ್ಲಿ ಆಡ್ತಾ ಇರಬೇಕಿದ್ರೆ ಅಪ್ಪ ವಕೀಲಿ ವೃತ್ತಿಯನ್ನ ಕೈಗೊಂಡವರು. ಮಗ ನೀನು ಮುಂದೆ ಏನಾಗ್ತಿ ಅಂತ ಕೇಳಿದ್ರೆ, ನಾನು ಸಾರೋಟು ಓಡಿಸುವವನಾಗ್ತೇನೆ, ಸಾರೋಟನ್ನ ಓಡಿಸ್ತೇನೆ ದೊಡ್ಡವನಾದ್ಮೇಲೆ ಅಂತೇಳಿ. ಒಬ್ಬ ವಕೀಲನ ಮಗ ಸಾಮಾನ್ಯವಾಗಿ ಅವನು ವಕೀಲನೇ ಆಗಬೇಕು ಅಂತ ಹೇಳಿದಾಗ ಅವನು ಸಿಟ್ಟುಕೊಳ್ತಾನೆ. ಅಪ್ಪ ಮಗನಿಗೆ ಸರಿಯಾಗಿ ಥಳಿಸಿ ಬಿಡ್ತಾನೆ. ಪೆಟ್ಟು ತಿಂದಂತಹ ಮಗುವನ್ನ ಅಪ್ಪುಗೆಯಲ್ಲಿ ಇರಿಸಿಕೊಂಡು ಅಪ್ಪನ ಬಗ್ಗೆ ಕೆಟ್ಟ ಮಾತನ್ನು ಹೇಳಲಿಲ್ಲ. ದೇವರ ಮನೆಯ ಒಳಗಡೆ ಕರ್ಕೊಂಡು ಬಂದು ಆ ಕೃಷ್ಣನ ಒಂದು ಭಾವಚಿತ್ರವನ್ನ ಅರ್ಜುನನ ಸಾರಥಿಯಾಗಿ ಧರ್ಮದ ಯುದ್ಧವನ್ನ ಮಾಡುವಂತಹ ಸಾರಥಿಯನ್ನ ತೋರಿಸಿ, ಮಗನೇ ನೀನು ಆಗ್ತಿ ಅಂತ ಹೇಳಿದ್ರೆ ಧರ್ಮದ ಉದ್ಧಾರಕ್ಕಾಗಿ ಈ ರೀತಿಯಾಗಿರ್ತಕ್ಕಂತಹ ಒಬ್ಬ ಸಾರಥಿಯಾಗು ಎನ್ನುವಂತಹ ಮಾರ್ಗದರ್ಶನವನ್ನ ತಾಯಿ ಭುವನೇಶ್ವರಿ ದೇವಿ ನೀಡ್ತಾರೆ. ಅಂತಹ ಅಮ್ಮಂದಿರು ಈ ಪುತ್ತೂರಿನ ಈ ಮಣ್ಣಿನಿಂದ ಹುಟ್ಟಿ ಬರಬೇಕು ಎನ್ನುವಂತಹ ಆಸೆ ನನಗೆ. ಛತ್ರಪತಿ ಶಿವಾಜಿ ಮಹಾರಾಜರ ನೀವು ಬದುಕಿನ ಬಗ್ಗೆ ಅಧ್ಯಯನವನ್ನ ಮಾಡಿದಾಗ ಒಂದು ಸಂದರ್ಭದಲ್ಲಿ ಶತ್ರು ಎನ್ನುವಂಥದ್ದು ಅನ್ಯ ಧರ್ಮದ ಶತ್ರು, ಅವನ ಮಡದಿ, ಅವಳನ್ನ ಹೆಡೆಮುರಿ ಕಟ್ಟಿ ತಂದು ಎದುರು ನಿಲ್ಲಿಸಿದಾಗ ಸಿಂಹಾಸನದಲ್ಲಿ ಇದ್ದಂತಹ ಆ ಛತ್ರಪತಿ ಶಿವಾಜಿ ಮಹಾರಾಜರು ಕೆಳಗೆ ಬಂದು ಮಂಡಿಯೂರಿ ಆ ತಾಯಿಯಲ್ಲಿ, ಅಮ್ಮ ತಾಯೇ, ನನ್ನ ಸೇನಾಧಿಪತಿಗಳಿಗೆ ನೀನು ಯಾರು ಎನ್ನುವಂಥ ಸತ್ಯ ಗೊತ್ತಿಲ್ಲ, ಆದ್ದರಿಂದ ನಿನ್ನನ್ನು ಅವರು ಕಟ್ಟಿಕೊಂಡು ತಂದರು, ಮನ್ನಿಸು ತಾಯಿ ಅಂತ ಹೇಳಿ. ಒಬ್ಬ ಅನ್ಯ ಧರ್ಮದ ಹೆಣ್ಣು ಮಗಳನ್ನು ಕೂಡ ತಾಯಿ ಜಾಗಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರು ನೋಡಿದ್ದಾರೆ. ಧರ್ಮ ಗ್ರಂಥವನ್ನು ಪಲ್ಲಂಕಿಯಲ್ಲಿ ತಂದಿರಿಸು ಗೌರವಯುತವಾದ ಜಾಗದಲ್ಲಿ ಇರಿಸಿದ್ದಾರೆ ಎನ್ನುವಂಥ ಸತ್ಯಗಳು ಇತಿಹಾಸ ಪುಟಗಳಲ್ಲಿ ಅವರ ಪುಸ್ತಕವನ್ನು ಓದಿದಾಗ ಸಿಕ್ಕಿದಾಗ ಆ ಸಂಸ್ಕಾರವನ್ನು ಕೊಟ್ಟವಳು ಯಾರು ಅಂತ ಕೇಳಿದರೆ ಅದು ತಾಯಿ. ಪುತ್ತೂರಿನ ಈ ಜಾಗ ಎನ್ನುವಂಥದ್ದು ನಿಮಗೆ ಸಾಮಾನ್ಯ ಅಂತ ಅನಿಸಿರ್ಬೋದು. ಆದರೆ ಅಮರಸುಳ್ಯದ ದಂಗೆ ಆಗುವ ಅಂತಹ ಸಂದರ್ಭದಲ್ಲಿ ಕಲ್ಯಾಣಪ್ಪನ ಕಾಟಕಾಯಿ ಅಂತ ಹೇಳಿ ಯಾರು ಬ್ರಿಟಿಷರು ಹೇಳಿದ್ರು, ಮದುವೆಯ ದಿಬ್ಬಣದಲ್ಲಿ ಸೇರಿಕೊಂಡು ಇದೇ ಅಂಗಳದಲ್ಲಿ ಇದೇ ಪ್ರಾಂಗಣದಲ್ಲಿ ಸ್ವಾತಂತ್ರ್ಯದ ಜ್ಯೋತಿಯನ್ನು ಬೆಳಗಿದಂಥ ಮಣ್ಣಿದು. ಅಂಥ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನಲ್ಲಿ ಧರ್ಮವನ್ನು ಉಳಿಸುವಂತಹ, ಧರ್ಮವನ್ನು ಪೋಷಿಸುವಂತಹ ಮಕ್ಕಳು ಹುಟ್ಟಿ ಬರಬೇಕು. ಬಹುಶಃ 26 ವರ್ಷದಿಂದ ಕೃಷ್ಣ ವೇಷ ಹಾಕಿದವರಿಗೆ ಆ ಕೃಷ್ಣನ ಧರ್ಮವನ್ನು ಉಳಿಸಬೇಕು ಅಂತ ಹೇಳಿದರೆ ಸಂಬಂಧಿಕರ ಮೇಲೂ ಒಂದು ಕಣ್ಣಿಡಿ ಎಲ್ಲವೂ ಆಗುವಂಥದ್ದು ಭಗವಂತನ ಇಚ್ಛೆಯಿಂದ ಆಗುವಂತಹ ಸತ್ಯ ಏನು ಇದೆಯೋ ಅದೆಲ್ಲವನ್ನ ತಿಳಿಸುವಂಥದ್ದು ಅದು ತಾಯಿಯಿಂದ ಆಗಬೇಕು. ಇದಕ್ಕಿಂತ ಮೊದಲು ಭಾಷಣವನ್ನು ಮಾಡುವಾಗ ಗುರುಗಳು ಹೇಳಿದರು, ಪ್ರಪಂಚದಲ್ಲಿ ಸತ್ಯ ಎನ್ನುವಂಥದ್ದು, ಅಪ್ಪ ಎನ್ನುವಂಥ ಸತ್ಯವನ್ನು ತೋರಿಸಿಕೊಡುವವಳು ಯಾರು ಅಂತ ಕೇಳಿದರೆ ಅದು ಅಮ್ಮ. ಅವಳಿಗೆ ಮಾತ್ರ ಗೊತ್ತಿರುವಂಥದ್ದು ತನ್ನ ಗರ್ಭದ ಒಳಗಿರ್ತಕ್ಕಂಥ ಆ ಮಗು ಯಾರದು ಎನ್ನುವಂಥದ್ದು.
ಇಡೀ ಪ್ರಪಂಚದಲ್ಲಿ ಒಂದು ಯಾವುದೇ ಒಬ್ಬ ಕಟುಕನಾಗಿದ್ರೂ ಕೂಡ ತನ್ನ ಹೆತ್ತಬ್ಬೆ ಎದುರು ಬಂದು ನಿಂತುಕೊಂಡಾಗ ಒಳಗಿನ ಅಂತಃಕರಣ ತುಡಿಯುತ್ತದೆ. ಆದ್ದರಿಂದ ಹಿಂದೂ ಧರ್ಮ ಗಟ್ಟಿಯಾಗಬೇಕು ಅಂತ ಹೇಳಿದ್ರೆ, ಹಿಂದೂ ಧರ್ಮದ ಮೇಲೆ ಯಾವುದೇ ಕರಿಚಾಯಿ ಬರಬಾರ್ದು ಅಂತ ಹೇಳಿದ್ರೆ, ನಮ್ಮೆಲ್ಲ ಮಕ್ಕಳು ದ್ರೌಪದಿ ಹಾಗೆ ಅಗ್ನಿಕನ್ಯೆಯರಾಗಬೇಕು. ಗಮನಿಸಿಕೊಳ್ಳಿ, ಅಗ್ನಿಕನ್ಯೆಯರಾಗಬೇಕು. ನಮ್ಮ ಹಿಂದೂ ಧರ್ಮದಲ್ಲಿ ಧರ್ಮ ಉಳಿಬೇಕು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಕೃಷ್ಣೆಯ ಅಣ್ಣ ಕೃಷ್ಣನಾಗಬೇಕು. ಕೃಷ್ಣೆ ಅಂತ ಹೇಳಿದ್ರೆ ದ್ರೌಪದಿ, ಅವಳ ಅಣ್ಣನಾಗಬೇಕು. ಕೃಷ್ಣ ಎನ್ನುವಂಥದ್ದು ಅದರ ಅರ್ಥ ಕೃಷ್ಣೆಯ ಅಣ್ಣ ಕೃಷ್ಣನಾಗಬೇಕು. ಧರ್ಮದ ದೀವಿಗೆ ಏನಿದೆಯೋ ಅದು ಬೆಳಗಬೇಕು. ಸಾಧ್ಯ ಆಯಿತು ಅಂತ ಆದರೆ ದಿನದ ಅರ್ಧ ಗಂಟೆ ನಿಮ್ಮ ಮಕ್ಕಳನ್ನು ಒಂದು ದೇವಸ್ಥಾನಕ್ಕೆ ಕರೆದುಕೊಂಡು ಬನ್ನಿ. ಆ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡುವಂಥ ರೀತಿ ದೇವಾಲಯ ಪೂರ್ವೋತ್ತಮ ಎನ್ನುವಂಥ ಒಂದು ಪುಸ್ತಕ ಇದೆ. ಕಾಲು ತೊಳೆದು ಯಾಕೆ ದೇವಸ್ಥಾನಕ್ಕೆ ಹೋಗಬೇಕು, ಯಾಕೆ ದೇವಸ್ಥಾನಕ್ಕೆ ಪ್ರದಕ್ಷಿಣೆಯನ್ನು ಹಾಕಬೇಕು, ದೇವಸ್ಥಾನಕ್ಕೆ ಪ್ರದಕ್ಷಿಣೆಯನ್ನು ಹಾಕಬೇಕಿದ್ರೆ ಹೆಣ್ಣು ಮಗಳು ಯಾವ ರೀತಿ ಪ್ರದಕ್ಷಿಣೆಯನ್ನು ಹಾಕಬೇಕು, ಗಂಡು ಮಕ್ಕಳು ಯಾವ ರೀತಿಯಾಗಿ ಪ್ರದಕ್ಷಿಣೆಯನ್ನು ಹಾಕಬೇಕು, ಬಿಚ್ಚಿದ ಕೂದಲನ್ನು ಬಿಟ್ಟುಕೊಂಡು ದೇವಸ್ಥಾನದ ಒಳಗಡೆ ಯಾಕೆ ಪ್ರವೇಶ ಮಾಡಬಾರ್ದು. ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ಇದನ್ನು ದ್ರೌಪದಿಯ ಅಂತೇಳಿ. ಬಿಚ್ಚಿದ ಕೂದಲನ್ನು ಬಿಟ್ಟು ಯಾಕೆ ಹೋಗಬಾರ್ದು, ದೇವಸ್ಥಾನದ ಒಳಗೆ ಒಂದು ಜಡೆ ಹಾಕಿಯೋ ಅಥವಾ ತುರುಬು ಹಾಕಿಕೊಂಡು ಯಾಕೆ ಹೋಗಬೇಕು, ಕೊಟ್ಟಂತಹ ಗಂಧ ಏನಿದೆ ಅದನ್ನು ಇಲ್ಲಿಗೆ ಯಾಕೆ ಇಡಬೇಕು, ಅಥವಾ ಕೈಗೆ ಬಳೆಯನ್ನು ಯಾಕೆ ಹಾಕಬೇಕು, ಕೊಟ್ಟಂಥ ಪ್ರಸಾದವನ್ನು ಯಾಕೆ ತಿನ್ನಬೇಕು ಎನ್ನುವಂಥದ್ದು. ವೇದಿಕೆಯಲ್ಲಿ ಬರುವಾಗಲೂ ಒಂದಷ್ಟು ಪ್ರಶ್ನೆಗಳು ಬರ್ಬೋದು, ಯಾಕೆ ದೀಪವನ್ನು ಇಟ್ಟಿದ್ದಾರೆ ಅಂತೇಳಿ. ದೀಪ ಎನ್ನುವಂಥದ್ದು ಅದು ಜ್ಞಾನದ ಸಂಕೇತ, ಅಭಿವೃದ್ಧಿಯ ಸಂಕೇತ ಹೌದು. ಆದರೆ ಆ ಎಣ್ಣೆಯ ಪಾತ್ರೆಯಲ್ಲಿ ಇರ್ತಕ್ಕಂಥದ್ದು, ಆ ನಾಳದಲ್ಲಿ ವಾಸುಕಿ ಇದ್ದಾನೆ, ಸೂರ್ಯ ಚಂದ್ರಾದಿಗಳು ಅಶ್ವಿನಿ ದೇವತೆಗಳು ಅಲ್ಲಿ ನೆಲೆ ಊರಿರ್ತಾರೆ. 3 ಜನ ತ್ರಿಮೂರ್ತಿಗಳ ಸಾನ್ನಿಧ್ಯ ಅದರಲ್ಲಿ ಇದೆ ಎನ್ನುವಂಥ ಕಾರಣಕ್ಕೋಸ್ಕರವಾಗಿ ಅಗ್ನಿದೇವರನ್ನ, ಭಗವಂತ ಎನ್ನುವನು ಅಗ್ನಿಯ ಸ್ವರೂಪದಲ್ಲಿದ್ದಾನೆ ಎನ್ನುವ ಕಾರಣಕ್ಕೋಸ್ಕರವಾಗಿ ಅಲ್ಲಿ ಕಲಶ ಮಧ್ಯದಲ್ಲಿ ನೀರನ್ನು ಇಟ್ಟು ಅದರಲ್ಲಿ ತೆಂಗಿನಕಾಯಿಯನ್ನು ಇಟ್ಟು ಸುತ್ತ ಮಾವಿನ ಎಲೆಯನ್ನು ಇಟ್ಟಿದ್ದೀರಿ. ಯಾಕೆ ತಳಿರು ತೋರಣವನ್ನು ಇಡ್ತಾರೆ ಅಂತ ಕೇಳಿದ್ರೆ, ಸಾವಿರಾರು ವ್ಯಕ್ತಿಗಳು ಸೇರಿಕೊಂಡಾಗ ಅಲ್ಲಿ ಬರುವಂತಹ ಗಾಳಿ ಏನಿದೆಯೋ, ಆ ವಿಷಗಾಳಿ ಏನಿದೆಯೋ, ಆ ವಿಷಗಾಳಿಯಿಂದಾಗಿ ಆ ಪರಿಸರ ಏನಿದೆಯೋ ಆ ಪರಿಸರ ಹಾಳಾಗಬಹುದು ಎನ್ನುವಂತಹ ನಿಟ್ಟಿನಲ್ಲಿ ನಮಗೆ ಆರೋಗ್ಯಪೂರ್ಣವಾಗಿ ಹಿಂದೂ ಧರ್ಮದಲ್ಲಿ ಮಾಡಿದಂಥ ಪ್ರತಿಯೊಂದು ಆಚರಣೆ ಹಿಂದುಗಡೆ ವೈಜ್ಞಾನಿಕ ಕಾರಣ ಇದೆ. ವಿವರಿಸಿಕೊಳ್ಳುವಂತಹ ಅಥವಾ ಅದನ್ನು ಹೇಳುವಂಥ ಸಮಯ ಇದಲ್ಲ, ಹೇಳಬೇಕಾದಂಥ ವಿಚಾರಗಳಿದೆ. ಎಲ್ಲೋ ಒಂದು ಕಡೆ ಹೇಳ್ತಾರೆ, ದೇವಸ್ಥಾನಗಳು ಇಲ್ಲದಂಥ ಊರಿನಲ್ಲಿ ನೀವು ಯಾವತ್ತೂ ತಂಗಬೇಡ ಅಂತೇಳಿ. ಸಂಸ್ಕೃತಿ ಸಂಸ್ಕಾರ ಎನ್ನುವಂಥದ್ದು ದೇವಸ್ಥಾನದಿಂದ ಹೊರಹೊಮ್ಮುವಂಥದ್ದು. ಆದ್ದರಿಂದ ನಿಮ್ಮ ಮಕ್ಕಳನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಬನ್ನಿ. ನೀವು ಮಕ್ಕಳು ಕೇಳಿದ್ದನ್ನೆಲ್ಲ ಕೊಟ್ಟು ಅವರನ್ನು ಸಮಾಧಾನ ಪಡಿಸ್ತೀರಿ. ಆದರೆ ಸಂಸ್ಕಾರವನ್ನು ಕೊಡದಿದ್ರೆ ಮುಂದೊಂದು ಕಾಲಕ್ಕೆ ನಾವು ಪರಿತಪಿಸಬೇಕಾದೀತು. ಆದ್ದರಿಂದ ಕೃಷ್ಣನ ವೇಷವನ್ನು ಹಾಕಿದವರಿದ್ದೀರಿ. ಆ ಬದುಕಿನಲ್ಲಿ ಬಂದದ್ದನ್ನು ಕೃಷ್ಣ ಹೇಗೆ ಬದುಕಿದ್ನ, ಅವನಾಗಿ ನಮಗೆ ಆ ಮಾನವನಾಗಿ ಬದುಕಿದ. ನಾವು ಮಾನವರು ಮಾಧವರಾಗುವಂತಹ ಪ್ರಯತ್ನವನ್ನು ಪಡೋಣ ಅಂತ ಹೇಳುತ್ತಾ, ನನಗೆ ಕೊಟ್ಟಂಥ ಸಮಯ 40 ನಿಮಿಷ ಆಯಿತು ಅಂತ ಹೇಳಿದ್ರು. 5 ನಿಮಿಷವನ್ನು ನಾನು ನಿಮಗಾಗಿ ಬಿಟ್ಟು ಕೊಡ್ತೇನೆ. ಆಗದಿಂದ ಅಣ್ಣ ಒಂದು 3 ಸಲ ನೋಡಿ ಆಯಿತು, ನಾನಿಲ್ಲಿ ಟೈಮರ್ ಹಾಕಿದ್ದೇನೆ. ಅಂತೂ ಕೃಷ್ಣ ಎಲ್ಲರ ಮನೆ ಮತ್ತು ಮನವನ್ನು ಬೆಳಗಲಿ. ಹಿಂದೂ ಧರ್ಮದ ಸಂಸ್ಕೃತಿಯ ರೂವಾರಿಗಳು ಯಾರು ಅಂತ ಹೇಳಿದರೆ ಹೆಣ್ಣು ಮಕ್ಕಳು. ಆದ್ದರಿಂದ ಹಿಂದಿನ ಕಾಲದಲ್ಲಿ ಕೂಡ ನೀವು ಎಷ್ಟೋ ಪುರಾಣಗಳನ್ನೆಲ್ಲ ಓದಿದರೆ ಯಜ್ಞ ವೈಕಲ್ಯವನ್ನು ಮಾಡಿದಂಥ ಹೆಣ್ಣುಮಕ್ಕಳಿದ್ದಾರೆ. ಶಿಕ್ಷಣದಲ್ಲಿ ಕೂಡ ಹೆಣ್ಣುಮಕ್ಕಳಿಗೆ ಬೇಕಾದಷ್ಟು ಕೊಟ್ಟದ್ದಿದೆ. ಇನ್ನೊಂದಷ್ಟು ಇತಿಹಾಸವನ್ನು ನೋಡ್ತೀರಿ ಅಂತ ಹೇಳಿದರೆ, ಎಲಿಜಬೆತ್ತಿನ ನಂತರ 52 ವರ್ಷಗಳ ಕಾಲ ನಿರರ್ಗಳವಾಗಿ ಯಾರಿಗೂ ಹೆದರದೆ ಸಾಮ್ರಾಜ್ಯವನ್ನು ಕಟ್ಟಿದಂಥ ಹೆಣ್ಣುಮಗಳು ನಮ್ಮ ತುಳುನಾಡಿನವಳು. ಚೆನ್ನಭೈರಾದೇವಿ ಗೇರುಸೊಪ್ಪಿನ ರಾಣಿ ಎನ್ನುವಂಥ ಹೆಸರನ್ನು ಪಡೆದವಳು. ಅಂತಹ ಮಣ್ಣಿನಲ್ಲಿ ನಾವೆಲ್ಲ ಹುಟ್ಟಿದವರಿದ್ದೇವೆ. ಮುಂದೊಂದು ದಿವಸ ಧರ್ಮ ಅಂತ ಬಂದಾಗ ಯಾರಿಗೂ ಕೂಡ, ಅವಳ ಚೆನ್ನಭೈರಾದೇವಿಯ ಕಥೆಯನ್ನು ನೀವು ಓದಿದಾಗ, ತನ್ನ ಮಣ್ಣು ತನ್ನ ಧರ್ಮ ಅಂತ ಬಂದಾಗ ತನ್ನ ಜೀವನವನ್ನು ಅವಳು ಲೆಕ್ಕಿಸಲಿಲ್ಲ. 72ನೇ ವಯಸ್ಸಿಗೂ ಕೂಡ. ಅಥವಾ ಉಳ್ಳಾಲದ ರಾಣಿ ಅಬ್ಬಕ್ಕ ಇರ್ಬೋದು, ಅಂತಹ ಹೆಣ್ಣು ಮಕ್ಕಳು ಹುಟ್ಟಿದಂತಹ ಮಣ್ಣಿನಲ್ಲಿ ನಾವು ಹುಟ್ಟಿದವರು. ಆದ್ದರಿಂದ ಧರ್ಮ ಮತ್ತು ಸಂಸ್ಕಾರವನ್ನು ಉಳಿಸುವಲ್ಲಿ ಬೆಳೆಸುವಲ್ಲಿ ಎಲ್ಲ ಮಾತೆಯರು ನಿಮ್ಮ ಜೀವನವನ್ನು, ಆ ಮಕ್ಕಳ ಸಂಸ್ಕಾರವನ್ನು ರೂಪಿಸುವಲ್ಲಿ ಅದಕ್ಕೆ ಮೀಸಲಾಗಿ ಇಡೀ ಎನ್ನುವಂಥ ಮಾತನ್ನು ಹೇಳುತ್ತಾ, ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಬಹುಶಃ ನಾನು ಯಾವಾಗಲೂ ಅಮ್ಮನಿಗೆ ಹೇಳ್ತಾ ಇದ್ದೇನೆ,
ಪ್ರಪಂಚದಲ್ಲಿ ನಾವೆಲ್ಲ ಬಂದವರೆಲ್ಲ 85ನ ಕಾಲಘಟ್ಟ, ಹೆಣ್ಮಗು ಬೇಡ ಅಂತ ಹೇಳುವಂಥ ಕಾಲಘಟ್ಟದಲ್ಲಿ. ಆದರೆ ಅಮ್ಮನ ಗರ್ಭದ ಪುಣ್ಯವೋ ಗೊತ್ತಿಲ್ಲ, ಇಷ್ಟು ಸಾವಿರ ಕೃಷ್ಣರನ್ನ ಕಣ್ಣು ತುಂಬಿಸಿಕೊಂಡು ಅವರ ಜೊತೆಗೆ ಈ ಕೃಷ್ಣ ಲೋಕವನ್ನು ತನ್ನದಾಗಿಸಿಕೊಳ್ಳುವಂಥ ಸುಯೋಗವನ್ನು ಕೊಟ್ಟವನು ಆ ಮಹಾಲಿಂಗೇಶ್ವರನು, ನನ್ನ ಆರಾಧ್ಯ ಮೂರ್ತಿ. ಅವನ ಪದತಳಕ್ಕೆ ಹೆಣ್ಣು ಅಂತ ಹೇಳಿ ಕೂಡ ನನಗೆ ವಿದ್ಯಾಭ್ಯಾಸವನ್ನು ಕೊಟ್ಟಂತ ನನ್ನ ಹೆತ್ತ ಅಪ್ಪನಿಗೆ ಜ್ಞಾನದ ದೀವಿಗೆಯನ್ನು ಹಚ್ಚಿದಂಥ ನನ್ನ ಎಲ್ಲ ಗುರುಗಳಿಗೆ ನನ್ನ ಮಾತನ್ನು ಅರ್ಪಿಸುತ್ತಾ, ಅವಕಾಶವನ್ನು ಕೊಟ್ಟಂತಹ ಈ ಸಂಸ್ಥೆಯ ಸಂಘಟಕರಿಗೆ, ನನ್ನ ಮಾತಿಗೆ ಕಿವಿಯಾದಂತಹ ಎಲ್ಲ ಹಿರಿಯರಿಗೆ ಭಕ್ತಿಪೂರ್ವ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಮಾತನಾಡಿದಲ್ಲಿ ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದರೆ ನಿಮ್ಮ ಮಗು ಅಂತ ಹೇಳಿ ಮಡಿಲಲ್ಲಿ ಹಾಕಿ ನನಗೆ ಆಶೀರ್ವಾದವನ್ನು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಪ್ರಾರ್ಥಿಸಿಕೊಂಡು ನನ್ನ ಮಾತಿಗೆ ಮುಕ್ತಾಯದ ಚುಕ್ಕೆಯನ್ನು ನೀಡ್ತೇನೆ. ನಮಸ್ಕಾರ. ಹೃದಯದಲ್ಲಿ ಕರುಣೆ, ಪ್ರೀತಿ, ಸ್ನೇಹ, ಗೌರವದ ಭಾವ ತುಂಬಿದಾಗ ವ್ಯಕ್ತಿತ್ವ ದೊಡ್ಡದಾಗುತ್ತದೆ. ಕೆಟ್ಟ ಕರ್ಮಗಳಿಗಷ್ಟೇ ಶಿಕ್ಷೆಯಲ್ಲ, ಅಳತೆ ಮೀರಿದ ಒಳ್ಳೆಯತನಕ್ಕೂ ಒಳಿತು ಇದೆ ಎನ್ನುವುದನ್ನು ಸಾರಿದವನು ಭಗವಾನ್ ಶ್ರೀಕೃಷ್ಣ. ಸಖ್ಯ ಭಾವದಿಂದ ಪೂಜಿಸಬಹುದಾದ ದೇವನೊಬ್ಬನಿದ್ದರೆ ಅದು ಭಗವಂತ ಶ್ರೀಕೃಷ್ಣ ಅನ್ನುವ ಮಾತನ್ನು ನಮ್ಮ ಮುಂದೆ ಆಡಿ ಜಾಗೃತಗೊಳಿಸಿದ ನಿಮಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ, 27ನೇ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿಯ ಆಶ್ರಯದಲ್ಲಿ ಸಾರ್ವಜನಿಕ ವಿದ್ಯಾರ್ಥಿಗಳಿಗೆ, ಶಾಲೆಯ ವಿದ್ಯಾರ್ಥಿಗಳಿಗೆ ಹಾಗೂ ಶಿಶು ಮಂದಿರದ ಮಕ್ಕಳ ತಾಯಂದರಿಗೆ ಸ್ಪರ್ಧೆಗಳನ್ನು ನಡೆಸಲಾಗಿತ್ತು. ಇದೀಗ ಬಹುಮಾನ ವಿತರಣಾ ಕಾರ್ಯಕ್ರಮ. ಶಾಲಾ ವಿದ್ಯಾರ್ಥಿಗಳಿಗೆ ನಡೆದಂತಹ ಬಹುಮಾನ ವಿತರಣೆಯನ್ನು ನಡೆಸಿಕೊಡಲಿದ್ದಾರೆ ಶ್ರೀಮತಿ ಶ್ರೀಲಕ್ಷ್ಮಿ ಪ್ರಭಾ ಇವರು. ಬಹುಮಾನವನ್ನು ಸ್ವೀಕರಿಸಲಿರುವ ಎಲ್ಲ ವಿದ್ಯಾರ್ಥಿಗಳು ಬಂದು ಶೀಘ್ರದಲ್ಲಿ ಬಹುಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದೆ. ಜೈ ಶ್ರೀರಾಮ್. ಆಗಸ್ಟ್ 10ರಂದು ನಡೆದ ಶಿಶು ಮಂದಿರದಲ್ಲಿ ನಡೆದ ಶ್ರೀ ಕೃಷ್ಣ ಲೋಕದ ಬಾಬ್ತು ಹಲವಾರು ಸ್ಪರ್ಧೆಗಳನ್ನು ಏರ್ಪಡಿಸಿದ್ರು. ಇದರ ಬಹುಮಾನಿತರ ಪಟ್ಟಿಯನ್ನು ಓದಿ ಹೇಳ್ತೇನೆ. ಬಹುಮಾನಿತರು ಬೇಗ ಬಂದು ಬಹುಮಾನವನ್ನು ಪಡ್ಕೊಳ್ಬೇಕು. ತಾಳನಾದ ಸ್ಪರ್ಧೆ ಬಹುಮಾನಿತರಿಗೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀ ಮಿಥುನ್ ಶೆಟ್ಟಿ ಇವರು ಬಹುಮಾನವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ತಾಳನಾದ ಸ್ಪರ್ಧೆಯಲ್ಲಿ 1ರಿಂದ 4ನೇ ತರಗತಿ ವಿಭಾಗ ಪ್ರಥಮ ಸ್ಥಾನ ನೀಹಾರಿಕಾ, 4ನೇ ತರಗತಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ. ಮಕ್ಕಳು ನೀಹಾರಿಕಾ ಬೇಗನೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು. ನೀಹಾರಿಕಾ, 4ನೇ ತರಗತಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ. ದ್ವಿತೀಯ ಸ್ಥಾನ ವೀಕ್ಷಾ, 4ನೇ ತರಗತಿ ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹಾರಾಡಿ. ತೃತೀಯ ಸ್ಥಾನ ವೈಭವಿ, 3ನೇ ತರಗತಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ. ತೃತೀಯ ಸ್ಥಾನಕ್ಕೆ ಇನ್ನೊಬ್ಬರು ಕೂಡ ಭಾಜನರಾಗಿದ್ದಾರೆ. ವಿದ್ಯಾರ್ಥಿಗಳಿಲ್ಲದಿದ್ರೆ ಅವರ ಮನೆಯವರು ಬಂದು ಬಹುಮಾನವನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು. ಒಂದು ಪ್ರಕಟಣೆ ಇದೆ. KA 21 94 33 ಪುತ್ತೂರದ ಮುತ್ತು ಅನ್ನುವಂಥ ಒಂದು ಕಾರು ಅಲ್ಲಿ ದಾರಿ ಮಧ್ಯದಲ್ಲಿ ನಿಲ್ಲಿಸಿ ಬಹಳ ತೊಂದರೆ ಆಗ್ತಾ ಇದೆ. ದಯವಿಟ್ಟು ತಕ್ಷಣ ಅಲ್ಲಿಂದ ತೆರವುಗೊಳಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಐದರಿಂದ 7ನೇ ತರಗತಿಯ ವಿಭಾಗದಲ್ಲಿ ಪ್ರಥಮ ಸ್ಥಾನ ತ್ರಿಶಾಂಕ್, 6ನೇ ತರಗತಿ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ. ದ್ವಿತೀಯ ಋತ್ವಿಕ್ ರೈ, 5ನೇ ತರಗತಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ. ತೃತೀಯ ಸ್ಥಾನಕ್ಕೆ ಇಬ್ಬರಿದ್ದಾರೆ. ಎಂ ಚಿರಾಗ್, 6ನೇ ತರಗತಿ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಮತ್ತು ಶಾರ್ವರಿ, 5ನೇ ತರಗತಿ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ. ಎಂಟರಿಂದ 10ನೇ ತರಗತಿಯ ವಿಭಾಗದಲ್ಲಿ ಪ್ರಥಮ ಸ್ಥಾನ ಅವಂತಿಕಾ ಪ್ರಭು, 8ನೇ ತರಗತಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ. ದ್ವಿತೀಯ ಸ್ಥಾನ ಶ್ರೇಯಾ ಎಸ್, 9ನೇ ತರಗತಿ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ.
ತೃತೀಯ ಸ್ಥಾನಕ್ಕೆ ಇಬ್ಬರು ಭಾಜನರಾಗಿದ್ದಾರೆ. ಶ್ರಾವ್ಯ 9ನೇ ತರಗತಿ, ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ, ಹಾಗೂ ಅನ್ವಿತ್ ಬಿಕೆ 9ನೇ ತರಗತಿ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮಚ್ಚಿನ. ದಯವಿಟ್ಟು ಬಹುಮಾನವನ್ನು ಗಳಿಸಿರುವಂತಹ ವಿದ್ಯಾರ್ಥಿಗಳು ಮುಂಭಾಗಕ್ಕೆ ಬಂದು ನಿಂತ್ಕೊಳ್ಳಿ. ತಮ್ಮ ಹೆಸರನ್ನು ಕರೆದಾಗ ಬನ್ನಿ, ಕೊಡುವುದಕ್ಕೆ ಸುಲಭ ಆಗ್ತದೆ. ತಾಯಂದಿರು ಸ್ವಲ್ಪ ಗಮನಿಸಿ, ತಮ್ಮ ಮಕ್ಕಳು ಪ್ರಶಸ್ತಿ ಇರುವಂಥ ಮಕ್ಕಳನ್ನು ದಯವಿಟ್ಟು ಕರ್ಕೊಂಡು ವೇದಿಕೆಯ ಮುಂಭಾಗದಕ್ಕೆ ಬಂದು ನಿಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ತಾಳನಾದ ಸ್ಪರ್ಧೆಯಲ್ಲಿ 8ರಿಂದ 10ನೇ ವಿಭಾಗದಲ್ಲಿ ನಡೆದದ್ದು. ಪ್ರಥಮ ಸ್ಥಾನ ಅವಂತಿಕಾ ಪ್ರಭು, 8ನೇ ತರಗತಿ, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ. ಪೋಷಕರಿದ್ರೆ ದಯವಿಟ್ಟು ಬಂದು ಬಹುಮಾನವನ್ನು ಸ್ವೀಕರಿಸಿ. ದ್ವಿತೀಯ ಸ್ಥಾನ ಶ್ರೇಯಾ ಎಸ್, 9ನೇ ತರಗತಿ, ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ. ಶ್ರೇಯಾ ಎಸ್. ತೃತೀಯ ಸ್ಥಾನ ಶ್ರಾವ್ಯ, 9ನೇ ತರಗತಿ, ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ, ಹಾಗೂ ಅನ್ವಿತ್ ಬಿಕೆ 9ನೇ ತರಗತಿ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮಚ್ಚಿನ. ಬಹುಮಾನ ವಿತರಿಸಿದ ಅಧ್ಯಕ್ಷರಿಗೆ ಧನ್ಯವಾದಗಳು. ಮುಂದೆ ಶಂಕನಾದ ಸ್ಪರ್ಧೆಯ ವಿಜೇತರಿಗೆ ಇಂದಿನ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ಮಾಡಿದಂತಹ ಶ್ರೀ ನವೀನ್ ಭಂಡಾರಿ ಇವರು ಬಹುಮಾನ ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶಂಕನಾದ ಸ್ಪರ್ಧೆಯ ವಿಜೇತರು 1ರಿಂದ 4ನೇ ತರಗತಿ ವಿಭಾಗದಲ್ಲಿ ನಡೆದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ವಿಖ್ಯಾತ್, 3ನೇ ತರಗತಿ, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ. ದ್ವಿತೀಯ ಸ್ಥಾನ ಲೇಖನ್ ಬಿ ಶೆಟ್ಟಿ, 3ನೇ ತರಗತಿ, ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ. ತೃತೀಯ ಸ್ಥಾನ ಅನಿಕೇತ್, 3ನೇ ತರಗತಿ, ವಿವೇಕಾನಂದ ಸೆಂಟ್ರಲ್ ಸ್ಕೂಲ್ ನಗರ. ಐದರಿಂದ 7ನೇ ತರಗತಿಯ ವಿಭಾಗದಲ್ಲಿ ಪ್ರಥಮ ಸ್ಥಾನ ಅನುದೀಪ್ ರೈ, 7ನೇ ತರಗತಿ, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ. ದ್ವಿತೀಯ ಸ್ಥಾನ ಹವನ್ ಸುವರ್ಣ ಬಿ, 6ನೇ ತರಗತಿ, ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ.
ತೃತೀಯ ಸ್ಥಾನ ಐಶ್ವರ್ಯ ಎ 7ನೇ ತರಗತಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ. ಎಂಟರಿಂದ 10ರ ವಿಭಾಗದಲ್ಲಿ ಪ್ರಥಮ ಸ್ಥಾನ ನಿಖಿಲ್ 8ನೇ ತರಗತಿ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ. ದ್ವಿತೀಯ ಸ್ಥಾನ ಲಿತಿನ್ ಎಸ್ 8ನೇ ತರಗತಿ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ. ತೃತೀಯ ಸ್ಥಾನ ಅಮೋಘ್ ಎಂಪೈ 10ನೇ ತರಗತಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ. ಬಹುಮಾನ ವಿತರಿಸಿದ ನವೀನ್ ಭಂಡಾರಿ ಇವರಿಗೆ ಧನ್ಯವಾದಗಳು. ಭಗವದ್ಗೀತಾ ಕಂಠಪಾಠ ಸ್ಪರ್ಧೆಯ ವಿಜೇತರಿಗೆ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಗೋಪಾಲಕೃಷ್ಣ ಕುಲಾಲ್ ವಾಂತಿಚಾಲ್ ಇವರು ಬಹುಮಾನ ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಭಗವದ್ಗೀತಾ ಕಂಠಪಾಠ ಸ್ಪರ್ಧೆ ವಿಜೇತರು 5ರಿಂದ 7ನೇ ತರಗತಿಯ ವಿಭಾಗದಲ್ಲಿ ಪ್ರಥಮ ಸ್ಥಾನ ಅಚಿಂತ್ಯ ಶರ್ಮಾ 7ನೇ ತರಗತಿ ವಿವೇಕಾನಂದ ಸೆಂಟ್ರಲ್ ಸ್ಕೂಲ್ ನಗರ. ದ್ವಿತೀಯ ಸ್ಥಾನ ಶ್ರೇಯಸ್ 6ನೇ ತರಗತಿ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ. ತೃತೀಯ ಸ್ಥಾನ ಎಂ ಚಿರಾಗ್ 6ನೇ ತರಗತಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ. 8ರಿಂದ 10ನೇ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪ್ರಜ್ಞಾ ನಿಡ್ವಣ್ಣಾಯ 10ನೇ ತರಗತಿ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ. ದ್ವಿತೀಯ ಸ್ಥಾನ ಶ್ರೀರಕ್ಷಾ 8ನೇ ತರಗತಿ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ. ಹಾಗೂ ಸಿರಿ ಹಿಳ್ಳೆಮನೆ 8ನೇ ತರಗತಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ. ತೃತೀಯ ಸ್ಥಾನ ಕ್ಷಮಾ ಜೇರೈ 8ನೇ ತರಗತಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ. ಹಾಗೂ ನಿನಾದ ಎಂಎನ್ 8ನೇ ತರಗತಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ. ಬಹುಮಾನಿತರಿಗೆ ಬಹುಮಾನ ವಿತರಿಸಿದ ಶ್ರೀ ಗೋಪಾಲಕೃಷ್ಣ ಕುಲಾಲ್ ವಾಂತಿಚಾಲ್ ಇವರಿಗೆ ಧನ್ಯವಾದಗಳು. ಚಿತ್ರ ರಚನೆ ಸ್ಪರ್ಧೆಯ ವಿಜೇತರಿಗೆ ಇಂದಿನ ಕಾರ್ಯಕ್ರಮದ ದಿಕ್ಸೂಚಿ ಭಾಷಣ ಮಾಡಿದ ಶ್ರೀಮತಿ ಅರ್ಪಿತಾ ಪ್ರಶಾಂತಿ ಶೆಟ್ಟಿ ಕಡಪಾಡಿ ಇವರು ಬಹುಮಾನ ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. 4ನೇ ತರಗತಿಯ ವಿಭಾಗ ಪ್ರಥಮ ಸ್ಥಾನ ಪ್ರಸ್ತುತ್ ಆರ್ ಶೆಟ್ಟಿ 4ನೇ ತರಗತಿ ಉನ್ನತಿ ಹಿರಿಯ ಪ್ರಾಥಮಿಕ ಶಾಲೆ ಹಾರಾಡಿ, ಸರಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಾರಾಡಿ. ದ್ವಿತೀಯ ಸ್ಥಾನ ಯಶ್ಮಿತ್ ಶೆಟ್ಟಿ 4ನೇ ತರಗತಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ. ತೃತೀಯ ಸ್ಥಾನ ಹವನ್ ಕೆವಿ 4ನೇ ತರಗತಿ ಬೆಥನಿ ಆಂಗ್ಲ ಮಾಧ್ಯಮ ಶಾಲೆ. ಪ್ರೋತ್ಸಾಹಕ ಬಹುಮಾನ ಆಯುಷ್ 4ನೇ ತರಗತಿ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ. ಹಾಗೂ ದಕ್ಷಿಣ್ ಸಿ 4ನೇ ತರಗತಿ ಸರಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಾರಾಡಿ. 5ರಿಂದ 7ನೇ ತರಗತಿಯ ವಿಭಾಗದಲ್ಲಿ ಪ್ರಥಮ ಸ್ಥಾನ ಅದ್ವಿತ್ ಜಿ 7ನೇ ತರಗತಿ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ. ದ್ವಿತೀಯ ಸ್ಥಾನ ತ್ರಿಸ್ತಾ 7ನೇ ತರಗತಿ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ. ಹಾಗೂ ತೃತೀಯ ಸ್ಥಾನ ಗಾನವಿ 7ನೇ ತರಗತಿ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ. ಎಂಟರಿಂದ 10ನೇ ತರಗತಿಯ ವಿಭಾಗದಲ್ಲಿ ಪ್ರಥಮ ಸ್ಥಾನ ನಿರೀಶ್ ಕಾಕೆ 9ನೇ ತರಗತಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ. ದ್ವಿತೀಯ ಸ್ಥಾನ ಪೂಜಾ 10ನೇ ತರಗತಿ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ. ತೃತೀಯ ಸ್ಥಾನ ಅವನಿ ಎಸ್ವಿ 8ನೇ ತರಗತಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ.
ಶಿಶು ಮಂದಿರದ ಮಕ್ಕಳ ತಾಯಂದರಿಗೆ ನಡೆದಂಥ ಸ್ಪರ್ಧೆಗಳ ವಿವರವನ್ನು ಓದಿ ಹೇಳಲಿಕ್ಕಿದ್ದಾರೆ. ವಿವೇಕಾನಂದ ಶಿಶು ಮಂದಿರದ ಮುಖ್ಯ ಮಾತಾಜಿಯಾಗಿರುವಂಥ ಶ್ರೀಮತಿ ರೇಖಾ ಕುಮಾರಿ ಇವರು. ಜೈ ಶ್ರೀರಾಮ್. ಇಂದಿನ ಮಾತೆಯರ ಸ್ಪರ್ಧೆಯ ಫಲಿತಾಂಶ. ಈ ಸ್ಪರ್ಧೆಗೆ ಶ್ರೀಕೃಷ್ಣ ಲೋಕದ ಗೌರವಾಧ್ಯಕ್ಷೆಯಾದ ಶ್ರೀಮತಿ ರಾಜಿ ಬಲರಾಮ್ ಇವರು ಬಹುಮಾನ ವಿತರಣೆ ಮಾಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಚುಕ್ಕಿ ರಂಗೋಲಿ ಸ್ಪರ್ಧೆ ಪ್ರಥಮ ಬಹುಮಾನ ಶ್ರೀಮತಿ ಶ್ರೀ ಲಕ್ಷ್ಮೀ ಪ್ರಭಾ ಇವರು. ಹಾಗೆ ದ್ವಿತೀಯ ಬಹುಮಾನ ಶ್ರೀಮತಿ ರೂಪಾಲಿ. ತೃತೀಯ ಬಹುಮಾನ ಶಾಲಿನಿ ಪಿ. ಹಾಗೆ ಇನ್ನೋರ್ವರು ಕೂಡ ತೃತೀಯ ಬಹುಮಾನಕ್ಕೆ ಭಾಜನರಾಗಿದ್ದಾರೆ, ಕವಿತಾ ಜೆ. ಭಗವದ್ಗೀತಾ ಕಂಠಪಾಠ ಪ್ರಥಮ ಬಹುಮಾನ ಶ್ರೀಮತಿ ಸಹನಾ ಪಿ ಎಸ್. ದ್ವಿತೀಯ ಶ್ರೀಮತಿ ಯಕ್ಷಿತಾ ಜೆ. ತೃತೀಯ ಶ್ರೀಮತಿ ಶ್ರೀ ಲಕ್ಷ್ಮೀ ಪ್ರಭಾ. ಶಂಕನಾದ ಪ್ರಥಮ ಬಹುಮಾನ ಶ್ರೀಮತಿ ಮಾನಸ. ದ್ವಿತೀಯ ಶ್ರೀಮತಿ ಶ್ರೀ ಲಕ್ಷ್ಮೀ ಪ್ರಭಾ. ತೃತೀಯ ಅಂಜಲಿ. ಬಹುಮಾನವನ್ನು ವಿತರಿಸಿದಂತಹ ಶ್ರೀಮತಿ ರಾಜಿ ಬಲರಾಮ್ ಇವರಿಗೆ ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇವತ್ತಿನ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿರುವವರು ಕೊಡುಗೈ ದಾನಿಗಳು, ಬೆಳ್ಳಾರೆಯ ಹೆಸರಾಂತ ಉದ್ಯಮಿಗಳು, ಮಹಾಲಿಂಗೇಶ್ವರ ದೇವರ ಸವಾರಿ ಹೋಗುವ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಉಚಿತವಾಗಿ ಪಾನೀಯ ಹಾಗೂ ತಿಂಡಿಯ ವ್ಯವಸ್ಥೆಯನ್ನು ಪ್ರತಿ ವರ್ಷ ನಡೆಸಿಕೊಂಡು ಬರುವವರು, ಹಲವಾರು ಸಮಿತಿಯ ಗೌರವಾಧ್ಯಕ್ಷರು, ಜೆಸಿ ಅನ್ನುವಂಥ ಸಂಸ್ಥೆಯಲ್ಲಿ ಉತ್ತಮ ಹೆಸರನ್ನು ಮಾಡಿದವರು, ಕರ್ನಾಟಕದಾದ್ಯಂತ ರಕ್ತದಾನದ ಬಗ್ಗೆ ಜಾಗೃತಿಯ ನಾಟಕವನ್ನು ಮಾಡುವ ಮೂಲಕ ಎಲ್ಲರಲ್ಲಿಯೂ ಕೂಡ ರಕ್ತದಾನದ ಅರಿವನ್ನು ಮೂಡಿಸಿದವರು. ಇದೀಗ ನಮ್ಮ ಸಭಾಧ್ಯಕ್ಷರಾದ ಶ್ರೀ ಬಿ ಮಿಥುನ್ ಶೆಣೈ ಉದ್ಯಮಿಗಳು ಬೆಳ್ಳಾರೆ ತಾವು ಅಧ್ಯಕ್ಷೀಯ ನುಡಿಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮೊದಲಿಗೆ ಪುತ್ತೂರಿನ ಒಡೆಯ ಮಹತೋಬಾರ್ ಶ್ರೀ ಮಹಾಲಿಂಗೇಶ್ವರ ದೇವರ ಈ ಪುಣ್ಯದ ಮಣ್ಣಿನ ದೇವರಲ್ಲಿ ಸ್ಮರಣಿಸುತ್ತಾ ಈ ಕಾರ್ಯಕ್ರಮದ ಉದ್ಘಾಟಕರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರೇ ಹಾಗೂ ವೇದಿಕೇತರ ಗಣ್ಯರೇ ಹಾಗೂ ಇಂದಿನ ಪುಟಾಣಿ ಮಕ್ಕಳೇ, ಮಾತೆಯವರೇ, ಅದ್ಭುತ
ವಾದ ಒಂದು ಕಾರ್ಯಕ್ರಮ. ಶಿಶು ಮಂದಿರ, ವಿವೇಕಾನಂದ ಶಿಶು ಮಂದಿರದಲ್ಲಿ 6 ತಿಂಗಳ ಮಗುವನ್ನು ತೊಟ್ಟಿಲಲ್ಲಿ ಹಾಕಿ ಬೆಣ್ಣೆಯನ್ನು ತಿನ್ನಿಸಿ ಅಲ್ಲಿಂದ ಅದ್ಭುತಪೂರ್ವವಾದ ಒಂದು ಎಲ್ಲ ಕೃಷ್ಣ ವೇಷಧಾರಿಯ ಒಟ್ಟಿಗೆ ಒಂದು ಮೆರವಣಿಗೆಯಲ್ಲಿ ಬರುವ ಸಂದರ್ಭ. ಖಾಲಿ ಮೆರವಣಿಗೆ ಬರುವುದು ಮಾತ್ರ ಅಲ್ಲ, ಆ ಮೆರವಣಿಗೆಯಲ್ಲಿ ಬರುವಾಗ ಆ ಆಸುಪಾಸಿನ ಮನೆಯವರು ಆ ಮಕ್ಕಳಿಗೆ ನಮ್ಮ ಮನೆಯ ಎದುರು ಕೃಷ್ಣ ಬಂದಿದ್ದಾರೆ ಅಂತ ಒಂದು ನೆನೆಸಿಕೊಂಡು ಆ ಪುಷ್ಪಾರ್ಚನೆ ಮಾಡುವಂಥದ್ದು, ಅದು ಅದ್ಭುತಪೂರ್ವ ಕಾರ್ಯ. ಈ ಪುತ್ತೂರು ಎಂಬುದು ಉಂಟಲ್ಲ, ಯಾವ ಕಾರ್ಯಕ್ರಮ, ಸುಮಾರು ಕಾರ್ಯಕ್ರಮ ಬೆಳ್ಳರಿಂದ ಇಲ್ಲಿ ಬಂದು ನಾನು ಭಾಗವಹಿಸ್ತಾ ಇರ್ತೇನೆ. ಆದರೆ ಪುತ್ತೂರಲ್ಲಿ ಎಲ್ಲ ಇಂಥದೇ ವಿಶೇಷವಾದ ಅದ್ಭುತಪೂರ್ವವಾದ ಕಾರ್ಯಕ್ರಮ ನಡೀತಾ ಬರ್ತದೆ. ಮಹಾಲಿಂಗೇಶ್ವರನ ದೇವಸ್ಥಾನದ 9 ದಿನದಲ್ಲಿ ಸಹ 9 ದಿನ ರಾತ್ರಿ ಸಹ ನಾನು ಆ ದೇವರ ಜಾತ್ರಾ ಸಮಯದಲ್ಲಿ ದೇವರ ಒಟ್ಟಿಗೆ ಹೋಗ್ತಾ ಇರ್ತೇನೆ. ದೇವರು ಸ್ನಾನದ ಘಟ್ಟಕ್ಕೆ ಹೋಗುವಾಗ ಅದನ್ನು ನಾವು ಅರ್ಧದಲ್ಲಿ ನಿಲ್ಲಿಸಬಾರ್ದಂತ ಮೊದಲೇ 3:30 ಗಂಟೆಗೆ ದೇವರು ಹೊರಗೆ ಬರುವಾಗ ಇಲ್ಲಿಂದ ನಡ್ಕೊಂಡು ನಮ್ಮ ಸ್ಟಾಲ್ ಎಲ್ಲಿ ಉಂಟು ಅಲ್ಲಿ 7 ಗಂಟೆಗೆ ಎತ್ತುಕೊಂಡು ಅಲ್ಲಿ ಸ್ಟಾಲನ್ನು ಮುಗಿಸಿ 3:30 ಗಂಟೆಗೆ ಆ ದೇವರ ಒಟ್ಟಿಗೆ ಸ್ನಾನದ ಘಟ್ಟ ಹೋಗಿ ಸ್ನಾನ ಮಾಡಿ ಹಿಂಬದುವ ಒಂದು ಅವಕಾಶ. ಆ ಒಂದು ಪುತ್ತೂರಿನ ಈ ಒಂದು ಕಾರ್ಯಕ್ರಮ ಉಂಟಲ್ಲ, ಅದು ಆ ಮಹಾಲಿಂಗೇಶ್ವರನ ಒಂದು ಸೇವೆ ಅಪಾರವಾದದ್ದು. ಈ ಮಹಾಲಿಂಗೇಶ್ವರನ ಒಂದು ಸೇವೆಗೆ ಇವತ್ತು ಒಂದು ವೇದಿಕೆ ಸಿಕ್ಕಿದೆ, ಒಂದು ಮಾತಾಡಲಿಕ್ಕೆ ಒಂದು ವೇದಿಕೆ ಸಿಕ್ಕಿದೆ ಅಂತ ನೆನೆಸಿಕೊಳ್ತೇನೆ. ಅದರಲ್ಲಿ ಸಹ ಮಹಾಲಿಂಗೇಶ್ವರನ ಒಂದು ಸೇವೆಗೆ ಇನ್ನೊಂದು ಸಾಕ್ಷಿ ಅಂತ ಅಂದರೆ, ಪ್ರತಿ ಸೋಮವಾರ ಬೆಳ್ಳಾರೆಯ ಆಸುಪಾಸಿನ ಒಬ್ಬ ವ್ಯಕ್ತಿ ಮಹಾಲಿಂಗೇಶ್ವರನ ಯಾವಾಗಲೂ 2 ಅಪ್ಪ ನನಗೆ ಮತ್ತು ನನ್ನ ಹೆಂಡತಿಗೆ 2 ಅಪ್ಪ ಮತ್ತು ಪ್ರಸಾದವನ್ನು ಪ್ರತಿದಿನ ನನಗೆ ಅಲ್ಲಿ ದೇವಸ್ಥಾನದ ನಮ್ಮ ಅಂಗಡಿಗೆ ತಂದು ಕೊಡ್ತಾರೆ. ಹಾಗಾದರೆ ಎಷ್ಟು ಈ ದೇವರ ಒಂದು ಸೇವೆಯನ್ನು ಮಾಡಿದರೆ ಆ ಪುಣ್ಯ ಫಲ ನಮಗೆ ಸಿಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದರಲ್ಲಿ ಸಹ ಇಂದು ವಿವೇಕಾನಂದದ ಶಿಶು ಮಂದಿರದ ಒಂದು ಈ ಕಾರ್ಯಕ್ರಮ, ಮುಂಚೆ ಈ ತೊಟ್ಟಿಲು ಹಾಕುವ ಕಾರ್ಯಕ್ರಮ ಇಲ್ಲಿ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ನಡೀತಿತ್ತಂತೆ. ಅದರ ನಂತರ ಅವರು ಶಿಶು ಮಂದಿರದಲ್ಲಿ ಮಾಡಿದರಂತೆ. ಆ ತೊಟ್ಟಿಲು ಹಾಕುವ ಕಡೆಯಲ್ಲಿ ಒಂದು ಅಷ್ಟಮಂಗಲ ಆಗುವಾಗ ಆ ಜಾಗೆಯಲ್ಲಿ ವೆಂಕಟರಮಣ ದೇವಸ್ಥಾನದಲ್ಲಿ ಒಂದು ದೇವರ ಮಂದಿರವನ್ನು ಕೃಷ್ಣ ಮಂದಿರ ಆಗಬೇಕು ಅಂತ ಅಲ್ಲಿ ಪ್ರಶ್ನೆಯಲ್ಲಿ ಬಂತಂತೆ. ಹಾಗಾದರೆ ಈ ಕಾರ್ಯಕ್ರಮ ಎಂಥದ್ದು? ಒಂದು ಮಗು ಅಂದರೆ ನಮ್ಮ ದೇವರ ಸಮಾನ. ಯಾವುದೇ ಒಂದು ಅಷ್ಟಮಂಗಳ ಪ್ರಶ್ನೆ ಇರಲಿ, ಮೊದಲು ಪುಷ್ಪವನ್ನು ತೆಗೆಯುವುದು. ಒಂದು ಕಾರ್ಯಕ್ರಮ ಮೊದಲಿಗೆ ಆಗಬೇಕಾದ್ರೆ, ಅಷ್ಟಮಂಗಲ ಪ್ರಶ್ನೆ ನಡಿಬೇಕಾದ್ರೆ ಒಂದು ಮಗು ಬೇಕು. ಒಂದು ಮಗುವಿನ ಮೂಲಕ ಆ ಒಂದು ಕಾರ್ಯಕ್ರಮ ಮುಂದೆ ಹೋಗ್ತದೆ. ಹಾಗೆ ಒಂದು ಚಂಡಿಕಾ ಹೋಮ ಆಗಲಿ, ಚಂಡಿಕಾ ಹೋಮದಲ್ಲಿ ಕುಮಾರಿ ಪೂಜೆ ಆಗದೆ ಚಂಡಿಕಾ ಹೋಮ ಅದು ಸಂಪೂರ್ಣ ಆಗುವುದಿಲ್ಲ. ಅಂದರೆ ನಮ್ಮಲ್ಲಿ, ನಮ್ಮ ಆತ್ಮದಲ್ಲಿ, ನಮ್ಮ ಮಕ್ಕಳಲ್ಲಿ ಆ ಪರಮಾತ್ಮ ಆತ್ಮ ಇದ್ದಾನೆ. ನಾವು ಇನ್ನೊಬ್ಬರಲ್ಲಿ ಒಂದು ನಮಸ್ಕರಿಸ್ತಾ
ಪರಮಾತ್ಮವನ್ನು ನೋಡಿಕೊಳ್ಬೋದು ಅಂತ ನನ್ನ ಆಲೋಚನೆ. ಹಾಗೆ ಇಂದು ಮಾತೆಯವರು ತಮ್ಮ ತಮ್ಮ ಮಕ್ಕಳನ್ನು ಈ ಒಂದು ಅದ್ಭುತಪೂರ್ವವಾದ ಕಾರ್ಯಕ್ರಮಕ್ಕೆ ಕೃಷ್ಣನ ಒಂದು ಕೃಷ್ಣ ಮತ್ತು ರಾಧೆಯ ಒಂದು ಅಷ್ಟಮಿಯ ಒಂದು ಸಂದರ್ಭದಲ್ಲಿ ನೀವು ಮಕ್ಕಳನ್ನು ಕರ್ಕೊಂಡು ಬಂದಿದ್ದೀರಿ, ವೇಷಭೂಷಣವನ್ನು ಹಾಕಿದ್ದೀರಿ. ಆ ಮಕ್ಕಳಿಗೆ ಶಿಶು ಮಂದಿರದಲ್ಲಿ ನಾನು ಕೇಳಿಕೊಂಡಾಗೆ ಶಿಶು ಮಂದಿರದಲ್ಲಿ ಆ ಒಂದು ನಮ್ಮ ಹಿಂದೂ ಧರ್ಮದಲ್ಲಿ ಹೇಗೆ ಒಂದು ದೀಪವನ್ನು ಬೆಳಗಿಸಬೇಕು, ಒಂದು ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ದಿನಾಲು ಶಿಶು ಮಂದಿರದಲ್ಲಿ ನಡೀತದೆ. ಅದರ ಹಾಗೆ ನೀವು ಮಾತೆಯಂದಿರು ತಮ್ಮ ತಮ್ಮ ಮನೆಯಲ್ಲಿ ಮಕ್ಕಳನ್ನು ಆದಷ್ಟು ಒಂದು ಸ್ವಲ್ಪ ಹೊತ್ತು ಸಹ ಒಂದು ದೇವರ ಒಂದು ಚಿಕ್ಕ ಚಿಕ್ಕ ಶ್ಲೋಕಗಳುಂಟು, ಪ್ರತಿ ಶ್ಲೋಕವನ್ನು ಆ ಮಕ್ಕಳಿಗೆ ಕಲಿಸಿ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದರೂ ಒಂದು ಭಜನೆ ದೇವಸ್ಥಾನದಲ್ಲಿ ನಮ್ಮ ಮನೆಯಲ್ಲಿ ದೇವರ ಕೋಣೆ ಇಲ್ಲದ ಒಂದು ದೀಪವನ್ನು ಹೊತ್ತಿಸಿ ಆದರೂ ಒಂದು ಮಕ್ಕಳಿಗೆ ಭಜನೆಯನ್ನು ಕಲಿಸಿ ಪ್ರತಿದಿನ ಅವರು ಎಂಥ ಡಿಗ್ರಿ ಮಾಡಲಿ 1/4 ಗಂಟೆ ಕೂತ್ಕೊಂಡು ಒಂದು ಭಜನೆ ಮಾಡುವಂಥದ್ದು ಆಗಬೇಕಾದ್ರೆ ಈಗಿಂದಲೇ ಮಾತೆಯರ ಈಗ ನಮ್ಮ ಮುಖ್ಯ ಅತಿಥಿಯವರು ಸಹ ಮತ್ತು ಇಂದು ದಿಕ್ಷುಜಿ ಭಾಷಣ ಮಾಡಿದವರು ಸಹ ಅದನ್ನೇ ಹೇಳಿದ್ದು. ಎಲ್ಲ ಇರುವುದು ನಮ್ಮ ಮಾತೆಯವರಲ್ಲಿ. ಮಾತೆಯವರು ಯಾವಾಗ ದೃಢ ಸಂಕಲ್ಪದಲ್ಲಿ ಇರ್ತಾರ ಖಂಡಿತವಾಗಿ ಹಿಂದೂ ಧರ್ಮ ಎಂದಿಗೂ ಕಷ್ಟಪಡಲಿಕ್ಕೆ ಎಂದಿಗೂ ತಲೆ ತಗ್ಗಿಸಲಿಕ್ಕೆ ಆಗುವುದೇ ಇಲ್ಲ. ಎಲ್ಲರೂ ಮಾತೆಂದರು ಯಾವ ಪಕ್ಷ ಯಾವ ರಾಜಕೀಯ ನಮಗೆ ಬೇಡ, ನಾವು ಹಿಂದೂ, ನಾವು ಯಾವಾಗಲೂ ಒಂದು ಎಂಬ ಭಾವನೆ ನಮ್ಮಲ್ಲಿ ಇದ್ದರೆ ಖಂಡಿತವಾಗಿಯೂ ನಮಗೆ ಯಾವುದೇ ಕಷ್ಟ ಬರಲಿಕ್ಕಿಲ್ಲ ಅಂತ ನನ್ನ ಒಂದು ಭಾವನೆ. ಅದರೊಂದಿಗೆ ನಾನು ಕೊನೆಯಾಗಿ ಇನ್ನೊಮ್ಮೆ ಈ ಸಂಘಟಕರು ವಿವೇಕಾನಂದ ಶಿಶು ಮಂದಿರದ ಎಲ್ಲ ಹಿರಿಯರಿದ್ದೀರಿ, ಎಲ್ಲ ಕಿರಿಯರಿದ್ದೀರಿ. ಭಾಳ ವರ್ಷದಲ್ಲೂ ಅದು ಒಂದು ಕಾರ್ಯಕ್ರಮ ಹೇಗೆ ಸಂಘಟಿಸುವುದಂತ ನನಗೆ ತುಂಬ ಚೆನ್ನಾಗಿ ಗೊತ್ತುಂಟು. ನಾನು ಇಲ್ಲಿದೆಲ್ಲ ನೋಡಿ ಬೆಳ್ಳಾರಿಯಲ್ಲಿ ಸಹ ಸ್ನೇಹಿತರ ಕಲಾಸಂಘ ಅಂತ ಅವರ ಮೂಲಕ ಪ್ರತಿ ವರ್ಷ ಮಣ್ಣಿನ ಮಡಿಕೆ ಹೊಡೆಯುವ ಕಾರ್ಯಕ್ರಮ ನಡೆಸ್ತಾ ಇದ್ದೇನೆ. ಈ ವರ್ಷ 10ನೇ ವರ್ಷ ನಮ್ಮದು ಆ ಮಡಿಕೆ ಹೊಡೆಯೋ ಕಾರ್ಯಕ್ರಮ ಇಂದಿಗೂ ಬೆಳ್ಳಾರಿಯಲ್ಲಿ ನಡೀತಾ ಬರ್ತಾ ಇದೆ. 26ನೇ ವರ್ಷದಲ್ಲಿ ನಮ್ಮದು ಮುಂಚಿನ ದಿನ ಪೇಟೆಯಲ್ಲಿ ಒಂದು ಪಿರಮಿಡ್ ರಚಿಸಿ ಮಡಿಕೆ ಹೊಡೆಯುವ ಕಾರ್ಯಕ್ರಮ ಅದನ್ನು ಸಹ ನಾನು ಸಂಘಟಿಸಿ ಮಾಡ್ತಾ ಇದ್ದೇನೆ ಬೆಳ್ಳಾರಿಯಲ್ಲಿ ಅಂಥ ಕಾರ್ಯಕ್ರಮ. ಹಾಗೆ ಪುತ್ತೂರಿನಲ್ಲಿ ವಿವಿಧ ಕಾರ್ಯಕ್ರಮಗಳು ಅದ್ಭುತಪೂರ್ವವಾಗಿ ನಡೀತಾ ಬರ್ತಾ ಇದೆ. ಇನ್ನು ಮುಂದೆ ಸಹ ನಾವೆಲ್ಲ ಈ ಕಾರ್ಯಕ್ರಮಕ್ಕೆ ಆದಷ್ಟು ನಮ್ಮ ಯಾವಾಗಲೂ ಒಂದು ಕಾರ್ಯಕ್ರಮಕ್ಕೆ ತನು ಮನ ಧನ ಎರಡೂ 3 ಸಹ ನಮ್ಮಿಂದ ನಾವು ನಮ್ಮ ಕಾರ್ಯಕ್ರಮಕ್ಕೆ ಕೊಡುತ್ತಾ ವಿಶೇಷವಾಗಿ ನನ್ನನ್ನು ಈ ಒಂದು ಅವಕಾಶ ಮಾಡಿಕೊಟ್ಟ ಸಂಘಟಕರಿಗೂ ಹಾಗೂ ಇಲ್ಲಿ ಸೇರಿರುವ ಎಲ್ಲರಿಗೂ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಭಗವಂತನ ಆರಾಧನೆಯನ್ನು ಮಾಡುತ್ತಾ ಬದುಕನ್ನು ಸಾರ್ಥಕತೆಯ ಕಡೆಗೆ ಕೊಂಡೊಯ್ಯೋಣ ಅನ್ನುವಂಥ ತಮ್ಮ ಅಧ್ಯಕ್ಷೀಯ ನುಡಿಗಳಿಗೆ ತಲೆಬಾಗುತ್ತಾ ಇಂದಿನ ಈ ಕಾರ್ಯಕ್ರಮದಲ್ಲಿ ಬಹುಮಾನವನ್ನು ಸ್ವೀಕರಿಸಲು ಸಾಧ್ಯವಾಗದೇ ಇದ್ದ ವಿದ್ಯಾರ್ಥಿಗಳನ್ನು ಈ ಸ್ಪರ್ಧಾ ಕಾರ್ಯಕ್ರಮದ ಸಂಚಾಲಕರಾಗಿರುವಂಥ ಶ್ರೀಕಾಂತ್ ಕಂಬಳಕೋಡಿ ಅವರು ಓದಿ ಹೇಳ್ತಾರೆ. ಮಗದೊಂದು ಅವಕಾಶ ವಿದ್ಯಾರ್ಥಿಗಳಿಗೆ ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸುವುದಕ್ಕೆ. 1ರಿಂದ 4ನೇ ತರಗತಿ ವಿಭಾಗದಲ್ಲಿ ತಾಳನಾದ ಸ್ಪರ್ಧೆಯ ತೃತೀಯ ಬಹುಮಾನವನ್ನು ಪಡೆದಿರುವಂತಹ ಮನ್ವಿತಾ 4ನೇ ತರಗತಿ ಇವರು ಬಂದು ಬಹುಮಾನವನ್ನು ಮಾನ್ಯ ಸಭಾಧ್ಯಕ್ಷರಿಂದ ಪಡ್ಕೊಳ್ಬೇಕಂತ ಕೇಳಿಕೊಳ್ತಾ ಇದ್ದೇವೆ.
ಹಾಗೆ ರಂಗೋಲಿ ಸ್ಪರ್ಧೆಯಲ್ಲಿ ಮಾತೆಯರ ವಿಭಾಗದಲ್ಲಿ ಶ್ರೀಮತಿ ಕವಿತಾ ಜೆ ಇವರ ತೃತೀಯ ಸ್ಥಾನವನ್ನು ಪಡ್ಕೊಂಡಿರ್ತಾರೆ. ಅವರಿಗೆ ಅಭಿನಂದನೆ ಸಲ್ಲಿಸುವುದರೊಂದಿಗೆ ಬಹುಮಾನವನ್ನು ಮಾನ್ಯ ಕಾರ್ಯಕ್ರಮದ ಅಧ್ಯಕ್ಷರು ಅವರಿಗೆ ವಿತರಿಸಿ ಗೌರವಿಸಬೇಕಂತ ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದಾರೆ. ಒಂದು ಪ್ರಕಟಣೆ. ಹಾಗೆ ಅಭೀಷ್ಟ ಶಂಕರ್ ಶರ್ಮಾ 6ನೇ ತರಗತಿ ಭಗವದ್ಗೀತಾ ಕಂಠಪಾಠ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ತಮಗೆ ಅಭಿನಂದನೆ ಸಲ್ಲಿಸುವುದರೊಂದಿಗೆ ಕಾರ್ಯಕ್ರಮದ ಅಧ್ಯಕ್ಷರು ಅವರಿಗೆ ಪ್ರಶಸ್ತಿ ಪತ್ರ ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದಾರೆ. ವಿಶ್ವ ಹಿಂದೂ ಪರಿಷತ್ತು ಮತ್ತು ಪುತ್ತೂರು ಮೊಸರು ಕುಡಿಕೆ ಉತ್ಸವ ಸಮಿತಿಯ ವತಿಯಿಂದ ಪುತ್ತೂರು ಮೊಸರು ಕುಡಿಕೆ ಉತ್ಸವ ಶೋಭಾಯಾತ್ರೆಯು ಇದೇ ಬರುವ 31 ತಾರೀಕಿನಂದು ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಬಂಧುಗಳನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸಂಘಟಕರ ಪರವಾಗಿ ಆಮಂತ್ರಿಸುತ್ತಿದ್ದೇವೆ. ಅತ್ಯಂತ ಸುಂದರವಾಗಿ ಜರುಗಿದಂಥ ಶ್ರೀಕೃಷ್ಣ ಲೋಕ ಕಾರ್ಯಕ್ರಮದ ಕೊನೆಯ ಕಾರ್ಯಕ್ರಮವಾಗಿ ಧನ್ಯವಾದ ಸಮರ್ಪಣೆ. ಇದನ್ನು ನಡೆಸಿಕೊಡಲಿದ್ದಾರೆ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಕುಮಾರಿ ಮೇಘನಾ ಪಾಣಾಜೆ ಇವರು. ಎಲ್ಲರಿಗೂ ಜೈ ಶ್ರೀರಾಮ್. ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ, ವಿವೇಕಾನಂದ ಶಿಶು ಮಂದಿರ ಮತ್ತು ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇದರ ಸಹಯೋಗದಿಂದ ನಡೆಯುವ 26ನೇ ವರ್ಷದ ಶ್ರೀಕೃಷ್ಣ ಲೋಕ ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ನಾವೆಲ್ಲರೂ ಸೇರಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಮಿಥುನ್ ಶೆಣೈ ಇವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಇವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಅಧ್ಯಕ್ಷರಾದ ಶ್ರೀ ಸಂತೋಷ್ ಕುಮಾರ್ ರೈ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮದ ದೀಪ ಪ್ರಜ್ವಲೆಯನ್ನು ನೆರವೇರಿಸಿರುವ ಶ್ರೀ ನವೀನ್ ಭಂಡಾರಿ ಇವರಿಗೆ ಆತ್ಮೀಯ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀ ಗೋಪಾಲಕೃಷ್ಣ ಕುಲಾಲ್ ವಾಂತಿಚಾಲ್ ಇವರಿಗೆ ಗೌರವಪೂರ್ವಕ ಧನ್ಯವಾದಗಳು. ಈ ಸಭೆಯಲ್ಲಿ ದಿಕ್ಸೂಚಿ ಭಾಷಣವನ್ನು ಮಾಡಿದ ಶ್ರೀಮತಿ ಅಕ್ಷತಾ ಪ್ರಶಾಂತ್ ಶೆಟ್ಟಿ ಕಟಪಾಡಿ ಇವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. 26ನೇ ಶ್ರೀಕೃಷ್ಣ ಲೋಕ ಸಮಿತಿಯ ಗೌರವಾಧ್ಯಕ್ಷರಾಗಿ ನಮಗೆ ಮಾರ್ಗದರ್ಶನವನ್ನು ನೀಡಿ ನಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಕೈ ಜೋಡಿಸಿರುವ ಶ್ರೀಮತಿ ರಾಜಿ ಬಲರಾಮ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. 26ನೇ ಶ್ರೀಕೃಷ್ಣ ಲೋಕ ಸಮಿತಿಯ ಅಧ್ಯಕ್ಷರಾದ ಶ್ರೀ ಸಂತೋಷ್ ಕುಮಾರ್ ರೈ, ವಿವೇಕಾನಂದ ಶಿಶು ಮಂದಿರದ ಅಧ್ಯಕ್ಷರಾದ ಶ್ರೀ ರಾಜಗೋಪಾಲ್ ಭಟ್, ಸಂಚಾಲಕರಾದ ಅಕ್ಷಯ್ ಕುಮಾರ್ BS ಹಾಗೂ ಕೋಶಾಧಿಕಾರಿಗಳಾದ ಶ್ರೀ ಕಿಶನ್ ಕುಮಾರ್ ಇವರಿಗೆಲ್ಲರಿಗೂ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀಕೃಷ್ಣ ರಾಧೆ ವೇಷ ಧರಿಸಿರುವ ಎಲ್ಲ ಪುಟಾಣಿ ಮಕ್ಕಳಿಗೂ ಹಾಗೂ ಅವರ ಹೆತ್ತವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಸುಸಜ್ಜಿತ ವೇದಿಕೆಯನ್ನು ಒದಗಿಸಿಕೊಟ್ಟ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ, ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ವಠಾರ ಇದರ ಅಧ್ಯಕ್ಷರಿಗೂ ಹಾಗೂ ಪದಾಧಿಕಾರಿಗಳಿಗೂ ಆತ್ಮೀಯ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಈಶ ವಿದ್ಯಾಲಯದ ಆಡಳಿತ ಮಂಡಳಿಯವರಿಗೂ ಹಾಗೂ ಸರ್ವ ಸದಸ್ಯರಿಗೂ ಆತ್ಮೀಯ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಕೈಜೋಡಿಸಿರುವ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇದರ ಕಾರ್ಯನಿರ್ವಹಣಾಧಿಕಾರಿಗಳು, ಅರ್ಚಕರು ಹಾಗೂ ಸಿಬ್ಬಂದಿಗಳಿಗೂ ಆತ್ಮೀಯ ಧನ್ಯವಾದಗಳು. ಈ ಕಾರ್ಯಕ್ರಮವು ಸುಂದರವಾಗಿ ಮೂಡಿ ಬರಲು ಕಾರಣೀಕರ್ತರಾದ ಎಲ್ಲ ಕೊಡುಗೈದಾನಿಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮಿತಿಯ ಪರವಾಗಿ ಸಲ್ಲಿಸುತ್ತೇವೆ. ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಅಧ್ಯಕ್ಷರು, ಕಾರ್ಯಕರ್ತರು ನಮ್ಮೊಂದಿಗೆ ಸಹಕರಿಸಿರುತ್ತಾರೆ. ಇವರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಎಲ್ಲ ಅಂಗಸಂಸ್ಥೆಗಳು, ಅಧ್ಯಾಪಕ ಹಾಗೂ ಅಧ್ಯಾಪಕೇತರ ಬಂಧುಗಳು ಹಾಗೂ NSS ಹಾಗೂ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ವಿದ್ಯಾರ್ಥಿಗಳಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದ ಡಾಕ್ಟರ್ ವಿಜಯ ಸರಸ್ವತಿ ಹಾಗೂ ದಾಮೋದರ್ ಪಾಟಾಳಿ ಇವರಿಗೂ ಆತ್ಮೀಯ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ, ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ನಮಸ್ಕಾರ. ತಮಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮ ನಡಿಬೇಕಿದ್ರೆ ಹಲವಾರು ದಾನಿಗಳು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ದಾನಿಗಳ ಹೆಸರನ್ನು ಹೇಳೋದಿಲ್ಲ, ದಯವಿಟ್ಟು ಎಲ್ಲ ದಾನಿಗಳಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಪಾನೀಯದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಮತ್ತು ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಎಲ್ಲ ಸದಸ್ಯರಿಗೂ ಕೂಡ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ.
ಕಾರ್ಯಕ್ರಮದ ಕೊನೆಯಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಶ್ರೀಕೃಷ್ಣ ರಾಧಾ ವೇಷಧಾರಿ ಪುಟಾಣಿಗಳಿಗೆ ಸ್ಮರಣಿಕೆಯನ್ನು ನೀಡಬೇಕು ಅಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಎಲ್ಲ ನೋಂದಾವಣೆಯನ್ನ ಮಾಡಿಕೊಟ್ಟಂತ ದಯವಿಟ್ಟು ಸಾಲಿನಲ್ಲಿ ನಿಲ್ಲಿ, ಯಾವುದೇ ನುಗ್ಗಲು ಬೇಡ. 3 ವರ್ಷದಿಂದ ಕೆಳಗಿನ ಮಕ್ಕಳನ್ನ ವೇದಿಕೆಗೆ ಕಳಿಸುವಾಗ ಹೆತ್ತವರು ಜೊತೆಯಲ್ಲಿ ಹೋಗಿ, ಅದಕ್ಕಿಂತ ದೊಡ್ಡ ಮಕ್ಕಳು ವೇದಿಕೆಗೆ ತಾವಾಗಿ ಹೋಗಬಹುದು. ಗಮನಿಸಿ, 3 ವರ್ಷದಿಂದ ಕೆಳಗಿನ ವಯೋಮಾನದ ಕೃಷ್ಣರಾದ ವೇಷಧಾರಿ ಪುಟಾಣಿಗಳ ಜೊತೆಗೆ ಹೆತ್ತವರು ಕೂಡ ವೇದಿಕೆಗೆ ಬನ್ನಿ. ಭಾಗವಹಿಸಿದಂಥ ಎಲ್ಲ ಪುಟಾಣಿಗಳಿಗೂ ಕೂಡ ಶ್ರೀಕೃಷ್ಣ ಲೋಕದ ಸ್ಮರಣಿಕೆಯನ್ನ ನೀಡಲಾಗ್ತದೆ. ಭಗವಂತನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ, ನಿಮ್ಮೆಲ್ಲರ ಬದುಕು ಹಸನಾಗಲಿ ಅನ್ನುವ ದೃಷ್ಟಿಯಿಂದ ವಿವೇಕಾನಂದ ಶಿಶು ಮಂದಿರದ 26ನೇ ವರ್ಷದ ಶ್ರೀಕೃಷ್ಣ ಲೋಕದಲ್ಲಿ ಕೃಷ್ಣ ರಾಧೆ ವೇಷಧಾರಿಗಳಾಗಿ ಬದುಕಿಗೆ ಸಂಸ್ಕೃತಿಯ ಧಾರಣೆಯನ್ನ ಮಾಡಿಕೊಳ್ಳುತ್ತೇವೆ ಅನ್ನುವಂತಹ ಭಾಷ್ಯವನ್ನ ಬರೆಯುತ್ತಾ ನೀವೆಲ್ಲರೂ ಕೂಡ ಭಗವಂತನ ಕೃಪೆಗೆ ಪಾತ್ರರಾಗಿ ಅನ್ನುವ ದೃಷ್ಟಿಯಲ್ಲಿ ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ ಆಗಮಿಸಿರುವಂಥ ಎಲ್ಲರಿಗೂ ಕೂಡ ಭಗವದ್ಭಕ್ತರಿಗೆ ಎಲ್ಲರಿಗೂ ಕೂಡ ಭೋಜನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ತಾವೆಲ್ಲರೂ ಭೋಜನವನ್ನು ಸ್ವೀಕರಿಸಿ ಶ್ರೀಕೃಷ್ಣನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗೋಣ ಅನ್ನುವ ಮಾತನ್ನು ಕೂಡ ಹೇಳ್ತಾ ಇದ್ದೇವೆ. ಸ್ಮರಣಿಕೆಯನ್ನು ತಗೊಂಡು ಹೋಗ್ಲಿಕ್ಕೋಸ್ಕರವಾಗಿ ಒಂದು ಚೀಲದ ವ್ಯವಸ್ಥೆಯನ್ನು ಮಾಡಿದವರು ವಿವೇಕಾನಂದ ಸೆಂಟ್ರಲ್ ಸ್ಕೂಲ್ CBSEಯ ಶಾಲೆಯಿಂದ ಎಲ್ಲರಿಗೂ ಕೂಡ ಒಂದು ಬ್ಯಾಗಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅವರಿಗೆ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದ ಯಶಸ್ವಿಗಾಗಿ ಸಹಕರಿಸಿದಂತಹ ಈಶಾ ವಿದ್ಯಾಲಯ ಪುತ್ತೂರು ಅವರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ, ವಿವೇಕಾನಂದ ಡಿಗ್ರಿ ಕಾಲೇಜು, ವಿವೇಕಾನಂದ ಲಾ ಕಾಲೇಜು ಹಾಗೂ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಎಲ್ಲ ಬಂಧುಗಳಿಗೂ ಕೂಡ CBSEಯ ಎಲ್ಲ ಬಂಧುಗಳಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಎಲ್ಲರಿಗೂ ಪ್ರಸಾದ ಭೋಜನದ ವ್ಯವಸ್ಥೆ ಇದೆ. ಎಲ್ಲರೂ ಕೂಡ ಪ್ರಸಾದ ಭೋಜನವನ್ನು ಸ್ವೀಕರಿಸಿಯೇ ತೆರಳಬೇಕು. 12ವರೆಗೆ ಪ್ರಸಾದ ಭೋಜನ ಪ್ರಾರಂಭವಾಗಿದೆ. ಎಲ್ಲರೂ ಕೂಡ ಸಾವಕಾಶವಾಗಿ ಪ್ರಸಾದ ಭೋಜನವನ್ನು ಸ್ವೀಕರಿಸಿಯೇ ತೆರಳಬೇಕು. ಸ್ವಲ್ಪ ಮಕ್ಕಳು ವೇದಿಕೆಯ ಬಲಬದಿಯಿಂದ ಕೂಡ ಹೋಗುವಂಥ ವ್ಯವಸ್ಥೆ ಇದೆ, ಅಲ್ಲಿಯೂ ಮೆಟ್ಟಿಲಿನ ವ್ಯವಸ್ಥೆ ಇದೆ. ದಯವಿಟ್ಟು ವೇದಿಕೆಯ ಬಲಭಾಗದಲ್ಲಿರುವಂಥ ಸ್ಟೆಪ್ಪಿನಲ್ಲಿಯೂ ಕೂಡ ಸ್ವಲ್ಪ ಮಕ್ಕಳನ್ನು ಕರ್ಕೊಂಡು ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. 2 ಬದಿಗಳಿಂದ ಹೋಗಿ ಮಧ್ಯದ ಸ್ಟೆಪ್ಪಿನಿಂದ ಕೆಳಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಸ್ಮರಣಿಕೆಯ ವ್ಯವಸ್ಥೆ ಇದೆ. ದಯವಿಟ್ಟು ಸಾವಕಾಶವಾಗಿ ನಿಧಾನವಾಗಿ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸುಮಾರು 1,000ಕ್ಕೂ ಮಿಕ್ಕಿದ ಕೃಷ್ಣ ರಾಧೆಯರು ಇಲ್ಲಿ ಅನಾವರಣಗೊಂಡಿದ್ದಾರೆ. ಅವರನ್ನ ವೇಷವನ್ನ ಅವರಿಗೆ ಧರಿಸಿ ಕೃತಾರ್ಥರಾದಂತಹ ಎಲ್ಲ ಹೆತ್ತವರಿಗೆ ಕೂಡ ಶ್ರೀಕೃಷ್ಣ ಲೋಕದ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಭಗವಂತ ಹೇಳ್ತಾನೆ, ಕಷ್ಟಗಳು ಬಂದಾಗ ನನ್ನನ್ನು ನೆನಪಿಸಿಕೊ, ಕೊಡುವುದಕ್ಕೆ ನನ್ನಲ್ಲಿ ಏನೂ ಇಲ್ಲ, ನಿನ್ನದೇ ಎಲ್ಲ. ಅಂತಹ ಶ್ರೀಕೃಷ್ಣ ಎಲ್ಲವೂ ನಿನ್ನದೇ, ಬಳಸಿಕೊಳ್ಳುವವನು ನೀನು, ಬಳಸಿಕೊಳ್ಳುವಷ್ಟು ನನ್ನನ್ನು ಬಳಸಿಕೊ, ನನ್ನದೇನೂ ಇಲ್ಲ, ಕೊಡುವುದಕ್ಕೆ ನನ್ನಲ್ಲಿ ಏನೂ ಇಲ್ಲ, ಎಲ್ಲವೂ ನಿನ್ನದೇ ಅನ್ನುವುದನ್ನು ತಿಳಿಸಿಕೊಟ್ಟವನು ಭಗವಂತ. ಸಂಭವಾಮಿ ಯುಗೆ ಯುಗೆ ಎನ್ನುವಂತೆ ಕಷ್ಟಗಳು ಬಂದಾಗ ಮತ್ತೆ ಮತ್ತೆ ಅವತರಿಸ್ತೇನೆ. ಅವತರಿಸುವಂಥ ಸಂದರ್ಭದಲ್ಲಿ ಬದುಕನ್ನು ನೋಡಿದವನಿಗೆ ಕಣ್ಣಿಗೆ ಕಾಣುತ್ತೇನೆ ಅನ್ನುವಂಥ ಮಾತನ್ನು ಹೇಳಿದಂಥವನು ಭಗವಾನ್ ಶ್ರೀಕೃಷ್ಣ. ಅಂತಹ ಭಗವಂತನ ಎಲ್ಲ ಮಾತುಗಳನ್ನು ಮನಸ್ಸಿನಲ್ಲಿ ಸ್ವೀಕರಿಸಿಕೊಳ್ಳೋಣ. ಸಂಸ್ಕೃತಿ ಸಂಸ್ಕಾರವನ್ನು ಮುಂದೆ ತೆಗೆದುಕೊಂಡು ಹೋಗುವಂತಹ ಕೈಂಕರ್ಯದಲ್ಲಿ ನಾವೆಲ್ಲ ಕೈ ಜೋಡಿಸೋಣ ಅನ್ನುತ್ತಾ
26ನೇ ವರ್ಷದ ಶ್ರೀಕೃಷ್ಣ ಲೋಕ ಕಾರ್ಯಕ್ರಮಕ್ಕೆ ನಾವು ಮಂಗಳವನ್ನು ಹಾಡ್ತಾ ಇದ್ದೇವೆ. ಬಂದಿರುವಂಥ ಎಲ್ಲ ಬಂಧುಗಳು ಪ್ರಸಾದ ಭೋಜನವನ್ನು ಸ್ವೀಕರಿಸಿ ತೆರಳಬೇಕು. ಅದೇ ರೀತಿ ಎಲ್ಲರೂ ಕೂಡ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಎಲ್ಲ ಕೃಷ್ಣರಾದ ವೇಷಧಾರಿ ಪುಟಾಣಿಗಳು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಹೇಳ್ತಾ, ಕೃಷ್ಣಂ ವಂದೇ ಜಗದ್ಗುರುಂ, ಕೃಷ್ಣಂ ವಂದೇ ಜಗದ್ಗುರುಂ, ಕೃಷ್ಣಂ ವಂದೇ ಜಗದ್ಗುರುಂ. ಇಶಾನಿ ಅನ್ನುವಂಥ ಮಗು ಇಲ್ಲಿ ಅನೌನ್ಸ್ಮೆಂಟ್ ಮಾಡುವ ಕೌಂಟರ್ನ ಬಳಿ ಕರ್ಕೊಂಡು ಬನ್ನಿ. ಇಶಾನಿ. ದಯವಿಟ್ಟು ತಾಯಿಯಂದರು ಗಮನಿಸಿ, ಸಣ್ಣ ಮಕ್ಕಳನ್ನ ತಾವೇ ಎತ್ತಿಕೊಂಡು ಹೋಗಿ ವೇದಿಕೆಗೆ. 3 ವರ್ಷದಿಂದ ಕೆಳಗಿನ ವಯೋಮಾನದ ಮಕ್ಕಳನ್ನ ತಾವೇ ಎತ್ತಿಕೊಂಡು ಹೋಗಿ. ಮಗು ಆ ಕಡೆ ಈ ಕಡೆ ಆದರೆ ಇಲ್ಲಿಗೆ ಬರ್ತಾರೆ, ಕರ್ಕೊಂಡು ಬರ್ತಾರೆ. ನಮ್ಮ ವಿದ್ಯಾರ್ಥಿ ಸ್ವಯಂ ಸೇವಕರಿದ್ದಾರೆ. ಮಕ್ಕಳನ್ನ ಕಂಡಂಥವರು ದಯವಿಟ್ಟು ಈ ಅನೌನ್ಸ್ಮೆಂಟಿನ ಡೆಸ್ಕಿನ ಬಳಿಗೆ ಕರ್ಕೊಂಡು ಬನ್ನಿ. ಹೆತ್ತವರು ಇಲ್ಲೇ ಇರ್ತಾರೆ. ಪುನರ್ವಿ ಇಲ್ಲಿ ಅನೌನ್ಸ್ಮೆಂಟ್ ಕೌಂಟರ್ ಬಳಿ ಬನ್ನಿ. ಹೆತ್ತವರು ಗಮನಿಸಿ, ವೇದಿಕೆ 2 ಭಾಗದಿಂದ ವಿದ್ಯಾರ್ಥಿಗಳು ಕೃಷ್ಣ ವೇಷಧಾರಿ ಮಕ್ಕಳು ಮೇಲೆ ಹೋಗ್ತಾ ಇದ್ದಾರೆ. ಕೆಳಗಡೆ ಮಧ್ಯದ ದಾರಿಯಿಂದ ಬರ್ತಾ ಇದ್ದಾರೆ. ಹಾಗಾಗಿ ನೀವು ದಯವಿಟ್ಟು ಅಲ್ಲೇ ನಿಲ್ಲಿ, ಅವ್ರು ಅಲ್ಲಿಗೆ ಬರ್ತಾರೆ. ನಿಶಾನಿ ಅಮ್ಮ ಎಲ್ಲಿದ್ದೀರಿ? ನಿಶಾನಿ ಇಲ್ಲಿದ್ದಾಳೆ. ನಿಶಾನಿಯ
ನಿಶಾನಿಯ ಅಮ್ಮ ಇದ್ರೆ ಬನ್ನಿ. ನಿಶಾನಿ ಅವರ ಅಮ್ಮ ವಿದ್ಯಾ, ನಿಮ್ಮ ಮಗು ಇಲ್ಲಿ ಮಾತಾಜಿಯ ಜೊತೆಗೆ ಇಲ್ಲೇ ಇದೆ. ಆರುಷ್ ಅನ್ನುವಂತ ಆರುಷ್ ಎನ್ನುವ ಮಗು ಇಲ್ಲಿ ಅನೌನ್ಸ್ಮೆಂಟ್ ಡೆಸ್ಕಿನ ಬಳಿಗೆ ಬರಬೇಕು. ಮಕ್ಕಳು ಆಚೆ ಈಚೆ ತಪ್ಪಿ ಹೋದಲ್ಲಿ ಯಾರು ಟೆನ್ಷನ್ ಮಾಡುವ ಅವಸ್ಥೆ ಇಲ್ಲ. ಮಕ್ಕಳು ಸಿಗ್ತಾರೆ, ಏನು ಆಲೋಚನೆಗಳು ಮಾಡೋದು ಬೇಡ. ಪುನರ್ವಿ ನಿಮ್ಮ ಮನೆಯವರು ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಕಾಯ್ತಾ ಇದ್ದಾರೆ, ಬನ್ನಿ ಇಲ್ಲಿಗೆ. ಪುನರ್ವಿ ನೋಡಿ, ಎಲ್ಲರೂ ಕೂಡ ದಯವಿಟ್ಟು ಎಲ್ಲರಿಗೂ ಕೂಡ ಸ್ಮರಣಿಕೆಯ ವ್ಯವಸ್ಥೆ ಇದೆ. ಯಾರು ಕೂಡ ನೂಕುನುಗ್ಗಲನ್ನು ಮಾಡಬೇಡಿ. ಎಲ್ಲರಿಗೂ ಕೂಡ ಸ್ಮರಣಿಕೆಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಬಹಳ ನಿಶ್ಚಿಂತೆಯಿಂದ ಬನ್ನಿ. ಎಲ್ಲರಿಗೂ ಕೂಡ ಸ್ಮರಣಿಕೆಯ ವ್ಯವಸ್ಥೆ ಇದೆ. ಅಲ್ಲಿ ತಾಯಂದಿರು ಸ್ವಲ್ಪ ನೂಕುನುಗ್ಗಲು ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ರಿಗೂ ಕೂಡ ಸ್ಮರಣಿಕೆಯನ್ನು ತಗೊಳ್ಳುವಂಥ ಅವಕಾಶ ಇದೆ. ರಿಜಿಸ್ಟ್ರೇಷನ್ ಮಾಡಿದವರು ತಮ್ಮ ಕೂಪನ್ಗಳನ್ನು ತೋರಿಸಬೇಕು, ಅವರಿಗೆ ಸ್ಮರಣಿಕೆಯನ್ನು ಕೊಡುವಂಥದ್ದು. ಪ್ರಸಾದ ಭೋಜನ ಈಗಾಗಲೇ ಆರಂಭ ಆಗಿದೆ. ಎಲ್ಲ ಬಂಧುಗಳು ಪ್ರಸಾದ ಭೋಜನವನ್ನು ಸ್ವೀಕರಿಸಿ ತೆರಳಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ.
ಸಭಾ ವೇದಿಕೆಯ ಎರಡೂ ಬದಿಯಿಂದ ಶ್ರೀಕೃಷ್ಣರಾದ ಪುಟಾಣಿ ವೇಷಧಾರಿಗಳು ವೇದಿಕೆಗೆ ಬರ್ಬೋದು. ಎರಡೂ ಕಡೆಯಿಂದ ಒಂದು ಸ್ವಲ್ಪ ವಿದ್ಯಾರ್ಥಿಗಳು ಶ್ರೀಕೃಷ್ಣ ವೇಷಧಾರಿಗಳು ಸಭಾ ವೇದಿಕೆಯ ಈ ಕಡೆಗೆ ಬನ್ನಿ. ಬಲಭಾಗ ಹಾಗೂ ಎಡಭಾಗ ಎರಡೂ ಭಾಗದಿಂದ ಮೇಲಕ್ಕೆ ಹೋಗುವಂಥ ವ್ಯವಸ್ಥೆ ಇದೆ.